ಸಪರಿವಾರ ಆ ದುರ್ಗಾ ಪರಮೇಶ್ವರಿ ಮಾತೆಲ್ಲ ಈ ರೀತಿಯ ಶ್ರೀರಾಳಿ ಧರ್ಮ ಸಾನ್ನಿಧ್ಯಗಳ ಈ ರೀತಿಯ ನಾಗದೇವರುಗಳ ನಿಖಿಲಂಬಿನ ಮನೆ ದೇವರು ಇಷ್ಟ ದೇವರು ಧರ್ಮದೇವರು ಹಿರಿಯಲ್ಲ ಈ ರೀತಿಯ ಸತ್ಯಾಣ ದೇವರುಗಳ ಪ್ರಾರ್ಥನೆ ಮಾಡ್ತಾನೆ. ನಾನು ಋಣಾನುಬಂಧ ಏನಾಗುತ್ತೆ ಋಣಾನುಬಂಧದವರ ಇಲ್ಲಿ ಸಂಸಾರ ವ್ಯವಹಾರ ಅಂಜನೆ ಸಮಾಜ ಮಾತನಾಡಿ ಪ್ರಾಪ್ತಿಗಳಿದ್ದಾರೆ. ಆ ಪ್ರಕಾರವಾದ ಒಕ್ಕಲಿಗ ಸೇವಾ ಸಂಘ ಈ ಒಂದು ಸಂಘ ನಡೆದೊಂದಿರ್ತದೆ. ಕೆಲವು ವರ್ಷದಿಂದ ಚಟುವಟಿಕೆ ತಿಳ್ಕೊಂಡ್ರೆ ಇಂದ ಪುನಃ ಸಂಘ ಐಕ್ಯದ ಸಿದ್ಧಿಯಾವುದು ದೇವತಾನುಗ್ರಹದಾರ ಆ ಸಂಘದ ಸಮಾಜಕ್ಕೂ ಅಂಜನೆ ಮಾತಿ ಇಡೀ ಸಮಾಜಗಳ ಒಂದು ಸೇವೆ ಪಂಜ ಯೋಗ ಪ್ರಾಪ್ತಿ ಅವರನ್ನು ಉದ್ದೇಶದಿದ್ದು ಈ ಸಂಘನ ದುಂಬದಾಕ ನಿರ್ಮಾಣ ಮಾಡ್ತೇವೆ. ಈ ರೀತಿಯ ಧನಮಿತ್ತಗಳ ಉದ್ದೇಶ ಸಂಘ ಒಗ್ಗಟ್ಟುಗಳನ್ನು ಉದ್ದೇಶದಿದ್ದು ಆ ಸಂಘದ ಉದ್ದೇಶವಾದ ಸಂಘದಾಗಲೇ ಮಾತೆರೆಗಳ ಆ ಸಮಾಜಗಳ ದೇವದಾನುಗ್ರಹ ಅವರನ್ನು ಉದ್ದೇಶದಿದ್ದು ಇಂಥ ದಿವಸಗಳು ಆ ಸಮಾಜದ ಉದ್ದೇಶವಾದ ಆ ಸತ್ಯಾಣ ದೇವರಿಗೆ ಅರ್ಪಣೆ ಮಾಡಣೆಯನ್ನು ಒಂದು ಸಂಕಲ್ಪ ಮಾಡೋದು ಕೆಲವು ವರ್ಷ ಇಂಥ ದಿವಸ ಕಾರಣ ಕೂಡಿದು ಬರ್ತೇನೆ ಒಂದು ವಿಚಾರ. ಆ ಪ್ರಕಾರವಾದ ವಿಷ್ಣುದೇವರನ್ನ ತಿಥಿ ಏಕಾದಶಿ ಅಂಜನಾಜಿ ಪರ್ವದಾರಡೆ ದೇವರನ್ನ ಸೇವನ ಯೋಗ ಒದಗದು ಬಂದನು ಕೈತಾರವಚಿ ಶ್ರವಣ ನಕ್ಷತ್ರ ಏಕಾದಶಿ ಎಲ್ಲ ಪರ್ವಕಾಲನೆ ಆ ಪ್ರಕಾರವಾದ ದೇವರನ್ನ ಇಂಥ ದಿವಸ ಸತ್ಯಾಣ ಪೂಜೆ ಮಾಡ್ತದೆ. ಅನುಗ್ರಹ ಪ್ರಸಾದ ಪಡೆಯೊಣ್ಣೆ ಸಂಕಲ್ಪ ಅಂತಂದ ಈ ಸಮಾಜದಾಗ ಸೇರಿಸಾದ ಸಭೆ ಮಾಡ್ತೇನೆ ಅಂತ ನಿಶ್ಚಯ ಮಾಡ್ತದೆ. ಯಥಾಶಕ್ತಿ ಅನ್ನದಾನ ಮಾಡ್ತದೆ. ಈ ಪ್ರಕಾರ ಮಾಡ್ತಂದ್ರೆ ಯಾವಾಗಲೂ ಸೀಮೆ ದೇವರು ಗ್ರಾಮದೇವರು ನಮನಂಬಿಕ ಮನೆ ದೇವರು ಇಷ್ಟದೇವರು ನಾಗದೇವರು ಧರ್ಮದೇವರು ಗುರು ಹಿರಿಯರನ್ನಾಗಲ ಸತ್ಯಾಣ ದೇವರ ಅನುಗ್ರಹದಿಂದಿರಾದ ಈ ಕರ್ಮಭಾಗ ಮಾತವನ್ನು ನಡಬಡಿದು ಕೊಡ್ತವು. ಕರ್ಮದ ಸಂಪೂರ್ಣ ಬರ್ತಾರ ಮಾತುಗಳ ಬರ್ತಂಜ ಸಮಸ್ತ ದುರಿತಗಳು ಆಪತ್ತುಗಳು ಭಯಗಳು ಗ್ರಹಚಾರಗಳಿಂದ ಪರಿಹಾರ ದ್ವಾರ ಸಮಾಜಕ್ಕೂ ಸರ್ವತೋಮುಖವಾಗಿ ಅಭಿವೃದ್ಧಿಲ್ಲ ಐಕ್ಯತೆಯನ್ನು ತಿಳಿದುಹಾರ ಎಡ್ಡೆಡ್ಡೆ ಧರ್ಮ ಕಾರ್ಯಗಳು ಯೋಗ ಭಾಗ್ಯ ಪ್ರಾಪ್ತಿ ಆಗುತ್ತದೆ. ಈ ಕರ್ಮಭಾಗವನ್ನು ನಡಬಡಿದು ಕರ್ಮದವರನ್ನು ಪ್ರಾಪ್ತಿ ಮಂತಾದುಕೊಳ್ಳುವಂತೆ ಆದಿಗೆ ಫಲಕಾಣಿಗಳೊಂದು ಇಡೀ ಸಮಾಜದ ಪರವಾದ ಪ್ರಾರ್ಥನೆ ಮಾಡ್ತಾರೆ. ಓಂ ಯಾಬಲಾ ವಿಶ್ವ ಯಶಾ ವಿಷ್ಣೀ ಬೃಹತ್ ನಿರೋಧಾತಾನೋ ಮುಂಜನ್ಮಾದಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ದೇವಸಭಾ ತೇನ ಮೇ ತವ ಲಾಭಾಪ್ತಿ ಭವೇದ್ಜನ್ಮನಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಸೂದನಃ ಮಂಗಲಂ ದೇವಕೇ ಪುತ್ರೋ ಮಂಗಲಂ ಗರುಡಧ್ವಜಃ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ವಕ್ರತುಂಡ ಮಹಾಕಾಯ ಗುರುದೇವ ಭಗವಾನ್ ಅವಿಘ್ನಂ ರಮೇ ದೇವ ಸರ್ವಕಾರ್ಯೇ ಸರ್ವದಾ ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರೋ ಗಣೇಶ ಸ್ಕಂದೋ ದೇವಾನಿಧೇ ಅವಿಷ್ಟಾನಿ ಪ್ರಣಕ್ಷಂತೋ ದುರಿತಾನಿ ಭಯಾನಿ ಚ ಮಾಂಗಿರತ್ವನ್ನೋಸ್ತೋ ಗ್ರಹ ಕರೋಂತ ಮಂಗಲಂ ದೇವರಗ್ನಮನಂದ ದೇವಾಧಾರ ಬಲಂ ಚಂದ್ರವಲತೆ ದೇವ ವಿದ್ಯಾಬಲಂ ದೇವಂ ದೇವಾಲಕ್ಷ್ಮೀಯೋ ತೈತೇಂದ್ರಗುಲಾಮಿ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಧರ್ಮದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.
दीपरागात् घोरात् दीपज्योतिर्भवते यत्रान् स्वामिनीमा दीपं दर्शयामि निवेद्याते ओम भूर्भुवः स्वाहा अपवित्रपवित्रो वा सर्वावस्थाङ्गतोऽपि वा यस्मरेत्पुण्डरीकाक्षं तवाख्याभ्यन्तरीं भूर्भुवः स्वाहा सत्यं तुलतिर्मषिञ्जामि निवेदयामि भगवते युषाणेदं हविर्विष्णो लक्ष्मी सतान् स्वामी निर्मा सपादवक्ष्यं निवेदयामि कई मुगिण्णे ओम चंद्रमा मनसो जातक्षो सूर्यो अजायत मुगादिन्द्रश्चाग्निश्च प्राणाद्वायुर्जायत आपसृजन्दिग्धाञ्जिक्लेतवसमे गृहे यदेवीर्मातरं ह्रियं मातयमवे रम्बा बलं घृतं क्षीरं गोधूमस्य चूर्णकं यक्रायुर्नैवेद्यं सपादं वक्षुकृते यतान् स्वामी नमः सपादवक्ष्यं निवेदयामि ओम ऋतोर्घ्यं स्वाहा ओम प्राणाय स्वाहा ओम अपानाय स्वाहा ओम यानाय स्वाहा ओम दानाय स्वाहा ओम समानाय स्वाहा यतान् स्वामिनी नमः नैवेद्यं निवेदयामि ओम सहस्रारं नमः नैवेद्यं रक्षस्व ओम नमो नारायणाय ओम नमो नारायणाय ओम नमो नारायणाय मध्ये पानीयं पावनं श्रेष्ठं गङ्गासोद्भवं प्राशनार्थमया दत्तं देवीर्दां मध्ये पानद्रवयामि ओम भू स्वाहा ओम भू स्वाहा ओम ध्व स्वाहा ओम भूर्भुवस्व स्वाहा तान् स्वामी नमः महानैवेद्यं निवेदयामि अमृतापितान्तर्घ्यं महानैवेद्यं दर्शयामि विश्वक्सेनाय नमः विष्णुमार्देभ्यो नमः इदं समर्पयामि हरिपतन ओम तच्चयोरावृणीमहे इति सन्निञ्जामि प्रणसा काटं धृतात्मस्तके जगामनगरे रम्ये धन्यां तंसि दिने काटमूल्यं जातुनं रातमानसो तदप्रनर्दया सुभक्कं कदलीफलम् शर्करां तदुत्तेजा गोधूमसूर्णकं कृते कदलपादं स्वगृहं गृहीत्वा गम्यो अतो बन्धुं समाहूया चकार विधनामृतं तदुतस्य प्रभावेन धनपुत्रान्वितो भवते यलोके मुक्त्वा चान्ते सत्यपरव्योस्कान्तपराणे रायवाकाण्डे सत्राणकृताः द्वितीयोऽध्यायः हरिपत्तनलकन्द्रे द्वितीयोऽध्याय पूजनं च कर्मर्षे
प्रज्ञादीपं मनसि प्रदीपय। सत्यानन्दस्वामिने नमः। द्वितीयोऽध्याय भुजान् निर्वयामि। द्वितीयोऽध्याय समाप्तः। तृतीयोऽध्याय प्रारम्भः। हरे नमः। गुरुभ्यो नमः। सत्यानन्दस्वामिने नमः। सूतवाच पुनरग्ने प्रवक्ष्यामि नृद्धं नृतमा पुरा जोल्कार्मुको नाम नृपांशान् महीपतिः यजेन्द्रियातिवादी देवो देवालयं प्रति दिने दिने धनं दत्त्वा जुषा सन्तोषे स्तुति। भार्या तस्य प्रमुग्धा च सरोजवचना सती भद्रशीला नदीतीरे सत्य सकलावती कन्या नष्टे स्वामिनि दुःखिता वीत्वा पादुके तस्यानगन्धमनोदसे कन्या शरीरं दृष्ट्वा सभार्या जनोनिके अतिशोकेन सन्दग्धा चिन्तया मातर्मयुते कृतं मा देवेन प्रान्तोऽहं तते माया स्तुतिपूजां करिष्यामि यथा वितरिः इति सर्वान् समाहूय कथयित्वा मनोरथम् नत्वा चन्द्रोद्भौमो देवं पुनः ततस्तुष्टा देवो दीनानां परिपालकः जगादवचनं व्योम्नि कृपया भक्तवत्सलः त्यक्त्वा प्रसादन्ते कन्यापतिं दृष्ट्वा समागता अतो दृष्ट्वा भूतस्या कन्यकायाः प्रतिद्रुवं गृहं गत्वा प्रसाद्यन्ता मुक्ता सा याचितेत्मनः लब्धभर्ति तथा साधो भविष्यन् संशय कन्यका तादृशं वाक्यं कन्या श्रुत्वा गगनमण्डलादे तीव्रं गदा गृहं गत्वा प्रशान्तिभोसा पश्चात्प्रागत्य सदनं रतिं लीलामती कन्या जगादपितरं प्रति इदानीं च गृहं याहि विलम्बं गृहे कथं ततोऽत्र कन्यका वाक्यं ध्वनिश्रुतः पूजं सदेवस्य कृत्वा तत्र विधानतः धनिर्बन्धुगणैः सार्धं जगामनिजमन्दिरं पौर्णमास्यां सङ्क्रातो कृतवान् सत्यपूजनम् इह लोके सम्मुक्त्वा शान्ते सत्यपरं यौ कान्दपुराणे रेवाकाण्डे सत्यान्वृतागतः चतुर्थोऽध्यायः। चतुर्थोऽध्याय पूजनं च कर्मकर्षे। कर्पूरदीपं तु मनोहरं प्रबोधतां देवप्रसीदान् पापान्धकारं त्वरितं निवारया कर्पूर प्रज्ञानदीपं प्रदीपया कर्पूरार्चनं निर्वयामि मङ्गलारां निर्वयामि समतराजो यारुजां निर्वयामि। अतः हरे नमः। गुरुभ्यो नमः। सत्यानन्दस्वामिने नमः। चतुर्थोऽध्याय समाप्तः। पञ्चमोऽध्याय प्रारम्भः। हरे नमः। गुरुभ्यो नमः। सत्यानन्दस्वामिने नमः। सुतवाच अतानुक्यमोक्षां नृद्धं नृततमः आसीत् तुङ्गतिजो राजा प्रजापालनतत्परः प्रसादं तदेवस्य त्यक्त्वा दुःखमवापतः एकदा तावन् गत्वा हत्वा बहुविधान् विशोन् आगत्य वधूढं च दृष्ट्वा सत्यस्य पूजनं गोपाः कुर्वन्तं दृष्ट्वा भक्तियुक्ताः बान्धवाः राजा दृष्ट्वा दर्पेण कृतं नासः ततो गोपगणाः सर्वे
ಆದಿದಾತೋನೇಂದಾನ್ ಆರಾಧ ಲಕ್ಷ್ಮೀ ಸ್ವಾಮಿ ನಮಃ ಕರ್ಪೂರಮಂಗಳಿರಾಂಧ್ರಭಯಾಮಿ ನೃತ್ತಂಧ್ರಭಯಾಮಿ ಛತ್ರಯಾಮರವ್ಯಜನಾತಿ ಸಮತ್ತರಾಜೋಪಯಾರ್ವುಜಾಂಧ್ರಭಯಾಮಿ ಪ್ರಸನ್ನಾರ್ಘ್ಯಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಅನ್ನೋ ವಿಷ್ಣು ಪ್ರಚೋದಯಾತ್ ವಾಸುದೇವಾಯ ಧೀಮಹಿ ಅನ್ನೋ ವಿಷ್ಣು ಪ್ರಚೋದಯಾತ್ ಪ್ರಸನ್ನಾರ್ಘ್ಯಂ ನುರ್ಭಯಾಮಿ ಸಮತ್ತರಾಜೋಪಯಾರ್ವುಜಾಂಧ್ರಭಯಾಮಿ ಅದ ಪ್ರಾರ್ಥನಂ ಮಾತ ಎದುರುದ್ರ ಬಳಿ ಪ್ರಾರ್ಥನೆ ಮಾಡ್ತೋಣಗ ಓಂ ಧ್ಯಾಯೇ ಸತ್ಯಂ ಗುಣಾದೇತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ಲೋಕೇಶಂ ಕೌಸ್ತಭಾಭರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದಿರವಿಭೂಷಿತಂ ಹನುಮಯಾ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ನಿವೇದ್ಯಂ ತದ್ಘಾಣಾನುಕಂಪಯಾ ಆವಾಹನಂ ನ ಜಾನಾಮಿ ವಿಸರ್ಜನಂ ಪೂಜಾಂಜೈವ ನ ಜಾನಾಮಿ ಕ್ಷಮ್ಯತಾಂ ಪುರುಷೋತ್ತಮ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತುತೆ ಅಮೋಘಂ ಪುಂಡರೀಕಾಕ್ಷಂ ನರಸಿಂಹಂ ದೈತ್ಯಸೂದನಂ ಋಷಿಕೇಶಂ ಜಗನ್ನಾಥಂ ಮಾಗೀಶಂ ವರದಾಯಕಂ ಗುಣತ್ರಯಂ ಗುಣಾತೀತಂ ಜಾನಕೀವಲ್ಲಭಂ ಹರಿಂ ಪ್ರಣಮಾಮಿ ಸದಾ ಭಕ್ತ್ಯಾ ನಾರಾಯಣಮತಃಪರಂ ದುರ್ಗಮೇ ವಿಷಮೇ ಘೋರೆ ಶತ್ರುಭಿಃ ಪರಿಪೀಡಿತೆ ನಿತಾರೇಶೋ ತಥಾ ನಿಷ್ಠಾಭೀಷು ಚ ಆಮಾನೇತಾನ್ ಗಿರಿತ್ಯಾ ಈಪದಂ ಪ್ರಾಪ್ನುಯಾತ್ ಮಂಗಲಂ ಭಗವಾನ್ಮಿಷ್ಟೋ ಮಂಗಲಂ ಸೂತನಃ ಮಂಗಲಂ ದೇವಗೇ ಪತ್ರೋ ಮಂಗಲಂ ಗರುಡಜಾಯ ಲಕ್ಷ್ಮೀ ಸತ್ಯನಾರಾಯಣಸ್ವಾಮಿನೇ ನಮಃ ಪ್ರಾರ್ಥನಾ ನಿರ್ವಯಾಮಿ ಅವಳ ಮಾತು ಸೇರ್ತೆ ಸತ್ಯನಾರಾಯಣ ದೇವರನ್ನ ಕಾರಣಮದಿರಡು ಪ್ರಾರ್ಥನೊಳಗ ವಿಶೇಷದ ಕಲುಗಿ ಲಘು ಪಾಯೋಸ್ತಿ ಭೂತಲೇ ಬಂದು ಕಡಿಮೆ ಖರ್ಚಿಡು ಕಡಿಮೆ ಬರ್ತಡು ವಿಶೇಷ ಪರಗೊಳ್ಪಣಂಜ ಕಾಮಧೇನು ಸದೃಶವಾಂಜನ ಪೂಜೆ ಆ ಸತ್ಯನಾರಾಯಣ ದೇವರನ್ನ ಪೂಜೆ ಪಂತೀರಿ ಅಲ್ಪಶ್ರಮೀ ಅಲ್ಪಜಿತ್ತೈ ಅಲ್ಪಕಾಲಶತಮ ಕಡಿಮೆ ಬರ್ತಡು ವಿಶೇಷ ಫಲಗೊಳ್ಪಂಜ ಪೂಜೆ ಈ ರೀತಿಯಾದ ದುಃಖ ಶೋಕ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಮಾಡಿದೆ ದುಃಖ ಶೋಕಗಳು ಮಾತ ಪರಿಹಾರ ದುಃಖ ಬಂಡ ನಂಗೆ ಕಷ್ಟ ಬಂದಾಗ ಬರ್ಪಂಜ ದುಃಖ ಶೋಕ ಅಂದ ನಂಜಿ ಬರ್ಪಣಿಗೆ ಶೋಕ ಅಂದ್ಮಂಡ ಹೊರ ಮನಸ್ಸು ಒಂಜಿ ಘಟನೆ ನಡತಂದಾಂಡ ಮನಸ್ಸು ಏಪೋಲ ಕೊರೆಯೊಂದಿಪ್ಪುಡು ಏತ ಸಂಪತ್ತು ಬತ್ತಲ್ಲ ಮನಸ್ಸು ಅವು ಕೊರೆಯೊಂದಿಪ್ಪುಡು ಅಂಜಿನ ಒಂಜಿ ಶೋಕಗಳು ಇತ್ತನಾಡ ದೇವಿಯರ ಪರಿಹಾರವನ್ನು ಪಾದುಕೊಡು ಪೆರಿಗೆ ಧನಧಾನ್ಯ ವೃದ್ಧಿನಂ ಬೋಡಾಂಜಿನ ಧನಧಾನ್ಯನು ಸಮೃದ್ಧಿ ಮನಪಾದು ಕೊಡ್ಪೇರು ಸೌಭಾಗ್ಯನ ವೃದ್ಧಿ ಮನಪಾದು ಕೊಡ್ಪೇರು ಸಂತಾನ ವೃದ್ಧಿ ಮನಪಾದು ಕೊಡ್ಪೇರು ಮಾತ ಕೆಲಸ ವ್ಯವಹಾರವುಳ್ಳ ವಿಜಯ ಪ್ರಾಪ್ತಿನ ಅನುಗ್ರಹ ಮನಪಾದು ಕೊಡ್ಪೇರು ನಮ್ಮ ವಿಚಾರ ಈ ಪ್ರಕಾರವಾದ ಸಮಾಜದಾಗ ಒಟ್ಟು ಸೇರಿದು ಇಂಥ ದಿವಸಗಳು ಆ ದೇವರಿಗೆ ಸತ್ಯನಾರಾಯಣ ಪೂಜೆಯನ್ನು ಅರ್ಪಣೆ ಮಾಡ್ತದೆ ಕಾರಣ ಸಂಘವು ಶಕ್ತಿ ಕಲಿಯುಗೆ ಎಂದು ಕಲಿಯುಗಳು ವಿಶೇಷವಾದ ಸಂಘ ಸಂಸ್ಥೆಗೆ ಬಲ ಪ್ರಾಬಲ್ಯ ಜಾಸ್ತಿಗೆ ದುಂಬು ಇಲ್ಲಿ ಮಣ್ಮಣ ಕೂಡುಗಟ್ಟಾದಿತ್ತಂಡು ಮಾತೆಲ್ಲ ಒಟ್ಟು ಸೇರಿದು ಆ ಒಂಜಿ ಜೀವನ ಮಾಡ್ತೊಂದಿತ್ತೀರಿ ಇನಿ ಇಲ್ಲಲ್ಲಿ ಒಂಜಿ 2-3 ಜನ ಅಥವಾ ತತ್ತಂಡ 5 ಜನ ಅಂಚಿನ ಒಂಜಿ ಇಲ್ಲಿ ಬೇತೆ ಬೇತೆ ಆದ್ಬೋತುಂಡು ಆಂಡ ನಮ್ಮ ಸಮಾಜ ಆಂಡ್ಲ ಒಟ್ಟಾದಿತ್ತು ಸಂಘಟನೆ ಆತಿತ್ತು ಆಂಡ ನಂಗೆ ದೃಢವಾದ ಮಾತ ಕರ್ಮಗಳಿಲ್ಲ ಧರ್ಮ ಕರ್ಮ ಇಪ್ಪು ಅಥವಾ ಬೇತೆ ಹೆಂಜನಾಳ ಕರ್ಮ ಇಪ್ಪು ಆ ಮಾತ ಕರ್ಮಗಳು ಮನ್ಪೇರ ನಂಗೆ ಎದೆಗಾರಿಕೆ ಬರ್ಕೊಂಡು ಪುಷ್ಟಿ ಬರ್ಕೊಂಡು ನಮ್ಮ ವಿಚಾರ ಅದಕ್ಕೋಸ್ಕರವಾದ ಸಂಘವು ಶಕ್ತಿ ಕಲಿಯುಗೆ ಎಂದು ಕಲಿಯುಗದ ಮನುಷ್ಯನಾಗಲಿಕ್ಕೆ ಸಂಘಟನೆಗೆ ಪ್ರಾಶಸ್ತ್ಯ ಜಾಸ್ತಿ ಮಾಡ್ತಾ ರಿಷಿಕಲ ಹಾಕಲು ಮಾಡ್ತೀರಿ ಆ ಪ್ರಕಾರವಾದ ಸಮಾಜ ಒಗ್ಗಟ್ಟದ ಅವರ ಇಪ್ಪಡು ಒಂದು ಉದ್ದೇಶವಾದ ಅವು ಇಪ್ಪಡು ನಾಂಡ ಒಂದು ಸಂಘಟನೆ ಬೋಡು ಆ ಸಂಘಟನೆ ನಮ್ಮ ಸ್ಥಾಪನೆ ಮಾಡ್ತದೆ ಏತೋ ವರ್ಷ ಆ ಸಂಘಟನೆದ ವಾರ್ಷಿಕ ಕಾರ್ಯಕ್ರಮ ಅಂತಂದು ಬರ್ತಾ ಆಂಡ ಒಂಜಿ ಕೆಲವು ವರ್ಷ ತಿಂಜಿ ಅವು ಕೂಡ ಉಂತುದು ಬೋಂಡು ಅವೇ ರೀತಿ ಆತ ಪುನಃ ಅವು ಸರಿ ಆವಡು ಮಾತೆಲ್ಲ ಸೇರಡು ಸಮಾಜ ಬಾಂಧವ್ಯರನ್ನ ಒಟ್ಟಾದ ನಮ್ಮ ಸಮಾಜಕ್ಕಾವಡು ಅಥವಾ ಇನ್ನಿತರ ಮಾತ ಇಡೀ ಸಮಾಜಕ್ಕೆ ಎಡ್ಡೆ ಮಣ್ಪಂಜ ಧರ್ಮ ಕಾರ್ಯಗಳು ಮನ್ಪಡುವ ಉದ್ದೇಶದೀತು ಆ ಸಂಘಟನೆಗೆ ಬಿದಾರ್ಥ ಆಂಜನೆ ಸಂದರ್ಭಡು ಗುರುಗಳ ಆಶೀರ್ವಾದ ಮಾತ ಪಡೆಯುವಂತ ಬರ್ತದೆ ಅವೇ ರೀತಿ ಆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತದೆ ಮಿತ್ತದ ಮಾತ ಕೆಲಸವನ್ನು ನಡ್ಪಡುವುದು ಮಣ್ಮ ಒಂಜಿ ಭಾವನೆ ತಾವರ ಸುರುಕ ದೇವರನ್ನವೇ ಪೂಜೆ ಮಣ್ಮ ಉದ್ದೇಶದೀತು ಸಮಾಜ ಬಾಂಧವ್ಯವನ್ನು ಒಟ್ಟಾದ ಆ ಸೇವೆಯನ್ನು ದೇವರಿಗೆ ಅರ್ಪಣೆ ಮಾಡ್ತದೆ ಕಾಂಡು ಅವಲ ಇನಿ ಏಕಾದಶಿ ಪಣ್ಮಂಜ ಪರ್ವಕಾಲ ವಿಷ್ಣು ದೇವರ ಆರಾಧನೆಗೆ ಪಣ್ಣಂಜ ಪ್ರಶಸ್ತ ಕಾಲ ಅಂದು ಏಕಾದಶಿ ವೃತ ಅಂದು ಮಾತ್ರ ಇಪ್ಪಣೆ ಏಕಾದಶಿ ಅನಿ ವಾ ಪೂಜೆಲ ಮನ್ಪೆರ ಒಂದು ಇಜ್ಜಿ ಐಟ್ಲ ವೈಷ್ಣವೇರನಾಗಲಿ ವಿಷ್ಣುನ ಮಧ್ವಾಚಾರನ ಸಂಬಂಧಪಟ್ಟನಾಗಲಿ ಮಾತ್ರ ಏಕಾದಶಿ ವೃತ ತಾನಿ ಬೇತ ಊಲ ಮನ್ ಪೂಜೆ ಆಂಡ ಏಕಾದಶಿ ತಾನಿ ಇನ್ನಿತರ ಸಮಾಜದಾಗಲು ಶಂಕರಾಚಾರ್ಯನ ಶಿಷ್ಯರನಾಗಲು ಆಗಲು ಮಾತ್ರ ಏಕಾದಶಿ ತಾನಿ ಮದ್ಮೇಲ ಮನ್ಪೇರು ಅಥವಾ ಪಿಂಡ ಪ್ರಧಾನ ಮನ್ಪೇರು ದೇವರನ್ನ ಪೂಜೆನ ಮನ್ಪೇರು ಏಕಾದಶಿ ಆಕಳನ ಭಾವನೆಗೆ ಮಾತ್ರ ಇತ್ತನ ಏಕಾದಶಿ ಪಣ್ಪಂಜ ತಿಥಿ
ಮಾತೇಕಲ ಗ್ರಾಹ್ಯಾನ್ ಜ್ಯೋತಿಷರು ಮಾಡ್ತೀರಿ ವಿಶೇಷವಾಂಜನ ತಿಥಿ. ಆ ಪ್ರಕಾರವಾದ ಏಕಾದಶಿಡು ವಿಷ್ಣುದೇವನ ಆರಾಧನೆಗೆ ಇಟ್ಟಂಜ ಒಂಜಿ ಪರ್ವಕಾಲ ಅವಲ ಶ್ರವಣ ನಕ್ಷತ್ರ ಸೇರಿದ ವಿಶೇಷ ಬಲ ಅಂತ ಮಾಡ್ತೀರಿ. ಇನ್ನಿತ ದಿವಸಡು ಆ ದೇವರನ್ನ ಸತ್ಯನಾರಾಯಣ ದೇವರನ್ನ ಪೂಜೆನ ಏಕಾದಶಿ ಬಣ್ಮಂಜ ಪರ್ವಕಾಡು ನಂಗೆ ಆದಿತ್ಯವಾರನೇ ಬರಡು. ಆದಿತ್ಯವಾರ ಈ ಏಕಾದಶಿ ಸೇರಿನತ್ತಾರ ವಿಶೇಷ ಬಲ ಅಂತ ಮಾಡ್ತೀರಿ. ಆ ಪ್ರಕಾರವಾದ ದೇವನ ಆರಾಧನೆ ನಿತ್ಯ ದಿವಸಡು ನಮ್ಮ ಮಾತೆಲ್ಲ ಸೇರಿ ಸಮಾಜ ಬಾಂಧವ್ಯವನ್ನು ಸೇರಿಸಾದು ದೇವರಿಗೆ ಅರ್ಪಣೆ ಮಂತಲೆ ಕಾಂಡು ಮಂತಂಜ ಕ್ರಿಯಾಭಾಗಡು ಲೋಪದೋಷಿಪ್ಪು, ಮಂತ್ರದೋಷಿಪ್ಪು, ದ್ರವ್ಯದೋಷಿಪ್ಪು, ಕಾಲದೋಷಿಪ್ಪು, ಶ್ರದ್ಧಾ ಭಕ್ತಿ ಲೋಪದೋಷಿದ್ನಾಳ ಭಗವಂತೆ ಕ್ಷಮಾಪಣೆ ಕೊಡ್ತು ನಮ್ಮ ಆರಾಧನೆಯನ್ನು ಪರಿಪೂರ್ಣತೆ ತಾರ ಸ್ವೀಕಾರವಂತತೆ ಪರಮ ಸಂತುಷ್ಟರಾದ. ನಂಗೆ ಗ್ರಹಚಾರ ಇತ್ತನಾಳ ನಂಗೆ ಸಂಘಟನೆಗಳ ಸೇರಿರಾಪಜಿ ಅಥವಾ ಇಲ್ಲಿ ಬುಡಿಯಲ್ಲಾಪಜಿ ನಮ್ಮ ಗ್ರಹಚಾರ ಸ್ವರೂಪ ಪರಿಹಾರ ಅವಡು ದೇವತಾ ಅನುಗ್ರಹ ಇತ್ತನಾಂಡ ಮಾತ ನಂಗೆ ಯೋಗಲ ಭಾಗ್ಯಲ ಕೂಡುದು ಬರ್ಪಣ ವಿಚಾರ. ಆ ಪ್ರಕಾರವಾದ ಮಾತಿರುಗಳ ಮಾನಮತ ಆಕಳಾಕಳ ದಶಾಭಕ್ತಿಗಳ ಬರ್ಪಂಜ ಗಂಡಾದ್ರಿತನಾಲ್ ಮಾತ ಪರಿಹಾರ ದ್ವಾರ ಅವೀ ರೀತಿಯ ದೇವತಾನುಗ್ರಹ ತಾರ ಸಂಘಟನೆ ಸೇರಂತು ಸಮಾಜದ ಉನ್ನತ ವಾಂಚನ ಕೆಲಸ ಮನ್ಪಂಜ ಯೋಗ ಭಾಗ್ಯನು ದೇವರ ಅನುಗ್ರಹ ಮನಪಾದಗಳು ನನ್ನ ಮಿತ್ರ ಅತಿಶಯವಾದ ಸಂಘಟನೆಗೆ ಬಿಕ್ಕಟ್ಟು ಬರದ ಲೆಕ್ಕ ಒಗ್ಗಟ್ಟನ್ನೆಲ್ಲ ಪ್ರಾಪ್ತಿ ಮನಪಾದ ಕೊಡ್ತು ಅವೇ ರೀತಿಯ ದೇವತಾನುಗ್ರಹ ತಾವರ ಆ ಒಂಜಿ ಸಂಕಲ್ಪದೀತು ಆ ಸೇವೆಲ್ಲ ಅರ್ಪಣೆ ಮಾಡ್ತೀರ, ಸತ್ಯನಾರಾಯಣ ಪೂಜೆನ ಅರ್ಪಣೆ ಮಾಡ್ತೀರ. ಆಗಲ ಮನೋಬೀಠವನ್ನು ಸಿದ್ಧಿ ಮನಪಾದ ಕೊಡ್ತು ಇಡೀ ಸಮಾಜಕ್ಕೂ ಅಂಜನೆ ಸಮಾಜ ಅಂತೆ ಇಡೀ ಒಂಜಿ ಲೋಕ ಸಮಸ್ತ ಸುಖಿನೋ ಭವಂತು ಬಣ್ಣ ಋಷಿವಾಕ್ಯ. ಆ ಪ್ರಕಾರವಾದ ಇಡೀ ಲೋಕಕ್ಕೆ ಸಮಸ್ತ ಜನಗಳಿಗೆ ದೇವತಾನುಗ್ರಹತಾರ ಮಂಗಳಾವಡು ದೇವತಾನುಗ್ರಹಾವಡು ಬಣ್ಣದು ಮಾತೆಲ್ಲ ಒಂಜೇ ಮನಸ್ಸು ಸತ್ಯನಾರಾಯಣ ದೇವನ ಕಾರಣದಲ್ಲಿ ಪ್ರಾರ್ಥನೆ ಸ್ವಾಮಿ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಸೋದನ ಮಂಗಲಂ ದೇವಗೇ ಪತ್ರೋ ಮಂಗಲಂ ಮೃಜ ಆರಾಧರಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಮಃ ಪ್ರಾರ್ಥನಾಂ ನುರವಯಾಮಿ. ಗೋವಿಂದಾರಿ ಗೋವಿಂದ. ಒಬ್ಬ ಉನ್ನತ ವ್ಯಕ್ತಿ ಅಂತ ಕರಿಬಹುದು, ಆತ್ಮೀಯರು. ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನು ಪದಾಧಿಕಾರಿಗಳು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸುರೇಶ್ ಗೌಡ ಬೈಲು ಇವರು ಆಗಮಿಸಬೇಕಿತ್ತು.
ಅವರು ಬಂದರೆ ಮತ್ತೆ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಶ್ರೀಯುತ ಪೂರ್ಣೇಶ್ BM ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು, ನಿಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಶ್ರೀಯುತ ರಾಮಣ್ಣಗೌಡ ಸುರಳಿ ಗೌರವಾಧ್ಯಕ್ಷರು ಆಲಂಕಾರು ವಲಯ ಸಮಿತಿ, ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ದಯಾನಂದಗೌಡ ಆಲಡ್ಕ ವಲಯ ಉಸ್ತುವಾರಿಗಳು ಕಡಬ ತಾಲೂಕು ಆಲಂಕಾರು ವಲಯದ ಉಸ್ತುವಾರಿ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೆ 2 ನಮ್ಮ ಕಮಿಟಿಗಳ ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರದೀಪ್ ಬಾಕಿಲ ಅಧ್ಯಕ್ಷರು ಯುವ ಸಮಿತಿ ಆಲಂಕಾರು ವಲಯ, ಅದೇ ರೀತಿ ಶ್ರೀಮತಿ ಗೀತಾ ಮರಂಕಾಡಿ ಅಧ್ಯಕ್ಷರು ಮಹಿಳಾ ಸಮಿತಿ ಆಲಂಕಾರು ವಲಯ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆಗಮಿಸಿರುವ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿಗಳು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯ ಎಲ್ಲ ಸಮಾಜ ಬಾಂಧವರೇ, ಒಕ್ಕಲಿಗ ಗೌಡ ಸೇವಾ ಸಂಘ ಆಲಂಕಾರು ವಲಯ ಕಳೆದ ದಶಕಗಳಿಂದಲೇ 2-3 ದಶಕಗಳಿಂದಲೇ ಅವಿಭಜಿತ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಇರ್ಬೋದು, ಸುಳ್ಯ ತಾಲೂಕಿನಲ್ಲಿ ಇರ್ಬೋದು, ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಒಂದು ಸಂಘಟನೆ. ತಾಲೂಕು ಮಟ್ಟದಲ್ಲಿ ಉಳಿದೆಲ್ಲ ವಲಯಕ್ಕಿಂತ ಮೊದಲ ಬಾರಿಗೆ ಸತ್ಯನಾರಾಯಣ ಪೂಜೆ ಇರ್ಬೋದು, ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವುದರ ಮೂಲಕ ತಾಲೂಕು, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮಾದರಿಯಾಗುವಂತಹ 10 ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಸಮಾಜ ನಮ್ಮದು. ಇಲ್ಲಿಯ ವಲಯ ಅನ್ನುವಂತಹ ಒಂದು ಹೆಮ್ಮೆಯೊಂದಿಗೆ ಒಂದಿಷ್ಟು ವರ್ಷಗಳ ಬಳಿಕ ಮತ್ತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ರು ಕೂಡ ಆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ದೈವದ ಶಕ್ತಿಯೂ ಬೇಕು, ಬಲವೂ ಬೇಕು ಎನ್ನುವ ಇಚ್ಛೆಯೊಂದಿಗೆ ಈ ದಿವಸ ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆ, ಅದರ ಜೊತೆಗೆ ನೂತನ ವಲಯದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಜೊತೆಗೆ ಸರಳವಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಸರಳ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ನೂತನ ಆಲಂಕಾರು ವಲಯ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀಯುತ ಶಿವಣ್ಣಗೌಡ ಕಕ್ವೇರವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ನಿಕಟಪೂರ್ವ ಯುವ ಅಧ್ಯಕ್ಷರಾಗಿದ್ದ ಶ್ರೀಯುತ ರಾಮಣ್ಣಗೌಡದೊಳರವರು ಹೂವನ್ನು ನೀಡಿ, ಪುಷ್ಪವನ್ನು ನೀಡಿ ಒಂದು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಈ ದಿವಸದ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕಿರುವವರು ನಮ್ಮವರೇ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಗುಡ್ಡಪ್ಪ ಬಲ್ಯ ಸರ್ ಅವರು. 3 ದಶಕಗಳ ಕಾಲ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಕೇವಲ ಶಿಕ್ಷಕ ವೃತ್ತಿಗೆ ಮಾತ್ರ ನನ್ನನ್ನು ಸೀಮಿತವಾಗಿಲ್ಲದೆ ಸಮಾಜಕ್ಕೆ ಕೂಡ ಅದನ್ನು ಅರ್ಪಿಸಿಕೊಂಡಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಿದೆ. ಪ್ರಖರ ವಾಗ್ಮಿಯಾಗಿದ್ದುಕೊಂಡು ಅದ್ಭುತವಾದಂಥ ಯಕ್ಷಗಾನ ಅರ್ಥಗಾರಿಕೆಯಾಗಿದ್ದುಕೊಂಡು 10 ಹಲವು ಸಂಘ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ನಮ್ಮ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಕೂಡ ಒಕ್ಕಲಿಗ ಸಮುದಾಯವನ್ನು ಎಚ್ಚೆತ್ತುಗೊಳಿಸುವಂತಹ 10 ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಹಳ ಒತ್ತಡದ ಸಂದರ್ಭದಲ್ಲಿ ಕೂಡ ಈ ದಿವಸ ನಮ್ಮೊಂದಿಗೆ ಒಂದಿಷ್ಟು ಹೊತ್ತು ನಮ್ಮನ್ನು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ವಲಯದ ಅಧ್ಯಕ್ಷರು ಪುಷ್ಪವನ್ನು ನೀಡೋದ್ರ ಮೂಲಕ, ಶಾಲನ್ನು ಹಾಕೋದ್ರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿವಸದ ಮುಖ್ಯ ಅತಿಥಿಗಳಾಗಿದ್ದುಕೊಂಡು ನಮ್ಮೊಂದಿಗೆ ಪದಗ್ರಹಣ ನಡೆಸಲಿಕ್ಕೊಳ್ಬೇಕಿತ್ತು ಶ್ರೀಯುತ ಸುರೇಶ್ ಗೌಡ ಬೈಲೂರವರು. ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಕಡಬ ತಾಲೂಕು ಯುವ ಒಕ್ಕಲಿಗ ಸಮಿತಿ ಅಧ್ಯಕ್ಷರಾಗಿದ್ದ ಶ್ರೀಯುತ ಪೂರ್ಣೇಶ್ BM ರವರು. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ. ಇವರಿಗೂ ಕೂಡ ನಮ್ಮ ಅಧ್ಯಕ್ಷರು ಶಾಲನ್ನು ಹಾಕೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ವಿಶೇಷವಾಗಿ ನಮ್ಮ ಆಲಂಕಾರು ವಲಯದ ಉಸ್ತುವಾರಿಗಳು ಆಗಿರುವಂಥ ಶ್ರೀಯುತ ದಯಾನಂದಗೌಡ ಆಲಡ್ಕರವರಿದ್ದಾರೆ. ನೂತನವಾಗಿರುವಂತಹ ಕಡಬ ತಾಲೂಕಿನ ಒಕ್ಕಲಿಗ ಸೇವಾ ಸಮಿತಿಯಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ವಹಿಸಿಕೊಂಡು ಅವಿರತವಾಗಿ ಹರ್ಷಣೀಯವಾಗಿ ಕಳೆದ 2-3 ವರ್ಷಗಳಿಂದ ಅವಿರತವಾಗಿ ಶ್ರಮಿಸ್ತಾ ಇರುವವರು, ನಮ್ಮ ವಲಯದ ಸಂಘಟನೆಯಲ್ಲಿ ಕೂಡ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುವವರು. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಹಿರಿಯ ಸಮಿತಿ ಅಧ್ಯಕ್ಷರು, ಪ್ರಸ್ತುತ ಗೌರವಾಧ್ಯಕ್ಷರಾಗಿದ್ದ ಶ್ರೀಯುತ ರಾಮಣ್ಣಗೌಡ ಸುರಳಿ ಇರಿದ್ದಾರೆ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಶ್ರೀಮತಿ ಗೀತಾ ಮರಂಕಾಡಿ ಅವರು ಇದ್ದೀರಿ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಲಯದ 6 ಗ್ರಾಮಗಳ ನಮ್ಮ ಸಮುದಾಯದ ಎಲ್ಲ ಪ್ರಮುಖರು, ಪ್ರತ್ಯೇಕವಾಗಿ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ,
ಕಳೆದ ಹಲವು ದಶಕಗಳಿಂದ ಅವಿರತವಾಗಿ ನಮ್ಮ ಸಮಾಜದ ಏಳಿಗೆಗಾಗಿ ಅವಿರ್ನಿಶಿಯಾಗಿ ದುಡಿದಂತಹ ಎಲ್ಲ ಹಿರಿಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಬಂದಂಥ ಎಲ್ಲ ಸಮಾಜ ಬಾಂಧವರನ್ನು, ಎಲ್ಲ ಪದಾಧಿಕಾರಿಗಳನ್ನು, ಗ್ರಾಮ ಸಮಿತಿ ಅಧ್ಯಕ್ಷರುಗಳನ್ನು, ಸದಸ್ಯರುಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸಿದ ಈ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಬಾಕಿಲ ನಿಮಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಆಧುನಿಕತೆಯ ವೇಗ ಹೆಚ್ಚಿದಂತೆ ನಮ್ಮ ಸಮಾಜವೂ ಸೇರಿದಂತೆ ಎಲ್ಲ ವರ್ಗದ ಜನರು ಕೂಡ ಆಧುನಿಕತೆಯತ್ತ ಮುಖ ಮಾಡಿದ ಹಾಗೆ ನಮ್ಮ ಹಲವಾರು ಸಂಸ್ಕೃತಿ ಸಂಪ್ರದಾಯ ಕಟ್ಟುಪಾಡುಗಳನ್ನು ನಿಧಾನವಾಗಿ ಮರಿತಾ ಹೋಗ್ತಾ ಇದ್ದೇವೆ. ಇದಂತೂ ಸತ್ಯ. ಈ ನಿಟ್ಟಿನಲ್ಲಿ ನಮ್ಮ ಗೌಡ ಸಮಾಜದ ವಿಶೇಷವಾದ ಕೆಲವೊಂದು ಕಟ್ಟುಪಾಡುಗಳ ಬಗ್ಗೆ ಇವತ್ತೊಂದು ಕಿರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಗುಡ್ಡಪ್ಪ ಗೌಡ ಬಲ್ಯ. ಸ್ವಸಾಧನೆಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಪ್ರೌಢಶಾಲಾ ಶಿಕ್ಷಕರಾಗಿ, ನಿವೃತ್ತಿಯ ನಂತರವೂ ತನ್ನ ಅಗಮ್ಯವಾದ ಶೈಕ್ಷಣಿಕ ಪ್ರೇಮದಿಂದ ಉಪನ್ಯಾಸಕರಾದಿ ಶ್ರೀಯುತ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ ಇಲ್ಲಿ ಉಪನ್ಯಾಸ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು, ಅಲ್ಲದೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಯಕ್ಷಗಾನದಲ್ಲಿ ಪ್ರಸಿದ್ಧ ಅರ್ಥಧಾರಿಯಾಗಿ ಎಲ್ಲರ ಗಮನವನ್ನು ಸೆಳೆದಿರುವಂತಹ ನಮ್ಮ ಗೌಡ ಸಮಾಜದ ಎಲೆ ಮರೆ ಕಾಯಿಯ ಹಾಗೆ ಇರುವಂತಹ ಒಂದು ಬಹುದೊಡ್ಡ ಆಸ್ತಿ ಶ್ರೀಯುತ ಗುಡ್ಡಪ್ಪ ಗೌಡ ಬಲ್ಯ. ಹಲವು ಕಾರ್ಯಕ್ರಮಗಳ ನಡುವೆ ಕೂಡ ಇಂದು ಅವರಿಗೆ ಹಲವು ಕಾರ್ಯಕ್ರಮಗಳಿದೆ. ಇದರ ಮಧ್ಯೆ ಕೂಡ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿದ್ದೀರಿ ಸರ್. ಇದೀಗ ವೇದಿಕೆ ನಿಮಗಾಗಿ ನಿಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೆ. ಆತ್ಮೀಯ ಸಮಾಜ ಬಾಂಧವರೇ, ಮಿತ್ತ ಚಾವಡ್ಡೆ ಗುರುಕಾರ್ಮನ ವಯಸ್ಸವನ್ನಂಚಿನ ಹಿರಿಯರಾಯನ ಶಿವಣ್ಣ ಗೌಡ್ರೆ, ಅಂಜನೆ ಆಸೀನರಾಯನಂಚಿನ ಮಾತ ಸಮಾಜ ಬಾಂಧವರೇ, ಎದುರುಮೇಟು ಕುಲ್ಲುದು ಈ ಕಾರ್ಯಕ್ರಮಗೂ ಪೊರ್ಲುನು ಕೊರ್ರೆಪ್ಪನಂಚಿನ ಸಮಾಜ ಬಾಂಧವರೇ, ಆಜಿ ಗ್ರಾಮದ ಬೇತೆ ಬೇತೆ ಇಲ್ಲಡ್ದು ಬತ್ತನಂಚಿನ ಸಮಾಜ ಬಾಂಧವರೇ, ಇನಿ ಗೌಡ ಸಮಾಜದ ಕಟ್ಟುಪಾಡಲು ಸಂಪ್ರದಾಯಲು ದೆತ್ತ ಬಗ್ಗೆ ಪಾತ್ರಡು ಒಂದು ಪಂಡೇರು ಅಂಡ ಆ ವಿಷಯಡು ಯಾನ ಪಾತ್ರ ನಡೆದು ನಮ್ಮ ಊರದ ಗೌಡ್ರನಗ್ಲು ಊರದ ಹಿರಿಯರ್ನಕ್ಲು ಈ ಒಂಜಿ ಕಟ್ಟುಪಾಡದ ಬಗ್ಗೆ ಸ್ಪಷ್ಟವಾಯಿನ ಕಲ್ಪನೆ ಪುಣಂಚಿನ ಗ್ರಾಮ ಗೌಡ್ರು ಒತ್ತು ಗೌಡ್ರಿಪ್ಪು ಅಕ್ಕಲು ಪಣ್ಪುಣವು ಹೆಚ್ಚು ಸಮರ್ಪಕ ಅಂದೇ ಅಂತರಿದೆ. ದಾಯನ್ ಪಂಡ ನಮ್ಮ ಸಮಾಜ ಒಕ್ಕಲಿಗ ಗೌಡ ಸಮಾಜ ಇನಿ ಕೊಡೆದ ಒಂಜಿ ಸಂಪ್ರದಾಯತ್ ಎತೋ ವರ್ಷೊಡ್ದು ದುಂಬುಡ್ತು ಬತ್ನಂಚಿನ ಒಂಜಿ ಗೌಡ ಸಮುದಾಯ. ಅವು ಬೇತೆ ಬೇತೆ ಇತಿಹಾಸ ಪ್ರಕಾರ ಘಟ್ಟದ ಮಿತ್ತಿಡ್ದು ಜತ್ತು ಬತ್ತನಗಳು ಪಂಪಂಚಿನ ಉಲ್ಲೇಖಲು ಉಂಡು. ಈ ಪ್ರದೇಶಡು ಮಾತ್ರ ತಂತೆ ಮಿತ ಬಾಗೊಡ್ಲ ಕೃಷಿನೇ ಪ್ರಧಾನವಾದ ಮಲ್ತೊಂದಿತ್ತಿನಂಚಿನ ಸಮುದಾಯ ಅನ್ನು ಒಕ್ಕಲಿಗ ಒಕ್ಕಲುತನ ಪಂಡ ಕೃಷಿ ಸಮಾಜಡಿಪ್ಪಣ ಮಾತ ವರ್ಗದಕ್ಲೆಗಿಲ್ಲ ತಿನಿಯರಗ ಒಣಸನೆ ಬೆನಿಯರಗ ಬೇಲೆನೆ ಕೊರ್ಪುಣಂಚಿನ ಒಂಜಿ ವೃತ್ತಿನಿ ತಮ್ಮ ಜೀವನಡು ಮಲ್ತೊಂತಿನಂಚಿನಾಗಲಿ ನಮ್ಮ ಗೌಡ ಸಮುದಾಯದಾಗಲಿ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಪ್ರಧಾನವಾಯಿನಂಚಿನ ದೇಶಡು ಕೃಷಿಯೇ ಮಾತರಗಳ ಉದ್ಯೋಗ ಆಯ್ನಡ್ತಾವರಾಗ ಅವೇನೇ ಪ್ರಧಾನ ಉದ್ಯೋಗವಾದ ಮಲ್ತೊಂದು ನಮ್ಮ ಗೌಡ ಸಮುದಾಯದಾಗಲಿ ಬತ್ತೇರು. ಅಂಚಾದು ಒಕ್ಕಲುತನ ಮಲ್ಪುಣಂಚಿನಾಗಲಿ ಒಕ್ಕಲಿಗ ಗೌಡನಾಗಲಿ. ಬೆಂಗಳೂರು ತಂಚಿ ಪೋಣದಂಡ ಬೇತೆ ಬೇತೆ ಜಾತಿ ಸಮುದಾಯದಕ್ಕೆಲ್ಲ ಒಕ್ಕಲಿಗ ಸಂಘದ ಸದಸ್ಯರಾದಿರಿ. ಅಂಡ ನಮ್ಮ ಈ ದಕ್ಷಿಣ ಕನ್ನಡ ಈ ಪ್ರದೇಶಡು ಗೌಡ ಸಮುದಾಯದಾಗಲು ಮಾತ್ರ ನೆತ್ತ ಸದಸ್ಯರಾದ ಕಾರ್ಯಕ್ರಮ ಮಲ್ತೊಂದುಳ್ಳೇರು ಮಾಡ್ಬೋದು ನಂಗೆ ತೆರಿನ ವಿಷಯ ವಾಂಜಿ. ಎರಡನೇದವಾದ ಸಮುದಾಯದ ಸಂಪ್ರದಾಯ ಕಟ್ಟುಕಟ್ಟಲಿನ ನಮ್ಮ ಇತ್ತೆ ನಮ್ಮ ಇಲ್ಲದ ನಮ್ಮ ಊರದ ನಮ್ಮ ಸಂಪ್ರದಾಯದ ನಮ್ಮ ಸಮುದಾಯದ ಕಾರ್ಯಕ್ರಮ ಮಲ್ತೊಂದುಲ್ಲ. ಒಂಜಿ ಬಾಲ ಪುಟ್ಟನಗದ ಆಯ್ತ ಮಲ್ಪೋಡು. ಬಾಲ ಪುಟ್ಟದಾದ 5ನೇ ದಿನದ ಆಯ್ತವು. ಅವೆಡ್ದು ಬುಕ್ಕ ಆ ಬಾಲೆಗೆ
ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಾಯ ಬತ್ತಲೆ ಕಣೆ ಎಂಚಿನ ನಾವು ಮಲ್ಪುಬ ಇದು ಮಾತ್ರ ನಮ್ಮ ಜೀವನ ಮಲ್ತೊಂದುಲ್ಲ ಅಂಚಾದ ಪುನಗ ಇನ್ನೇ ನಾನ ಕೂಡ ಬಣರ ಪೋಪಿಸಿ ಆ ಬಾಲೆಗೆ ಪ್ರಾಯ ಅದು ಮದಿಮೆದ ಪ್ರಾಯ ಅನಾಗ ಆಣಗಂಡೆ ಎಂಚ ಪೊಣ್ಣಗಂಡೆ ಎಂಚ ಈ ಕಟ್ಟುಕಟ್ಟಲೆಲ್ಲ ನಂಗೆ ಗೊತ್ತುಂಟು. ಆ ಪ್ರಕಾರವಾದ ಮದಿಮೆ ದಾನೆ ಮದಿಮೆ ಆಯಿ ಬುಕ್ಕದಾನೆ ಕೂಡ ಅಕ್ಲೆಗೆ ಜೋಕುಲು ಬಿಟ್ಟುಂಡ ಐಟೆಂಚ ಕ್ರಮ ಈ ಪೂರ ಕ್ರಮಲ್ಲ ನಂಗೆ ಮಾತಾರಗಲ್ಲ ಗೊತ್ತಿತ್ತಿನ ವಿಷಯ ದಯಪಂಡ ನಮ್ಮ ಮಾತಾರನೇ ಇಲ್ಲಟ್ಲ 1 ವರ್ಷ ತನ 1 ವರ್ಷ ಅನ್ಲ ಮದಿಮೆ ಆಯಿನ ಉಂಡು ನಮ್ಮ ಮದಿಮೆ ಅದ ನಮ್ಮ ಇಲ್ಲದಕ್ಲೆ ಮದಿಮೆ ಆತಂಡು ನಮ್ಮದು ಎಲ್ಲೇ ಪ್ರಯಾದಕ್ಲೆ ಮದುವೆ ಮಲ್ತದ ಈ ಅನುಭವನ ಮಾಡ ಉಂಡು ಯಾ ನಾವೇನು ಬುಕ್ಕ ವಿಸ್ತಾರ ಮಲ ಪ್ರಭೋಜಿ ಕೊಡೊಂದಾದ ಬಂಡ ಪ್ರತಿ ಸಮುದಾಯಡ್ಲ ಅಕಲಕ್ಲನೆ ಮದಿಮೆದ ಕ್ರಮ ಒಂದುಂಡು. ಇತ್ತ ಕೆಲವು ಸಮುದಾಯಡು ಸಮ್ಮೇಳನದಾರೆ, ಕೆಲವು ಸಮುದಾಯಡು ಅಮ್ಮೆರ್ನದಾರೆ, ಬ್ರಾಹ್ಮಣದಾರೆ ಬೇತ ಬೇತ ಕ್ರಮಗಳು ಮಲ್ತೊಂತು ಆ ರೀತಿ ಆ ಆಚರಣೆ ಮಲ್ತೊಂದು ಉಪನಂಚಿನ ಕ್ರಮಗಳು ಒವ್ವೇ ಆಚರಣೆ ಅಲ್ಲ ಅಲ್ಪ ಮುಖ್ಯ ಶ್ರದ್ಧೆ ಗೌರವ ಹಿರಿಯರಿಗೆ ಕೊಡೋ ಆಯ್ನಂಚಿನ ಮಾನ್ಯತೆ ಸ್ಥಾನಮಾನ ಕೊರ್ನಾಗ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಲ್ಪುವೇರು. ಹಿರಿಯರನ್ನ ಆಶೀರ್ವಾದ ಮಾರ್ಗದರ್ಶನ ಇತ್ತಿನ ಮಾತ್ರ ಕಿರಿಯ ಸಮುದಾಯಗೂ ದುಂಬುಬೋರಾಗ ಒಂಜಿ ಚಾಲನೆ ತಿಕ್ಕೊಂಡು ಇನಿ ನರಮಾನಿ ಅವಳ ನಮ್ಮ ಸಮುದಾಯಡು ಪುಟ್ನ ಬಾಲೆ ಮಲ್ಲಾದು ಮದಿಮಾದು ಇತ್ಯಾದಿ ಬೇತೆ ಬೇತೆ ಆದ ಆ ವ್ಯಕ್ತಿ ಸೈನಗ ದಾಯ್ತ ಕ್ರಮ ಅವಳನ್ನ ಮಾಡುಂಟು. ಸೂತಕ ಎಂಚ ಸೈತನಾನಿ ದಾಯ್ತ ಮಲ್ಪನ ಕ್ರಮ ಸುಡುಪುಣಂಚ ಕ್ರಮ ಎಂಚ ನಮ್ಮ ಸಮುದಾಯದ ನಾಯಕರನಾಗ್ಲಿ ಬರ್ತದ ಇನ್ನು ಪನ್ಪೇರು ಅಲ್ಪ ಏರು ಸೂಕೊರುಡು ಐನ ಹಿನ್ನೆಲೆದಾಯ್ದ ಶುದ್ಧ ಕಾರ್ಯಕ್ರಮ ಮಲ್ಪನ ಎಂಚ ಆನಿ ಏರು ಮಾತ ಸೇರುಡು ಕುಟುಂಬದಕ್ಲ ಜವಾಬ್ದಾರಿ ಆಯ್ದ ಊರದಕ್ಲ ಜವಾಬ್ದಾರಿ ಆಯ್ದ ಶುದ್ಧ ಅಪಣೆ ಎಂಚ ಅವಿಡ್ದ ಬಕ್ಕ ಸಾವುದ ಕ್ರಮ ಅವಿಟ್ಲ 19 ಗೆಲ್ಪಾಡ್ನ ಆನಿ ನಮ್ಮ ಮಾತೆರೆಗಳ ಅನ್ನದಾನ ಮಲ್ಪನಂಚಿನ ಕ್ರಮ 14 ದಾನಿ ಪಿಂಡ ಪ್ರದಾನ ಮಲ್ತದೆ. ಕೆಲವು ಪ್ರದೇಶಗಳು ಬೇತೆ ಬೇತೆ ಉಂಡು, ಕೆಲವು ಪ್ರದೇಶಗಳು 11 ಕರಿದ ಪಿಂಡ ಬಿಡುಪೇರಿಗೆ, ಕೆಲವು ಪ್ರದೇಶಗಳು 14 ದಾನಿ ಬೊಲ್ಪುಗೆ ಬೋತು ಪಿಂಡ ಬಿಡುಪೇರು, ಕೆಲವು ಪ್ರದೇಶಗಳು ಪನ್ಪೆರ್ ದಾನ ಬಂಡ 14 ರಾತ್ರಿ ಕರಿ ಬುಕ್ಕ ಪಿಂಡ ಬಿಡೋಡು ಒಂದು ದಯಪಂಡ ಶುದ್ಧಾಚಾರದ ಕ್ರಮ ಪಿಂಡ ಬಿಡೋ ನಮ್ಮ ದೇವಸ್ಥಾನ ಬೋಡಪ್ಪು ಅವು ಬಿಡುದಾದು ನಮ್ಮ ಹಿರಿಯರನೊಟ್ಟಿಗೆ ಸೇರಿಸಪ್ಪಣಂಚಿನ ಕ್ರಮ ಮಲ್ಪ ನಮ್ಮ ಕುಟುಂಬ ಜಿಯೋಡುಪ್ಪುಣಗಲ ಬೋಡು ಸೈತಿ ಬುಕ್ಕಲ ಬೋಡು ನಮ್ಮ ಸೈತನಂಚಿನ ಆತ್ಮ ವ್ಯಕ್ತಿ ನಾವು ನಮ್ಮ ಕುಟುಂಬದ ಹಿರಿಯರನೊಟ್ಟಿಗೆ ಸೇರುಂಡು ಅವು ಬೇತೊಟ್ಟು ಪೋಬುಜಿ ಆ ನಮ್ಮಿ ಕಡೆ ನಮ್ಮ 15 ಗೆಲ್ಪಾಡ್ನ ಇಪ್ಪು ದೀಪಾವಳಿದ ಬಜಿಲ್ಪಾಡ್ನ ಕ್ರಮ ಇಪ್ಪು ಬೇತೆ ಬೇತೆ ಕ್ರಮಗಳು ನಾವು ಮಲ್ತೊಂದಿಲ್ಲ ಅವು ಪೂರ ನಮ್ಮ ಕಟ್ಟಲಿಲ್ಲ. ಇನಿ ಈ ಕಟ್ಟುಕಟ್ಟಲದ ಒಟ್ಟುಗು ನಮ್ಮಟ ಸಂಘಟನೆ ಎಂಚಬೋಡು ಪನ್ಪಣದ ವಿಷಯ ಒಂತೆ ಪಾತಿರದು ಬುಕ್ಕ ಸತ್ಯನಾರಾಯಣ ಪೂಜೆದ ಬಗ್ಗೆ ಒಂದು 5 ನಿಮಿಷ ಬರ್ಪೆ. ನಮ್ಮ ಗೌಡ ಸಮುದಾಯ ನಮ್ಮ ಏರ್ಲ ಪೋಡಿಪೋಡೊಂದಿಜ್ಜಿ, ನಮ್ಮ ಏರ್ಲ ಹಿಂಜರಿಕ ಮಲ್ಪೊಡೊಂದಿಜ್ಜಿ, ನಮ್ಮ ಏರ್ಲ ಸಂಕೋಚ ಭಾವನಾಂಕ ಬೋಡೊಂದಿಜ್ಜಿ ದಾ ಏನು ಪಂಡ ನಮ್ಮ ಸಮುದಾಯದಕ್ಲೆ ದಕ್ಷಿಣ ಕನ್ನಡದ ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈತ ತಾಲೂಕುಡು 75-80% ಉಳ್ಳೇರು. 75-80% ನಿಗ್ಲ ಈ ಆಜಿ ಗ್ರಾಮಡ್ಲ ಉಳ್ಳೇರು ಅಂದು ಎಂಕ ಏನಂತ ಪಾತ್ರನಾಗ ಹಿರಿಯರು ಬಂಡೇರು ಅಂಡ ಒಂಜೇ ಸಮಸ್ಯೆ ಸಂಘಟನೆ ಯಾರುವ ಇನಿ ಮುಲ್ಪ 50 ಜನ ಉಳ್ಳೇರು. ಆಜಿ ಗ್ರಾಮಡು ಒಂದು 2,000ಗೂ ಹೆಚ್ಚು ನಮ್ಮ ಸಮುದಾಯ ತಕ್ಕಲ ಇಲ್ಲುಂಡು ಬಂಡೇರು. ಎನುಮ ಗ್ರಾಮ ತಕ್ಕಲ ಮಲ್ಪಣಂಚಿನ ಕಾರ್ಯಕ್ರಮ ನಿಗ್ಲು ಪೂಜೆ 10 ಗಂಟೆಗೆ ಸಮಾಪ್ತಿ ಆಪಣ ಬಂಡೇರು. ನಮ್ಮ ಇನ್ನು 7 ಜನ ಇತ್ತ ಎಂಕ 10ವರೆಗಿನ ಸಭೆ ಬಂತಾರೆ ಏನು 1:45 ಬರ್ಪೇವಂತೆ ಪ್ರದೀಪೆರಡ ಬರ್ತದೆ ದಾಯಪಂಡ ಪ್ರತಿ ಒಂಜಿ ಕೆಲಸಲ ಅವು ಎಲ್ಲೇ ವಾರ್ಡು, ಮಲ್ಲ ವಾರ್ಡು, ದೇವರನ ವಾರ್ಡು, ಸಂಘಟನದ ವಾರ್ಡು, ಸಮುದಾಯದ ವಾರ್ಡು, ನಮ್ಮ ಇಲ್ಲದ ವಾರ್ಡು ಸಮಯದ ಬಗ್ಗೆ ಭಾರೀ ಪ್ರಾಮುಖ್ಯತೆ ಅಗತ್ಯ.
ರಾಜ್ಯದ ಬಗ್ಗೆ ಪೋಂಡಲ್ಲ ನಮ್ಮ ಸಮುದಾಯ 2ನೇ ಸ್ಥಾನಡುಂಡು ಸಂಖ್ಯೆಟ್ ಲಿಂಗಾಯತರು ಉಲ್ಲರು ನಮ್ಮಲಾಯ್ಕೆ ಸರಿ ಸರಿ ಅವನುಲ್ಲ. ಬೆಂಗಳೂರಿನ ಕಟ್ಟಿನ ಕೆಂಪೇಗೌಡೆ ಗೌಡ ಸಮುದಾಯದಾರು, ಭಾರತದ ಪ್ರಧಾನಿ ಆಯ್ನ ದೇವೇಗೌಡೆ ನಮ್ಮ ಸಮುದಾಯದಾರು, ರಾಷ್ಟ್ರಕವಿ ಕುವೆಂಪು ನಮ್ಮ ಸಮುದಾಯದಾರು, ಇತ್ತೈತ ಕೇಂದ್ರ ಸಚಿವರಾದ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದ ಪುಣ ಡಿ ವಿ ಸದಾನಂದರು ನಮ್ಮ ಸಮುದಾಯದಾರು, ನಮ್ಮ ಕೈತಲದ ಊರ್ದಾರು. ನಮ್ಮ ಜಾತಿದ ಬಗ್ಗೆ ಸಂಕೋಚ ಬೋಡೊಂದಿಜ್ಜಿ, ನಂಕ ಲಕ್ಕದುಂತರ ಪೋಡಿಗೆ ಆವಡೊಂದಿಜ್ಜಿ. ಪ್ರತಿ ಒಂಜಿ ಕಾರ್ಯಕ್ಷೇತ್ರೊಡ್ಲ ನಮ್ಮ ಮಕ್ಕಳು ಎದುರು ಬರೋಡಾಪುಂಡು. ಅವು ದೇವಸ್ಥಾನದ ಕೆಲಸ ಪಡು, ಊರದ ಕೆಲಸ ಪಡು, ಶಾಲೆ ಕಾಲೇಜ್ ಕೆಲಸ ಪಡು, ನಮನ ಜಾತಿ ಕಟ್ಟಳದ ಸಮುದಾಯದ ಕೆಲಸ ಪಡು, ಒಂಜಿ ಊರದ ದೇವರನ್ನ ಕೆಲಸ ಪಡು. ಏತಾತನು ಬಂಡ ನಿಕ್ಲ ಅಂದಂಡ ಅಂದನ್ನು ಮನಸ್ಸುಡು ಗ್ರೇತೊಲ್ನೆ ಹತ್ತಂದಂಡ ಕ್ಷಮಿಸಲೇ ನಾನು. ಇಲ್ಲಿ ನಮ್ಮ ಸಮುದಾಯದಕ್ಲು ದಾನ ಬಂಡ ಕೆಲವು ಹಳ್ಳಿಡು ಅಮ್ಮೆರ್ನ ಜಾಗನ ಅಣ್ಣ ಮೇಗಿಯಾಗಿ ಜೋಕ್ಳಿಗೆ ಪಾಲು ಮಾಲ್ತು ಕೊರಡಂಡ ಐಕ್ ಬೇತೊಂಜಿ ಸಮುದಾಯದ ಬತ್ತದ ಪಂಚಾಯತಿ ಕಮಲ ಪುಡಾಪಣ ಪರಿಸ್ಥಿತಿ ಉಂಡು. ಬೋಡ ಇಂದು ನಮ್ಮಗಳಿಜ್ಜರ ನಮ್ಮ ಗ್ರಾಮ ಸಮಿತಿ ಉಂಡು, ನಮ್ಮ ವಲಯ ಸಮಿತಿ ಉಂಡು, ನಮ್ಮ ತಾಲೂಕು ಸಮಿತಿ ಉಂಡು, ನಮ್ಮ ಊರದ ಗೌಡರುಳ್ಳರು, ಗ್ರಾಮದ ಒತ್ತುಗೌಡರುಳ್ಳರು, ಮಾಗನ ಗೌಡರುಳ್ಳರು, ಕಟ್ಟಮನ ಗೌಡರುಳ್ಳರು. ಮುಕ್ಲು ಏರೆ ನಡೆಯಲೇ ವಿಷಯ ಪೋಪುಜಿ. ನಮ್ಮ ಸಮಸ್ಯೆನ ಬುಕ್ಕರಿಯಡ ಕೊರ್ಪ. ಅವು ನಮ್ಮ ವೀಕ್ನೆಸ್, ನಮ್ಮ ದೌರ್ಬಲ್ಯ. ಅಕಲು ಪನ್ನ ತೀರ್ಪುಗು ನಮ್ಮ ಒತ್ತೊನ್ ಪೋ ಅವಾಗ ನಮ್ಮ ಸ್ವಾಭಿಮಾನ ಓಡಿಕೊಂಡು ಪ್ರತಿ ಗ್ರಾಮಡ್ಲ ನಮ್ಮ ಸಮುದಾಯದ ಗ್ರಾಮಗೌಡೆ ಒತ್ತುಗೌಡೆ ಇತ್ಯಾದಿ ಉಳ್ಳೇರು. ಆ ಗ್ರಾಮ ಬಡ್ದು ಮಾತಾ ಗ್ರಾಮಡ್ಲ ಉಳ್ಳೇರು. ಅಕ್ಲೇಟ ನಮ್ಮ ವಿಷಯನು ಕೊರಿಯರಾಗ ಅಕ್ಲೇಟ ಕೊರಡೊಂದು ಅಜ್ಜಿ ಅಮ್ಮೇರ್ನ ಜಾಗನ ಜೋಕ್ಲಿಗೆ ಪಾಲು ಮಾಡ್ತಾನರಾಗ ಅಮ್ಮೇರು ಪಾಲು ಮಾಡ್ತುಕೊಂಡ ಯಾರು ಬೇತೋರಿ ಬಡ್ಚೈಕ್ ಒಂಜಿ ವೇಳೆ ತಕರಾರು ಉಂಡು ಬಂಡ ನಮ್ಮ ಸಮುದಾಯದ ನಾಯಕರನಗಳ್ಡ ನೇನು ಕೊರಡತ್ತಂದೆ ಬೇತಗಳ್ಡ ಕೊರ್ಪಣತ್ತು. ನಮ್ಮ ಸಮುದಾಯದ ಕಂಡರಿ ಬಿಡೋದಿನ ಸಮಸ್ಯೆ, ಅಣ್ಣ ಮೇಗಿನ ಸಮಸ್ಯೆ, ಅಪ್ಪ ಮಗನ ಅಮ್ಮ ಮಗನ ಮಾಮಿ ಮರಮಲ್ನ ಸಮಸ್ಯೆನ ನಮ್ಮ ಪೊಲೀಸ್ ಸ್ಟೇಷನ್ ಕೊರ್ಪಣತ್ತು. ಅತ್ತ ಇನ್ನು ಪಂಚಾಯತಿಗೆ ಮಾಡ್ಪಾರ ಬುಕ್ಕರಿಯ ಸಮುದಾಯದ ಕೊರ್ಪಣತ್ತು. ಅವು ಹೇಸಿಗೆದ ವಿಷಯ. ನಮ್ಮ ಸಂಘಟನೆದ ಕೊರತೆನ ಪನ್ಪುಣವು, ನಮ್ಮ ಸ್ವಾಭಿಮಾನದ ಕೊರತೆನ ಪನ್ಪುಣವು, ನಮ್ಮ ದೌರ್ಬಲ್ಯನ ಪನ್ಪುಣವು. ಗೌಡ್ರನಗಳ್ಡ ಸಮಸ್ಯೆ ಬತ್ತಂಡ ತೀರ್ಮಾನ ಮಲ್ಪರ ಬೇತೊಂಜಿ ಸಮುದಾಯದ ಏತೋ ಗ್ರಾಮಟ್ ನಡತ್ತೊಂದುಂಡು ತೂಯಿನ ಉಂಡು ನಿಖಿಲ ತೂತುವಾರು ಯಾನೆನ್ನ ಕಣ್ಣಾರ ತೂಯಿನ ಉಂಡು ಕೆಲವಾರು. ಇಂದು ಅಲ್ಪಡ್ತ ಆರಂಭ ಅವಡು ನಮ್ಮ ಕೆಲಸ. ರಾಜ್ಯ ಮಟ್ಟ ದೇಶ ಮಟ್ಟ ಬುಕ್ಕ ಇಲ್ಲಲು ಗ್ರಾಮಡು ವಲಯಡು ತಾಲೂಕು ಜಿಲ್ಲೆ ರಾಜ್ಯ ಇಂಚ ಪೋಡಾಪನು ಐಕ್ ಬೋಡಾದ ಈ ಸಂಘಟನೆ. ವಲಯ ಆಲಂಕಾರು ವಲಯ, ಕಡಬ ವಲಯ, ನೆಲ್ಯಾಡಿ ವಲಯ ಸಮಿತಿ. ನಮ್ಮ ಒವ್ವೇ ಸಮುದಾಯದ ಸ್ಪರ್ಧೆ ಮಲ್ಪರಗತ್ತ ಸಂಘಟನೆ. ನಮ್ಮ ಜೋಕಲಿಗೆ ಎಡ್ಡ ವಿದ್ಯಾಭ್ಯಾಸ ಕೊರಡು, ನಮ್ಮ ಜೋಕಲಿಗೆ ಬಡವರಿಗೆ ಮಧ್ಯ ಮಲ್ಪರ ಬಂಗೆ ಎತ್ತಂಡ ಐಕ್ಯ ಸಹಕಾರ ಮಲ್ಪೋಡು. ನಮ್ಮ ಸಮುದಾಯದಾಗ ಇಲ್ಲಿ ಬೂರ್ದು ಪೋಣದಂಡ ಐಕ್ಯ ಕಟ್ಟರೆ ಸಹಾಯ ಮಲ್ಪೋಡು. ನಮ್ಮ ಸಮುದಾಯದಾಗ ಆರೋಗ್ಯ ಸಮಸ್ಯೆ ಎತ್ತಂಡ ಐಕ್ಯ ನಮ್ಮ ಸಹಕಾರ ಮಲ್ಪೋಡು. ಐಕ್ಯ ಸಂಘಟನೆ ಯಾಕಡೆ ಪೂಜೆದಾರ ಪಂಡರು ಕಲಿಯುಗೊಟ್ಟು ಸಂಘಟನೆ ಶಕ್ತಿ ಮಲ್ಲವು ಬಲುಕ್ರಾಯರು ಪಂಡರೇನು ಕೆಲವು ತಗ್ಲಲ್ಲಿ ಕೆಂತುವರು. ಕಲಿಯುಗೊಟ್ಟು ಸಂಘಟನೆಗೆ ಹೆಚ್ಚು ಶಕ್ತಿ. ಐಕ್ಯ ಸಾಮೂಹಿಕ ಈ ಸತ್ಯನಾರಾಯಣ ಪೂಜೆ ಮಲ್ಪುಣಂಚಿನ ಕ್ರಮಗಳು. ಇನಿ ರೆಡ್ಡು ವಿಷಯನೇನು ಇಟ್ಟು ಪಣೊಂದಿಲ್ಲ. ಜೋಕುಲು ಸರಿಜ್ಜ ಅಂತ ಪಣಪ ಅಪ್ಪಮ್ಮೆ ಜೋಕುಲು ಸರಿ ಪೊಡಂಡ ಅಪ್ಪಮ್ಮೆ ಸರಿ ಬೋಡು ನಮ್ಮನ್ನು ತೂದು ಜೋಕುಲು ಕಲ್ಪಣ. ನಮ್ಮ ಜೋಕುಲಿಗೆ ನಮ್ಮನೆ ಆದರ್ಶ ಅವಡು ವಿವೇಕಾನಂದರ ಬುಕ್ಕೋರಿಯ ನನೋರಿ ಹತ್ತು ವಿವೇಕಾನಂದರ ಇಪ್ಪಡೆ ಮಲ್ಲ ಜನನೆ. ನಮ್ಮ ಜೋಕುಲಿಗೆ ಅಪ್ಪಮ್ಮೆನೇ ಆದರ್ಶ ಅವಡು.
ಅಮ್ಮೆ ಬೀಡಿಯೋ ಇಪ್ಪಿನಾಯೆ ಬಾಲಟ ಬೀಡಿಯೋ ಇಪ್ಪರ ಬಲ್ಲಿ ಬಂಡ ಇಂಚಾಪುಂಡು ಎಲ್ಲಿ ಉದಾಹರಣೆ ಪಂಡ್ಯಾನ ಇನ್ಸಿಡೆಂಟ್ ಬೇತೆ ಬೇತೆ ಐನ ವಿವರಿಸಾರ ಪೊಪ್ಪುಜೇನ ದುಶ್ಚಟ ನಮಡಪ್ಪನಗ ನಮ್ಮ ಜೋಕ್ಲೆಡ ದುಶ್ಚಟ ಇಪ್ಪರ ಬಲ್ಲಿ ಪಂಡ ಏತು ಸರಿಯಾಪುಂಡು ನಮ್ಮ ಜೋಕ್ಲೆಗೆ ನಮ್ಮನೆ ರೋಲ್ ಮಾಡೆಲ್ ಮಾದರಿ ಆದರ್ಶ ಆವೋಡು ಆಂಡ ಸರಿಯಾಪುಂಡು ಯಾನೇ ಸರಿ ಕೆಲಸ ಮಲ್ಪಂತೆ ಜೋಕ್ಲೆಗೆ ಬಂಡೆ ಏತು ಸರಿಯಾಪುಂಡು ಯಾನೋರಿ ಅಧ್ಯಾಪಕ ಅದು 11 ಗಂಟೆಗೆ ಶಾಲೆ ಬಂಡೆ ಜೋಕ್ಲೆಂಡು 9 ಗಂಟೆಗೆ ಬರೋಡು ಬಂಡೆ ಏತು ಸರಿಯಾಪುಂಡು ಒಂದು ಎಲ್ಲಿ ಉದಾಹರಣೆ ಇಂಚನೆ ಮಾತಲ್ಲ ನಮ್ಮ ಆದರ್ಶ ಆವಡಂಡ ನಮ್ಮ ಜೋಕ್ಲೆಗೆ ನಮ್ಮ ಇನ್ನು ಕೃತಿ ಕಾರ್ಯೋಡು ಕೆಲಸೋಡು ಮಲ್ತು ತೋಜಾವಡು ವಿದ್ಯಾಭ್ಯಾಸದ ಕೊರತೆ ಉಂಡು ನಮ್ಮ ಸಮುದಾಯಡು ನನ್ನಲ ಅಂದೊಂದು ತೂಲೆ ನಿಕ್ಲೆ ಮಲ್ಲ ವಿದ್ವಾಂಸರು ನಮ್ಮೇಡು ಉಳ್ಳೇರು ಇಜ್ಜೇರ್ನತ್ತ ಪರ್ಸೆಂಟೇಜ್ ಕಡಿಮೆ ಉಂಡು ನಂಗೆ ಜೋಕ್ಲೇನಿ ಶಾಲೆ ಕಡಪುಡ್ರ ಶಿಕ್ಷಣ ಖರ್ಚು ಮಲ್ಪರಗೆ ತರೆ ಬೆಚ್ಚಾಪುಂಡು ನಮ್ಮ ಅವೇ ದುಡ್ಡು ಬೇತೆ ಖರ್ಚು ಮಲ್ಪಬೋ ಬೇತೆ ಓಲೋ ಕುಲ್ಲುದು ಓಲೋ ಗಮ್ಮತ್ತು ಮಲ್ಪರಗೆ ಬೇತೆ ಒಯ್ಕೋ ನಮ್ಮಡ ದುಡ್ಡುಂಡು ಸಾವಿರ ನಮ್ಮ ಜೋಕ್ಲೆಗೆ ಒಂದು ಎಡ್ಡೆ ಕೋರ್ಸು ಐನು ಕೊರದು ಜೋಕ್ಲೆನೆ ವಿದ್ಯಾವಂತರಾದ ಮಾಲ್ತದೆ ಅಗಲಿ ಸಮಾಜಗೂ ಒಂಜಿ ಸಂಪತ್ತು ಆಪುಣೆನು ನಮ್ಮ ಮಲ್ಪೋಡಾಪುಂಡು ಅಮ್ಮೇರು ಮೂಜಿನ ಕ್ಲಾಸ್ ಕಲ್ತಿಪ್ಪು ಅವು ಅಜಿಪ್ಪು ವರ್ಷ ದುಂಬು ಅಪ್ಪಗ ನಡತ್ತುಂಡು ಅಪ್ಪಗ ಮೂಜಿನ ಕ್ಲಾಸ್ ಮಲ್ಲ ಕ್ಲಾಸ್ ಎನ್ನಮ್ಮೇರು 2ನೇ ಕ್ಲಾಸ್ ಕಲ್ತದನ ಅಂಡ ಎಂಕ ಅವಂತನ ಕೆಲವು ಕೆಲಸಗಳನ್ನ ಆರು ಮಲ್ಪಿದ್ದೀರಿ 2ನೇ ಕ್ಲಾಸ್ ಕಲ್ತನ ತಾಳ ಮೊದಲು ಅರ್ಥ ಪಡ್ಪೇತಾರೆ ಪಂಚಾಂಗ ತೂಪೇತಾರೆ ಮಣ್ಣದಲಕ್ಕೆ ಗೊತ್ತಿತ್ತಂಡು ಆಣ್ ಬೊಣ್ಣನ ಮದ್ಮೇದ ಪಂಚಾಂಗ ತೂಪೇತಾರೆ ಬೇತೆ ಕೆಲಸ ಮಾಡ್ಪೇತಾರೆ ಯಾರು ಕಲ್ತನ 2ನೇ ಅವು ಅಪ್ಪಗಾಗಿ ಯಾರೇದಂಡು ಇನ್ನು ಯಾರು ಜಿ ಐತಪ್ಪ ಗೌಡ್ರು ತಹಶೀಲ್ದಾರ್ ಖಾಲಿ ಡಿಗ್ರಿ ತಹಶೀಲ್ದಾರ್ ಅದು ರಿಟೈರ್ಡ್ ಆಯ್ರು ಇನ್ನು ಖಾಲಿ ಡಿಗ್ರಿ ಅಂಡ ವಾ ಕೆಲಸ ಹಾಕೊಂಡು ಅಂಚಾದಿ ಪುಣಗ ಶಿಕ್ಷಣಗೂ ನಮ್ಮ ಪ್ರಥಮ ಪ್ರಾಶಸ್ತ್ಯ ಕೊರಡಾಪುಂಡು ನಮ್ಮ ಜೋಕ್ಲೆಗೆ 10 ಎಕರೆ ತೋಟ ಮಲ್ತು ತಿರೋಡು ನಿಜ್ಜಿ ಇತ್ತಂಡ ಇಪ್ಪಾಡು ಮಾರೋಡ್ಚಿ ಏನು ಪಂಡಂತ ಏನು ಮಾರೋಡ್ಚಿ ಇತ್ತಂಡ ಇಪ್ಪಾಡು ಆಂಡ ನಮ್ಮ ಜೋಕ್ಲೆಗೆ 4 ಎಕರೆ 10 ಎಕರೆಗೆ ಅಂಗು ತೋಟ ಮಲ್ತುದಿರ್ ನಾವು ಅಂಗಡಿ ಕಟ್ಟುದಿರ್ ನಾವು ಇಲ್ಲು ಬಾಡಿಗೆ ಕೊರ ಮಲ್ತುದಿರ್ ನಮ್ಮ ಮುಖ್ಯ ಕೆಲಸ ಹತ್ತು ಅವೇನ ಆಯ್ ಮಾಡ್ತಾ ನೋಡಿ ನಮ್ಮನ ಜೋಕ್ಲೆಗೆ ನಮ್ಮ ಕೊರಡಾಯನ ಪೋಷಕರು ದಾಯ್ದ ಪಂಡ ಎಡ್ಡ ವಿದ್ಯಾಭ್ಯಾಸ ಎಡ್ಡ ಸಂಸ್ಕಾರ ಎಡ್ಡ ಗುಣನಡತೆ ಎಡ್ಡ ಜೀವನದ ಕ್ರಮ ಅವು ಇತ್ತಂಡ ಆಯೆ ಬಾಕಿದೇನು ಮಲ್ತೋನ್ಪೆ ತೋಟನೋ ಅಂಗಡಿಯ ಬಂಗಾರ ಹೆಚ್ಚು ನಾಯಿ ಮಲ್ತೋನ್ಪೆ ಅವೇ ಇಜ್ಜಿನಂಡ ಅಮ್ಮೆರ ಮಲ್ತನ 10 ಎಕರೆ ತೋಟ ಎತ್ತಂಡ ಇನ್ನು ಮಾರುದು ದಿವಾಳಿ ಅವರ ಸಾಧ್ಯತೆ ಉಂಡೋ ಆಯ್ನಕಲುಂಡೋ ಕಣ್ಣೆದುರೇ ಪಿತ್ರಾರ್ಜಿತವಾಯಿನ ಆಸ್ತಿ ಇತ್ತಿನ 10 ಎಕರೆ ಅಯ್ನು ತುಂಡು ಮಾರುದು ಜುಗಾರಿಗೊಬ್ಬುದು ಗಂಗಸರ ಪರದು ಸಾಮಾನ್ಯವಾಯಿನ ಜನಕ್ಲಿರೋದು ಕಡೆ ಆಯ್ನಕ್ಲು ಕಣ್ಣೆದುರು ಎಣ್ಣ ಕಣ್ಣೆದುರು ನಿಗ್ಲ ಕಣ್ಣೆದುರು ಇಪ್ಪು ಕೊರತೆ ಅವೇ ಶಿಕ್ಷಣದ ಕೊರತೆ ಜೀವನದ ಕ್ರಮದ ಕೊರತೆ ಗುಣನಡತದ ಕೊರತೆ ಹಿರಿಯರಿಗೆ ಪಂಡೆನು ಕೇಣಂತ ಇತ್ತಿನ ಸಮಸ್ಯೆ ಕೇಣಂತ ಇಪ್ಪರೊಡರ ಶಿಕ್ಷಣದ ಕೊರತೆ ನಮ್ಮನೆ ಆದರ್ಶ ಆದಿಪ್ಪೋಡು ಪಣ್ಪಣೆಗೆ ಎಂಚ ಬಂಡ ಒಂಜಿ ಘಟನೆ ಪಣ್ಪೇನೆ ಒಂಜಿ ಅಪರಾಧಿಗೆ ನ್ಯಾಯಾಲಯಡು ಶಿಕ್ಷಾಂಡಿಗೆ ಶಿಕ್ಷಾದ ಪಂಡರು ನ್ಯಾಯಾಧೀಶರು ಆಯಾಗಿ ಎಲ್ಲ ಬುಲ್ಪು ಹೆಣ್ಮಗಂಟೆಗೆ ಮರಣದಂಡನೆ ಎಲ್ಲ ಅಂಡ ಆಯನ ಅಕೇರಿದ ಕೊನೆಯ ಆಸೆ ಏನು ಪೊಲೀಸ್ ತಗೊಂಡ ಕೇಂದ್ರ ಪಂಡರು ನ್ಯಾಯಾಧೀಶರು ಅಯ್ನ ಕೇಂದ್ರ ಬಲ್ಲೆ ಆಟ ಅಯ್ಯ ಪಂಡೆಗೆ ನಾ ಅಪ್ಪನ ತೂಡು ಎಡ್ಡ ವಿಷಯ ಬಾಲೆ ಒಂಜಿ ಅಪ್ಪನ ತೂಡು ಪಂಡ್ಪಣವು ಎಡ್ಡ ವಿಷಯ ಬಂದು ಅಪ್ಪನ ತವತ್ತಾರೆ ಜೀಪ್ ಕಡಪಡ್ದು ಪೊಲೀಸ್ ಜೀಪ್ ಅಪ್ಪೆ ಬತ್ತದು ಮಗನಾಡಿ ಬತ್ತನ ಕೊಡ್ಲೆ ಮಗಟ ಪಂಡೇರು ಪೊಲೀಸ್ ಹಾಕ್ಲ ನೀಕ್ 5 ನಿಮಿಷ ಟೈಮ್ ಉಂಡು ಪೋತು ನಿನ್ನ ಅಪ್ಪಡ ಪಾತಿರ್ತಬಲ್ಲ ಓಲು ಮೂಲೆ ಬೇತೋಲ ಬಾರಜಿ ಮುಲ್ಪಣ ಎದುರೇ ಪೋಯ್ ನಾ ದಾಲ ಪಾತಿರ್ಜೆ ಅಪ್ಪನ ರಡ್ಡು ಕೆಬಿಲ್ನ ತುಚ್ಚಿದು ದೆತ್ತೆ ಮಾತ್ರ ಆಶ್ಚರ್ಯ ಪೊಲೀಸ್ಗಳೇ ಆಶ್ಚರ್ಯ ಮಾತ್ರ ಆಶ್ಚರ್ಯ ಇಂಬಿ ದಾಯಿ ಬರ್ರವಂತನ ದೆಕ್ಕೆನಾ ದಾಯಿ ಎಂದ್ಕೆಂಡರು ಕೇಣ್ಣಗ ಬಂಡೆ ಎನ್ನ ಅಪ್ಪೆಡ್ದವರ ಏನು ಕೊಲೆಗಾರ ಆಯೆ ಎನ್ನ ಅಪ್ಪೆಡ್ದವರ ಎಂಕಿನಿ
ಮರಣದಂಡನೆ ಅಂಡು ಎಂಚ ಅಂದ್ಕೊಂಡೇರು ಏನು ಇಲ್ಲಿ ಶಾಲೆಡ್ ಎಲ್ಲಿ ಪುಣಕ ಪೆನ್ಸಿಲ್ ಕಂಡಿಯೇ ಅಪ್ಪೆಡ ಪಂಡೆ ಎಡ್ಡೆ ಮಗ ಅಂದು ಬೆರಿ ತಟ್ಟಿಯರು ಬುಕ್ಕರಿನ ಚೀಲೆಡ್ದು ದುಡ್ಡು ಕಂಡಿಯೇ ಇಲ್ಲಿ ಎಡ್ಕೊಳತ್ತೆ ಎಡ್ಡಾಂಡ್ ಮಗ ಅಂತ ಪಂಡೇರು ಈ ಹುಷಾರುಲ್ಲ ಅಂತ ಪಂಡೇರು ಚೂರು ಮಲ್ಲನಾಗ ಆಪೇತ ಅಕ್ಕಳನ್ನ ತೋಟ ಹೊಡ್ತು ಬಜ್ಜಿ ಕಂಡಿಯೇ ಎಡ್ಡಾನ ನಿಕ್ ಡ್ರೆಸ್ಸಿಗೆ ಅಂಡು ಪಂಡೇರು ಕೆಲಸನ ಮಲ್ತೆ ಅಪ್ಪೆ ಪ್ರೋತ್ಸಾಹ ಕೊರಿಯರು ಅಪ್ಪೆಗೆಲ್ಲ ಖರ್ಚಿಗೆ ಯಾನು ಕೋರೊಂದಿತ್ತೆ ಅಕೇರಿಗೆ ಯಾನು ಮಲ್ಲ ರೀತಿದ ಕಳುವ ಕೆಲಸ ಮಲ್ಪಡಬೇಡ ಅದು ರಡ್ಡು ಜನನು ಕೆರಿಯೆ ಮಾರ್ಗೋಡು ಪೋಣಗ ಅಡ್ಡಂತದು ಅಂಚಾದು ಎಂಕಿನಿ ಮರಣದಂಡನೆ ಎನ್ನಪ್ಪೆ ಪೆನ್ಸಿಲ್ ಏನು ಕಂಡಿನಗನೆ ಬತ್ತು ಪಣ್ಣಾಗ ಬೆರಿಕಿ ರಡ್ಡು ಪೆಟ್ಟುಕೋರುದು ಕಂಡು ನಾವು ತಪ್ಪು ನಾನ ಹಿಡಿದು ಬುಕ್ಕ ಕಂಡಿಯನ್ನ ನಿನ್ನ ಬೆರಿತ ಚರ್ಮದಪ್ಪೆ ಕೆಬಿಟ್ಟು ತಿರುಗಾದು ಬೆರಿಕಿ ರಡ್ಡು ಕೊರ್ಪೆರಂಡ ಏನು ಪೆನ್ಸಿಲ್ ಕಂಡು ನಲ್ಲೇ ಕಳುವ ತಗೊಂಡು ಬಿಡ್ಪೇತೆ ಎಂಕಿನಿ ಮರಣದಂಡ ಅವರಜ್ಜಂಡು ಎಂಕು ಮರಣದಂಡನ ಅವರ ಎನ್ನಪ್ಪೆ ಕಾರಣ ಏನು ಪಂಡೆನ ಪೂರ ಕೇನ್ನ ಕೆಬ್ಬಿಯವು ಐಕೈನ್ ತುಚ್ಚಿದ್ದತ್ತೆ ಯೋಚನೆ ಮಲ್ಪೊಡ್ ನಮ್ಮ ಜೋಕ್ಲೇನು ಸರಿ ಮಲ್ಪೊಡಂಡ ಸ್ವಾಮಿಲು ಸರಿ ಮಲ್ಪಣತ್ತು ಪೊಲೀಸ್ ತಗ್ಲು ಸರಿ ಮಲ್ಪಣತ್ತು ಊರುದ ಏರೋವರಿ ಮಲ್ಲ ನಾಯಕ ಸರಿ ಮಲ್ಪಣತ್ತು ಪ್ರಧಾನ ಮಂತ್ರಿ ಆಯ್ತು ಮುಖ್ಯಮಂತ್ರಿ ಆಯ್ತು ನಮ್ಮ ಜೋಕ್ಲೇನು ಸರಿ ಮಲ್ಪೊಡಂಡ ನಮ್ಮನೇ ಸರಿ ಮಲ್ಪೊಡು ಇಲ್ಲ ತಕ್ಲು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಸುರುತ ಶಾಲೆನೇ ಇಲ್ಲ ಎಂಕ್ಲ ಶಾಲೆ ಬತ್ತಿ ಬೇಕಾ ಬಲ್ಪೊಟ್ಟು 9 ಗಂಟೆ ಬತ್ತಾರನ ಬಯ್ಯ 4 ಗಂಟೆ 4 ಗಂಟೆ ಬಿಟ್ಟು ಇಪ್ಪೇರು ಅವಳ ಎಂಕಲ ತಿಕ್ಕೊಂಡು 1 ಗಂಟೆ 1 ಕ್ಲಾಸ್ ಹೊಡೆ ಅಂಡ ಅಪ್ಪೆನೊಟ್ಟಿಗೂ ಬಾಲೆ ಬಾಕಿ ಇಡೀ ಪೂರ್ತಿ ಇಪ್ಪುಂಡು ಶಾಲೆಗೆ ಬರ್ರ ಶುರುವಾರ ದುಂಬಲ ಅಪ್ಪನೊಟ್ಟು ಇಪ್ಪುಂಡು ಅಪ್ಪೆಗೆ ಹಾಕಿದು ಬುದ್ಧಿ ಬನೊಳೆ ಅಪ್ಪೆಗೆ ನೆರೆದು ಬುದ್ಧಿ ಬನೊಳೆ ಅಮ್ಮೆರೆಗಳ ಇನ್ನು ತೂವಲಿ ಜವಾಬ್ದಾರಿ ಉಂಡು ಐಕೆ ಪಂಡೇರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಬಾಲೆಗೆ ವೈರಿ ಬೇತೆ ಇರ್ಲತ್ತು ಅಕ್ಲೆ ಅಪ್ಪೆಲ ವೈರಿ ಅಪ್ಪೆ ಅಮ್ಮೆಲ ವೈರಿ ಅಪ್ಪೆ ಅಂಚಾದು ಪುಣಗ ನಮನ ಜೋಕಲಿಗೆ ನಮ ಆದರ್ಶವಾದಿಪ್ಪೋಡು ನಮ ಅವೆನ್ನು ಸರಿ ಮಲ್ಪೊಡಾಪಡು ನಾನೊಂಜಿ ಸಂದರ್ಭಡು ಒಂಜಿ ಊರಿಗೊಂಜಿ ಸ್ವಾಮಿಲ್ ಬತ್ತರಿಗೆ ಒಂಜಿ ಊರಿಗೊಂಜಿ ಸ್ವಾಮಿಲ್ ಬತ್ತರಿಗೆ ಸ್ವಾಮಿಲ್ ಬತ್ತಾನಾಗ ಮಾತಾರಲ್ಲ ಪೋತು ಆಶೀರ್ವಾದ ಕೇಳಂತಾರೆ ಆಗಲಗಲ ಸಮಸ್ಯೆನ ಪಣಂತಾರೆ ಆ ಊರಿದ ಒಂಜಿ ಅಜ್ಜಿಲ ಪೋಯರಿಗೆ ಒಂಜಿ ಅಜ್ಜಿ ಎಲ್ಲೇ ಬಾಲೆಲ್ಲ ಪೋಯರಿಗೆ ಪೋತು ಸ್ವಾಮಿಲ್ಟ ಬಂಡರಿಗೆ ಸ್ವಾಮಿಲೆ ಎಂಕಲ್ನ ಈ ಬಾಲೆಗೆ ಒಂಜಿ ಭಾರಿ ಸಮಸ್ಯೆ ಇದಾಯ್ತಾ ಅವು ಬೆಲ್ಲ ತಿನ್ಪಣ ಇನ್ನು ಏತು ಬಂಡ್ಲೆ ಬುಡುಪುಜೆ ಸರಿ ಎನ್ಮೋದಿನ ಕರಿದು ಲೆತ್ತೊಂದು ಬಲೆ ಏನು ಪಂಡರಿಗೆ ಸ್ವಾಮಿಲಿ ಎನ್ಮೋದಿನ ಕರಿದು ಅಜ್ಜಿ ಸರಿಯಾತು ಎನ್ಮಣೆ ದಿನ ತಾನೇ ಪೋತು ಲೆತ್ತ ಬೈರು ಪೋದು ಬುಡಿಯ ನಾ ಬೆಲ್ಲ ತಿನ್ಪಣೇನು ಇಜ್ಜಿ ಸ್ವಾಮೀಜಿ ಸರಿ ನಾನು 4 ದಿನ ಕರಿದು ಲೆತ್ತ ಬಲೆ ಬಂಡರಿಗೆ 4 ದಿನ ಕರಿದು ಅಜ್ಜಿ ಬಾಲೆ ಲೆತ್ತ ಬೈರು ಬಿಡ್ತೇನೆ ಆಯ್ತಾ ಇಜ್ಜಿ ಸರಿ ಎಲ್ಲೆಲ್ಲ ತೊಂಬಲೆ ಕಾಂಡೆ ಸ್ವಾಮೀಜಿ ಬಂಡೇರು ಅಜ್ಜಿ ಹಠತ್ತಾರು ಪುಳ್ಳಿನ ಸರಿ ಮಾಡ್ಬಿಡೋದು ಅಜ್ಜಿಗೆ ಹಠ ಮನದಲ್ಲಿ ತಪ್ಪೇರು ಹೋದಾನಾಗ ಸ್ವಾಮಿಲೆ ಬಾಲ್ಯದ ತರೆಟ್ಟು ಕೈದಿರ್ದು ಬೆರಿ ಪೂಜಿದ ಬಂಡರಿಗೆ ಮಗ ಬೆಲ್ಲ ತಿನ್ಪಣ ಎಡ್ಡತ್ತಮ್ಮ ಅವು ಪುರಿ ಹೆಚ್ಚಾಪುಂಡು ಬಂಜಿದಲಾಯಿ ಬೆಲ್ಲ ತಿನ್ಪಣ ಆರೋಗ್ಯಗೆ ಎಡ್ಡತ್ತು ಈ ತಿನ್ನರ ಬಲ್ಲಿ ಈ ನೀಡ್ತು ಬುಡೋಡುಂಬಾ ಇತ್ತೆ ಬಾಲೆಗೆ ದಾಲ ಸಮಸ್ಯೆ ತೋಜಿ ಅಜ್ಜಿಗೆ ಆಶ್ಚರ್ಯ ಅಂಡ ಈತನೇ ಪನೋಡಂಡ ಸ್ವಾಮಿಲಿ ಮುರಾಣಿ ಸುರುಗು ಬಣ್ಣಾಣೆ ಬಂತುಲೇತ ಈ ಎನ್ಮೋ 4 ರಡ್ಡು ಇಂದು ಮಂದದಾಯ ದಿನ ಅಜ್ಜಿ ಕೇಂಡರೆ ಸ್ವಾಮಿಲ್ಟ ಬುಡ್ಜಿರಾರು ಸ್ವಾಮಿಲೆ ದೊನ್ನೆ ನೀರು ಮುರಾಣೆ ಬಂತುಲೇತ ಏನು ಮೂಸರಿ ದಯ ಬರಡು ತುಲೆಮ್ಮ ಈರು ಬಾಲೆಲ್ಲಿ ಎತ್ತೊಂದು ಬಂದಾಗ ಎಂಕ್ಲ ಅಭ್ಯಾಸ ಎತ್ತಂಡು ಬೆಲ್ಲ ತಿನ್ಪು ನಾವು ಯಾನಗಿರೇತ ಎನ್ಮದಿನ ಅನಾಗ ಯಾನು ಬುಡುವೆ ಅಂದು ಆಯ್ಜಿ ಎಂಕ್ ಬುಡಿಯರ ಈರು ಎನ್ಮದಿನ ಕರಿದು ಬಣ್ಣಗಲ ಎಂಕ್ ಬೆಲ್ಲ ತಿನ್ಪಣ ಬುಡಿಯರ ಆಯ್ಜಿ ಕೂಡ 4 ದಿನ ಕರಿದು ಬಲ್ಲೆ ಬಂಡೆ 4 ದಿನ ಕರಿದು ಇರು ಬಣ್ಣಗಲ ಎಂಕ್ ಬೆಲ್ಲ ತಿನ್ಪಣ ಬುಡಿರ ಆಯ್ಜಿ ಕೂಡ ಎಲ್ಲ ಬಲೆಯಿಂದಾಯ ಬಣ್ಣ ಬಂಡ ಹಟೊಟ್ಟಿ ಎಲ್ಲ ಬುಡುವೆ ಏನಂದ ಅಂಚ ಇನಿಡ್ದು ಬುಕ್ಕ ಬೆಲ್ಲ ತಿನ್ಪಣ ಏನು ಬುಡುತ್ತೆ ಏನು ಬುಡಂತೆ ಬಾಲೆಗೆ ಪನಿಯರ ಎಂಕ್ ನೈತಿಕತೆ ಉಂಡ ಏನು ಬೆಲ್ಲ ತಿನ್ಪಣ ಬಿಡಂತೆ ಬಾಲೆಡ ಬೆಲ್ಲ ತಿನ್ಪಣ ತಿನ್ನರ ಬಲ್ಲಿನ ಬಂಡ ಮಗ ಅವು ಏತು ಸರಿಯಾಪುಂಡ ಅಜ್ಜಿ ಏನು ಸರಿಯಾವಂತೆ ಈ ಸರಿಯಲ್ಲ ಅಂತ ಪಂಡ್ರ ಸರಿಯಾಪುಂಡ ಅಂಚ ಈದು ದಿನ ಬೋಡಾನ್ ಅಜ್ಜಿಗೆ ಅರ್ಥ ಅಂಡು ನಮೋ ಸರಿ ಮಲ್ಪಂತೆ ಜೋಕ್ಲೆಗೆ ಸರಿ ಮಲ್ಪಲ ಅಂತ ಪಣೆರ ನಂಗೆ ನೈತಿಕತೆ ಅಜ್ಜಿ
ನಮ್ಮ ಸತ್ಯ ಪಾತೆರಂತ ಜೋಕುಲಿಗೆ ಸತ್ಯ ಪಾತೆರಲ್ಲ ಅಂತ ಪಂಡಿರ ನಂಕನ ಐತಿಕತೆ ಅಜ್ಜಿ ನಮ್ಮದು ಹಿರಿಯರ ನಕ್ಲು ಬಣ್ಣಗಲ್ಲ ಅಕ್ಕದುಂತುದು ಕುರ್ಸುನು ಕೊರೋದು ಅಗ್ಲೆನ ಕುಲ್ಲಾದ ನಮ್ಮ ಉಂತುದು ಪಾತೆರ್ ಜೊಂದಂಡ ನಮ್ಮ ಜೋಕುಲು ನಂಕ್ ಲಕ್ಕದು ಸೀಟಿ ಎಂಚ ಕೊರುವೇರು ಸಾಮಾನ್ಯ ವಿಷಯ ಏತೋ ಜೋಕುಲು ಉಳ್ಳೇರು ಅಪ್ಪಮ್ಮನ ಎದುರುಡೆ ಬೀಡಿ ವೈಪಿನಕ್ಲು ಉಳ್ಳೇರು ಅಪ್ಪಮ್ಮನ ಎದುರುಡೆ ಕಾರ ಮೇಲೆ ಕಾರು ಬಾಡ್ದು ಕುಳ್ನಕ್ಲು ಉಳ್ಳೇರು ಜೋಕುಲ್ನ ತಪ್ಪತ್ತು ಆ ಇಲ್ಲದಕ್ಲನ್ನ ತಪ್ಪಾಪುಂಡು ಅಕ್ಲಿಗೆ ಪಂತು ಜೇರಾಗ್ಲಿ ಅಗ್ಲಿ ತೆರಿಪಾದ ಜೇರು ಜೋಕಲನ ಆ ಮೆದುಳುನು ಸರಿ ಮಲ್ಪುಣಂಚಿನ ಕೆಲಸ ಮಲ್ಲಾಗ್ಲಿ ನಾವು ಒಂದು 13 ಹಿಡಿದು 11 ವರ್ಷ ಮುಟ್ಟ ಟೀನ್ ಏಜ್ ಒನ್ ಪೇರು ಇಂಗ್ಲೀಷ್ ಇಟ್ಟು ಟೀನ್ 13, 14, 15, 16, 17, 18, 19 ಟೀನ್ ಈ ಪ್ರಾಯ ನಿಕ್ಕಲ್ನ ಇಲ್ಲದ ಬಾಲೆಗಳಾತೆ ಎನ್ನ ಇಲ್ಲದ ಬಾಲೆಗಳಾತೆ ಡೆಲ್ಲಿ ಡಿಪ್ಪುಣ ಬಾಲೆಗಳಾತೆ ಬದಲಾವಣೆ ಪುಣ ಸಮಯ ಅಪಾಗ ನಮ್ಮ ಬದಲಾವಣೆ ಮಲ್ಪುಡು ಜೋಕ್ಲೇನು ಬುದ್ಧಿ ಕೊರುಡು ಎಡ್ಡೆ ವಿಷಯ ಪನುಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ದಯ್ಯಪ್ಪಣಗ ನಮ್ಮ ಬಲ್ಲುಬಾರ್ದು ಕಟ್ಟಂಡ ಬಗ್ಗುಂಡವು ಮಲ್ಲಾಯ್ಬೇಕು ಬಲ್ಲಬಾರ್ದು ಕಟ್ಟಂಡ ಬಗ್ಗುಜಿ ಭಾರಿ ಬಲಬಾರ್ದು ಆನೆನ ಕಟ್ಟದು ನಮ್ಮ ಒಂದು 10 ಜನ ಒಯ್ತೊಂಡ ಮರ ತುಂಡ ಹಾಪುಂಡು ಬಗ್ಗಂದವು ನಮ್ಮ ಜೋಕುಲ್ಲ ಪ್ರಾಯ ಆಯ್ಬುಕ್ಕೋ ನಮ್ಮ ಬುದ್ಧಿ ಬಣ್ಣರ ಪೋಂಡ ಕೇನಾಯರು ಭಾರಿ ಒತ್ತಡ ಅಂಡ ಅಪ್ಪಮ್ಮನ ಒತ್ತಡ ಪೊಲೀಸ್ ತಗ್ನ ಒತ್ತಡ ಬಾಕಿ ತಗ್ನ ಒತ್ತಡ ಊರ್ದಾಗ್ನ ಪೂರ ಅಂಡ ಅವು ಪೊಲಿವು ಅವು ಮರ ಆಯ್ ಒಂಜು ಆತ್ಮಹತ್ಯೆ ಇತ್ಯಾದಿ ಮಲ್ತೋನ್ಮೆ ಹೊರತು ಆಯ್ ಬದಲಾವಣೆ ಅವರ ಸಾಧ್ಯತೆ ಕಡಿಮೆ ಅಂಚಾದಿ ಪುಣಗ ನಮ್ಮ ಜೋಕ್ಲೆಂಡ್ ನಮ್ಮ ಸಂಪನ್ಮೂಲ ಮಲ್ಪೋಡು ಅಗಲು ಇಲ್ಲ ನಡಪಾಪಣ ಸಮುದಾಯ ನಡಪಾಪಣ ಹಿರಿಯರ ಗೌರವ ಕೊರ್ಪಣ ವಿಷಯ ಮಲ್ಪಡಾಪಣು ಅವೇ ಸಂಪತ್ತು ಎರಡನೇದವಾದ ಇನಿ ನೆಟ್ಟು ಮಾತಾಡೋದು ಪೋಂಡ ಗಂಟೆಗಟ್ಟಲೆ ಪಾತ್ರೆಳಿ ಮಸ್ತ್ ವಿಷಯ ಉಂಡು ನಮ್ಮನ ಜವಾಬ್ದಾರಿ ಅಪ್ಪ ಅಮ್ಮನ ಜವಾಬ್ದಾರಿ ಮಾಸ್ಟ್ನಗಲ ಜವಾಬ್ದಾರಿ ಎಂಕ್ಲನ ಜವಾಬ್ದಾರಿ ಉಂಡು ಇಜ್ಜಿಂದಿಜ್ಜಿ ಶಾಲೆ ಬತ್ತಿ ಬಿಕ್ಕೋ ದಾನೆ ಮಲ್ಪಡು ಎಂಕ್ಲ ಈ ಪೂರ ಜವಾಬ್ದಾರಿ ಎಂಕ್ಲಡೆ ಉಂಡು 9 ಗಂಟೆಗೆ ಎಂಕ್ಲ ರಾಮ ಕೊಂಜಾಡಿ ಜೋಕ್ಲೇನು ಪೂರ ಬರುಡು ಬನ್ಪ 9 ಗಂಟೆಗೆ ಮಾತ್ರ ಇಪ್ಪಡು ಜೋಕ್ಲು ಬಸ್ ಹಿಡು ವರ್ಪಣೆ ಆಡು ಬೈಕ್ ಹಿಡು ವರ್ಪಣೆ ಆಡು ಎರಲಾಡು ಯಾನು 10 ಗಂಟೆಗೆ ಪೋಂಡ ಜೋಕ್ಲಿ ಎದುರಿಕೇನಾಯರು ಅಕ್ಲಕ್ಲ ಪಾತಿರು ಜರ ಎಂಕಲ ಪ್ರಿನ್ಸಿಪಾಲ್ ಏನು ಮರೆ ಏನು ಮುಕ್ಕಾಲಿಗೆ ಡೈಲಿ ಉಳ್ಳೇರು ಕಾಲೇಜ್ ಇಡು ಆರು ಬರ್ಪುಣ ಅಲ್ಪ ಮಾಣಿದಲ್ಪ ಅಲ್ಪಡ್ದು ಬರ್ಪೇರು ರಾಮ ಕುಂಜಾದ ಇಂಚನೆ ಬಾಕಿ ಶಾಲೆ ತಕ್ಲನಲ್ಲ ಏನು ಎನ್ನಕ್ಲನ ಶಾಲೆದ ಬಣ್ಣಾತೆ ನಮ್ಮ ಮಲ್ತು ತೂಜಾಂಡ ಮಾತ್ರ ಜೋಕಲೈನ ಮಲ್ಪು ಬೇರೆ ಅಲ್ಲ ಕೇಂದ್ರದ ಕಲ್ಪನೆ ಹಿಡ್ದು ತೂದು ಕಲ್ಪನೆ ಹಿಡ್ದು ಮಲ್ತದ ಕಲ್ಪನವು ಹೆಚ್ಚು ಪರಿಣಾಮ ಯಾನ್ ಬಂಡೆ ನಿಲ್ಕೊಂಡಾರ ಇನ್ನ ಅಪ್ಪಡು ಒಣ ಬಿಡ್ನು ಅವತ್ತು ತೂದು ಒರಿ ಮಲ್ಪಣೇನು ಒರಿ ಲಕ್ಕಿ ఆయన కుల్ల ప్రాయదాయన ఇంబే లక్కది ఉంతుది పాతేరి అయిన తూయేరు ನಮ್ಮ ಜೋಕುಲು అయిన కూడా ಜೋಕುಲ್ಡ ಇಂಚ ಮಲ್ಪಳ ನಾವು ಮಲ್ಪಣಗ ಪರಿಪೂರ್ಣ ಆಪುಂಡು ಗಟ್ಟಿ ಆಪುಂಡು ಇಂದೇನೆ ನಮ್ಮ ಮಲ್ಪರ ತೂಡಾಪುಂಡು ನಮ್ಮನ ಜೋಕುಲೇನ MBBS ಇಂಜಿನಿಯರಿಂಗ MSc ನನಂಚಿನ ಮಲ್ಪಕ ಐಡ್ದು ದುಂಬು ದೆನ್ನು ಮಲ್ಪಡಾಪುಂಡು ಮುರಾಣಿ ಇಂಚು ಪೇಪರ್ ಎಡ್ತುಯೇ ಒಂಜಿ ಜನ ತೀರ್ಪೋಂಡು ಮಗಳು ಜರ್ಮನಿ ಡುಲ್ಲಾಲ ಅಮ್ಮೇರು ತೀರ್ಬೋಯರು ಮೂಲಿ ಭಾರತಡು ಅಲ್ತ ಪಂಡಾಲ್ಗೆ ಹೆಂಗೆ ಬರಿಯಾರೈತೆ ಪುರುಸೋದಿಜ್ಜಿ ನಿಗ್ಲ ಇನ್ನು ಸುಡ್ಲೆ ಮಲ್ಪಳೆ ಹೆಂಕಿತ್ತ ಬರಿಯಾರ ಪುರುಸೋದಿಜ್ಜಿ ರಜದಿ ಕುಜಿ ಅವು ಅಮ್ಮೇರನ ಪುಣಾನು ಸುಡಿದು ನಿಗ್ಲು ವ್ಯವಸ್ಥೆ ಮಲ್ಪಳೆ ಒಂದು ಕತೆ ಆಯ್ತು ನಡತ್ತು ನಾವು ಉದಯವಾಣಿ ಪೇಪರ್ ಏನು ಓದಿದೆ ನಿಗ್ಲಕ್ಕೆಲ್ಲ ಓದ್ದು ಇಪ್ಪಾರು ಒಂದು 2 ತಿಂಗಳು ದುಂಬು ನಮ್ಮ ಜೋಕಲ ಬಗ್ಗೆ ದಾಯ್ತಾ ಕೊರಡು ಕೊರ್ಪೇರು ಜೋಕ್ಲೇನು ಮಲ್ಲೆ ಮಲ್ತದ್ದು ಬುಳೆಪ್ಪದು ಸಾಂಕದು ಅವು ಇಂದು ಒಣಸು ಮಲ್ತಿದ್ದಿಲ್ಲ ಜೋಕ್ಲೆ ಒಣಸು ಕೊರದು ಯೂನಿಫಾರ್ಮ್ ಕೊರದು ಎಡ್ಡ ಡ್ರೆಸ್ ಕೊರದು ಮಾತ ಮಲ್ತ ಎಂಕ್ಲೆ ಪೋಡೋ ಕಾಲೇಜಿಗೆ ಪಂಡರುಂಡು ನಿಗ್ಲೆ ವರ್ಷೋಡು 1,000 ಖರ್ಚು ಮಾಡ್ಪೇರು ಜೋಕ್ಲೆ ನಿಗ್ಲು ದಾಯ್ತಾ ಕೊರಿಯರು ಅಪ್ಪ ಅಮ್ಮಾಗ ನಿಗಡ ದುಡ್ಡು ವಾಪಸ್ ಕೇಂಡರಾಗ್ಲಿ ಎಲ್ಲಂಜಿ ಜೂನುಗಾನಗ
ಏನು ಖರ್ಚು ಮಾಡ್ತಾನೆ 25,000 ಕೊರೋಡು ಎಂಕ್ ಅಂತ ಪಂಡೇರ ನಿಖಿಲ್ನ ಜೀವನೋಟ ಇನ್ನು ಸರಿ ಮಾಡ್ತೋಜ ಅವಡು ನಿಖಿಲ್ನ ಪರೀಕ್ಷೆದ ರಿಸಲ್ಟ್ ಇಟ್ಟು ಕೊರಡು ನಿಖಿಲ್ನ ಗುಣಾಂಡ ತಿಡು ಕೊರಡು ನಿಖಿಲ್ನ ಅಪ್ಪ ಅಮ್ಮಗೆ ಗೌರವ ಕೊರಪು ನಡ್ಕರಡು ಹಿಂದೆ ನಮ್ಮ ಪ್ರಾಕ್ಟಿಕಲ್ ಆದ ಜೋಕ್ಲೆಡ ಮಲ್ಪವಡು ನಮ್ಮ ಜೋಕ್ಲೆಗೆ ಬೈಕ್ ಕಲ್ಪಬ್ಜ ನಮ್ಮ ಜೋಕ್ಲೆಗೆ ಕಾರ್ ಕಲ್ಪಬ್ಜ ಡ್ರೈವಿಂಗ್ ಕಲ್ಪಬತ್ತಾ ಅಂಚನೆ ದಿನ ಕಲ್ಪವಡು ಅಂದಲು ಅಗತ್ಯ ಪೋರ ಬೈಕ್ ಏತ ಅಗತ್ಯನಾ ಜೀವನಗೂ ಇಂದು ಅಗತ್ಯ ಅವು ಮಲ್ತು ಜೊಂಡ ಐತ ಕೆಟ್ಟ ಪರಿಣಾಮ ನಂಕೆ ಆಪುಂಡು ಒಂಜಿ ಎರಡನೇವಾದ ಸತ್ಯನಾರಾಯಣ ಪೂಜೆದ ಬಗ್ಗೆ ಒಂಜಿ 5 ನಿಮಿಷ ತಗೊಂಡು ಇನ್ನಿತ ಕಾರ್ಯಕ್ರಮ ಮುಖ್ಯವು ಸತ್ಯನಾರಾಯಣ ಪೂಜೆ ಪೂದರೆ ಪನ್ಪುಂಡು ಸತ್ಯನಾರಾಯಣ ಪೂಜೆ ನಾರಾಯಣ ದೇವರು ನಂಗೆ ಗೊತ್ತುಂಟು 4 ನಾರಾಯಣ ದೇವರು ಅಂದರೆ ನಾವು ಪನ್ಪ ತುಳುನಾಡ ಬಲಿಯೇಂದ್ರಡ್ 4 ನಾರಾಯಣ ದೇವರು ಚತುರ್ಭುಜ ಶಂಖಚಕ್ರದ ಪದ್ಮಧಾರಿ ಪನ್ಪ ಸತ್ಯನಾರಾಯಣ ದಾಯ ಪನ್ಪುಣ ಒಂಜಿ ಸರ್ತಿ ವಿಷ್ಣುದೇವ ನಾರಾಯಣ ದೇವರಿಗಳ ಬ್ರಹ್ಮದೇವರಿಗಳ ಸ್ಪರ್ಧೆ ಅಂಡಿಗೆ ಯಾನು ಮಲ್ಲೆ ತುಲೆ ನಂಬಡ ಉಂಟಾತ ಊರುಡು ಯಾನು ಮಲ್ಲ ಯಾನು ಕಲ್ತಾನೆ ಯಾನು ದುಡ್ಡುದೇ ಎನ್ನ ಇಲ್ಲಿ 4 ಮಾಳಿಗೆದ ಯಾನು 25 ಲಕ್ಷದ ಕಾರ್ಡು ಓಪಣೆ ಇಪ್ಪುಣತ ಅಂಚನೆ ವಿಷ್ಣು ದೇವರುಗಳ ಬ್ರಹ್ಮದೇವರುಗಳ ಭಾರಿ ಜಟಾಪಟಿ ಆನಾಗ ಅಲ್ಪ ಈಶ್ವರ ದೇವರು ಭೂಮಿ ಹಿಡಿದು ಆಕಾಶ ಮುಟ್ಟ ಬುಳೆದು ಉಂತಿಯರಿಗೆ ಬ್ರಹ್ಮ ವಿಷ್ಣುನ ಪಂಚಾಯತ್ಗೆ ಮಲ್ಪಡ ಬೇತೆರಡ್ತಾ ಅಂದತ್ತ ಆರೆ ಅವಡತ್ತ ಉಂತಿಯರು ಕೆಂಡರಿಗೆ ದಾದ ಇಂಚ ಯಾನು ಮಲ್ಲ ಯಾನು ಇಂಚಿನ ಎಂಕ್ 4 ಉಂಡು ಏನು ಅಂಚಿನ ಮಲ್ಪನೆ ಏನು ರಕ್ಷಣೆ ಮಲ್ಪನೆ ಬ್ರಹ್ಮವಂಡಿಗೆ ಯಾನು ಸೃಷ್ಟಿ ಮಲ್ಪನೆ ಸೃಷ್ಟಿ ಮಲ್ಸಿಂದ ಎಂಚಿನ ರಕ್ಷಣೆ ಮಲ್ಪನೆ ಯಾನು ಮಲ್ಲೆ ಸರಿ ನಿಗಲೇ ಒಂದು ಕೆಲಸ ಹೊರಪ ಏನು ಮಲ್ಪಲೆ ಬ್ರಹ್ಮ ಈ ಮಿತ್ತು ಬೋದು ತೂಡು ಎನ್ನ ತರೆ ಓಳುಂಡು ತೂದುವಲ ನಾರಾಯಣ ಈ ತಿರ್ತು ಬೋದು ಬರೋಡು ಎನ್ನ ಕಾರದ ಪಾದ ಓಳುಂಡು ಬತ್ತದ ಪಲ್ಲೆ ಬುಕ್ಕ ಪನ್ಪೆ ಏರು ಮಲ್ಲಾಗ್ಲಿ ಸಾರಿ ಬ್ರಹ್ಮನ ವಾಹನ ಹಂಸ ಅಯ್ನು ಏರ್ದು ಮಿತ್ತು ಬೈ ಏತು ಬೋಂಡಲ ತರೆದೋಜುಜಿ ಈತಾನಗಾಣು ಬ್ರಹ್ಮಗ್ ವಿಷ್ಣು ಎಲ್ಲ ಬತ್ತೆಂಡ ಏನಿತ ವಾಂತ ಎತ್ತಂಡ ಆಪಂಡ ಐಕೊಂಜಿ ಸಾಕ್ಷಿ ಸಂಗ್ರಹ ಮಲ್ತೆ ಸಾಕ್ಷಿ ನಂಗೆ ಕೋರ್ಟು ಸಾಕ್ಷಿ ಪಡತ್ತ ಅಂಚನೆ ಏರು ಬಂಡ ಅಲ್ಲಿ ಬಂದು ಪೆತ್ತ ಎತ್ತನಿಗೆ ಪೆತ್ತಡ ಕೆಂಡೆಗೆ ಇವನು ಸಾಕ್ಷಿ ಪಣ್ಮಣ ಆಯ್ತಾ ಅವು ಇಂಚೆಂಚ ಪಣ್ಪೇರಲ್ಲೇ ಏನು ಈ ಶಿವನ ತರೇನು ತೂತೇನ ಒಂದು ಪಂಡ ಇಂಚ ಮಲ್ಪೋಡು ಆತೆ ಆವು ಬಂಡೆಗೆ ಅಡ್ದಗ ಕೇದಗೆದ ಬೂತಿ ಕಂಡಿಗೆ ಕೇದಗೆದ ಬೂಡು ಬಂಡೇರಿಗೆ ಈಲ ಒಂದು ಸಾಕ್ಷಿ ಪಣ್ಮಣ ಪಣ್ಪೆಂಡೆಗೆ ಬ್ರಹ್ಮೆ ಆಗ್ಲಿಲ್ಲ ತೊಂಬತ್ತೆ ಬಣ್ಣಾಗ ವಿಷ್ಣು ಬತ್ತು ಜಯ ಬುಕ್ಕ ಬತ್ತೆ ತಿರ್ತಿಡ್ತು ಈಶ್ವರ ದೇವರ ಕೆಂಡರಿಗೆ ವಿಷ್ಣುಡ ಅದೇ ಬ್ರಹ್ಮಡ ತುಯ್ಯನಾ ತರ ತುಯ್ಯೆ ಅಂದ ತಿಕ್ಕಂಡ ನಿಕ್ ತಿಕ್ಕಂಡು ಇಂದೇ ಸಾಕ್ಷಿ ಈ ಪೆತ್ತಡಗೆಲ್ಲೆ ಕೆಂಡರಿಗೆ ಅಂದ ಅಂಬೆ ತುಯ್ಯನಾ ತಾರೇನು ಇಂಚ ಮಾಡ್ಕೊಂಡವು ಇಂದೇ ನನೊಂದು ಸಾಕ್ಷಿ ಉಂಟು ಪೂವು ಕೇದಗಡ ಕೆಂಡರಿಗೆ ಕೇದಗೆಲ್ಲ ಅಂದು ಬಂಡರಿಗೆ ವಿಷ್ಣುಡ ಕೆಂಡರಿಗೆ ತುಯ್ಯನಾ ಕಾರು ಇಜ್ಜಿ ಸ್ವಾಮಿ ಏನು ಏತು ಪೋಯೆ ಎಂಕ್ ಕಾರದ ಬುಡನೇ ತಿಕ್ಕಿಜಿ ಈಶ್ವರ ದೇವರು ತಿಲ್ತಿರಿಗೆ ಈ ಸತ್ಯವಂಡ ಈ ನಡೆದ ಬುಕ್ಕ ನಿಕ್ಕ ಸತ್ಯನಾರಾಯಣ ಎಂದು ಪುದರು ಈಶ್ವರ ದೇವರು ಕೊರನ ಪುದರು ಈ ಸುಳ್ಳು ಬಂತ ನಿಕ್ಕ ತಾರೆ ತಿಕ್ಕದಿಜಿ ತುವರ 5 ಸಾಕ್ಷಿಲೆ ತೊಂದು ಬತ್ತ ಬ್ರಹ್ಮ ನಿಕ್ಕಿ ನಿಡಿದು ದುಃಖ ಪೂಜೆ ಇದ್ದಿ ಬ್ರಹ್ಮಾರ್ಪಣ ಮಾತ್ರ ಬ್ರಹ್ಮಗ ಅರ್ಪಣೆ ಮಾತ್ರ ಪೂಜೆ ಇದ್ದಿ ಪೆತ್ತ ಸುಳ್ಳು ಬಂಡ ಪೆತ್ತಗೆ ನಿಕ್ ಆರತಿ ಮೋನೆಗತ್ತು ಪತ್ತನೋ ಇನಿಡ್ ದುಃಖ ಬೀಲದಾಡೆ ಪತ್ತೋಡು ನಮ್ಮ ಗೋಪೂಜೆ ಮಲ್ಪುವ ಆರತಿ ಬೀಲದಾಡೆ ಪತ್ತೋಡು ಕ್ರಮ ಪ್ರಕಾರ ನಮ್ಮ 50 ಜನ ಮೋನೆಗಳ ಪತ್ತೊಂದಿಪ್ಪ ತಪ್ಪವು ಕೇದಗಡೆ ಬಂಡರಿಗೆ ಈ ಸುಳ್ಳು ಬಂಡ ಈ ವಾ ದೇವರನ ಪೂಜೆಗಳ ನಾಲಾಯಕ್ ಇನಿಡ್ ದುಃಖ ಇಂದು ಈಶ್ವರ ದೇವರು ಕೊರ ನಾವು ನಮ್ಮ ಮುಖ್ಯ ವಿಷಯ ಇತ್ತ ಸತ್ಯನಾರಾಯಣ ಆಯ್ನ ಅಂಚ ಅಂದು ಆನಿಡುಕ ಸತ್ಯನಾರಾಯಣ ದೇವರು ನಾರದಿರ್ಬೋದು ಕೆಂಡರಿಗೆ ಸ್ವಾಮಿ ಕಲಿಯುಗೊಟ್ಟು ಭಾರಿ ಮತ ಸಮಸ್ಯೆ ಉಂಟು ನೆಮ್ಮದಿಜ್ಜಿ ಕಷ್ಟ ಸುಖ ರೋಗ ಇತ್ಯಾದಿ ದಾಯ್ತ ಮಲ್ಪಣ ನಾರಾಯಣ ದೇವರು ಬಂಡರಿಗೆ ಐಕ್ ಸಂಘದ ಮೂಲಕ ಅಥವಾ ಸಂಘಟನದ ಮೂಲಕ ಒಟ್ಟು ಸಾಮೂಹಿಕವಾದ ಸತ್ಯನಾರಾಯಣ ಪೂಜೆಯನ್ನು ಮಲ್ಪಡಕ್ಲು ಸರಿಯಾಪುಂಡು
ಸತ್ಯವೃತ್ತಿ ಪಂಪಂಚಿನ ಬ್ರಾಹ್ಮಣಗೆ ಕಡು ದಾರಿದ್ರ್ಯ ಐತಂಡು ಆಯಗ ಸತ್ಯನಾರಾಯಣ ಪೂಜೆ ಮಾಡ್ತದ್ದು ಸರಿಯಾಂಡು. ಕಟ್ಟಿಗೆ ನರ್ಪಣಂಚಿನ ಒಂದು ವ್ಯಾಪಾರಿಗೆ ವ್ಯಾಪಾರ ನೆಜ್ಜಂಡು ಆನ ಬೇತ ಅಂಗಡಿ ತಗಲಿ ಪೂರ ವ್ಯಾಪಾರ ಇತ್ತು, ನಿಂಬೆ ವ್ಯಾಪಾರ ಹೆಜ್ಜಂಡು ಅವೇ ಬ್ರಾಹ್ಮಣ ಪಣ್ಣೆಗೆ ಬಿಡೋದು ಸತ್ಯನಾರಾಯಣ ಪೂಜೆ ಮಲ್ತೆ ಸರಿಯಾಂಡು. ಸಾಧುಶೀಲೆ ಪಂಪಂಚಿನ ಒಂಜಿ ವೈಶ್ಯ ಆಯ ಪೋನಾಗ ಒಂಜಿ ಕಡೆಟ್ಟು ಒಂಜಿ ರಾಜೆ ಸತ್ಯನಾರಾಯಣ ಪೂಜೆ ಮಾಡ್ತಂತೆ. ಜೋಕಲಿ ಜನ್ನಾಗಲಿ ಜೋಕಲಾಪುಂಡು, ಸಂಪತ್ತು ಜನ್ನಾಗಿ ಸಂಪತ್ತು ಆಪುಂಡು, ಇಲ್ಲಿ ಜನ್ನಾಗಿ ಇಲ್ಲ ಆಪುಂಡು, ಉದ್ಯೋಗ ಜನ್ನಾಗಿ ಉದ್ಯೋಗ ಆಪುಂಡು, ಆರೋಗ್ಯ ಜನ್ನಾಗಿ ಆರೋಗ್ಯ ಆಪುಂಡು. ಅಂಚ ಏನು ಮಲ್ತೊಂದುಲ್ಲ ಎಂಕ್ ಜೋಕಲಿ ಜಂಡು ಎಂಕ್ ಒಂಜಿ ಆನ್ ಮಗೆ ಪುಟ್ಟುದೆ ದೆನ್ನು ಕೇಣ್ಣ ಸಾಧು ವೈಶ್ಯ ಎಂಕ್ಲ ಜೋಕುಲಿಜ್ಜಿ ಜೋಕುಲು ಪುಟ್ಟುಂಡ ಯಾನ್ ಸತ್ಯನಾರಾಯಣ ಪೂಜೆ ಮಲ್ಪೆ ಅಂತ ಅಲ್ಪನೆ ಸಂಕಲ್ಪ ಮಲ್ತೆ ಅಲ್ಪಡ್ದೆ ಸಪಾತ ಭಕ್ಷಣದೆ ಅಂತ ತಿಂದೆ. ಇಲ್ಲಡೆ ಬತ್ತೆ ಕಥೆಂದು ಬಾರಿ ಉದ್ದುಂಡು ಏನಾಯ್ತ ಪಣಾರ ಪಣ್ಣೆಗೆ 2 ಗಂಟೆ ಬೋಡು ಇಲ್ಲಡೆ ಬತ್ತೆ ಬುಡದಿರ ಬಂಡೆ ಒಂಜಿ ಪೊಣ್ಣು ಬಾಲೆ ಪುಟ್ಟುಂಡು ಆಲೆಗೆ ಕಲಾವತಿ ಇನ್ನು ಪುದರ್ದಿರಿಯರು ಬುಡದಿ ಬಂಡಾಲ್ ದಿನೋಲ ನಮ್ಮ ಸತ್ಯನಾರಾಯಣ ಪೂಜೆ ಮಲ್ಪ ಅಂತ ಬಂತೋ ಬಾಲೆಗೆ 4 ವರ್ಷ ಅಂಡು ಅವು ಮಲ್ಪಗಯ್ಯ ದಾನೆ ಪುರುಸೋದು ಉಂಡತ ಮಲ್ಪಗ ಎಂಕಿತ ಬೇರೋ ವಾರುಂಡು ಅಯ್ಯ ಬೇರೋದೆ 10 ವರ್ಷ ಅಂಡು ಮಲ್ಬಂಡಾಲ್ ಅಲ್ಲ ದುಂಬುಕೊಂಡೆ 16 ವರ್ಷ ಅಂಡು ಪಂಡೆಗೆ ಅವು ನಾನು ಒಟ್ಟಿಗೆ ಮಲ್ಪಗ ಮದಿಮೇದ ಬರ್ತರು ಅಲ್ಲಿಗೆ ಮದಿಮೆ ಅಪ್ಪನ ಬರ್ತರು 14 ವರ್ಷೋಡು ಒಂಜಿ ಸತ್ಯನಾರಾಯಣ ಪೂಜೆ ನಮ್ಮ ಇಲ್ಲಲ್ಲಿ ಪುಂಡುದುಲೆ ಮದ್ಮೆದ ಟೈಮ್ ಇಡು ಒಂಜಿ ಸತ್ಯನಾರಾಯಣ ಪೂಜೆ ಮಲ್ಪನ ಕ್ರಮ ಇತ್ತೆಲ್ಲ ಉಂಡವು ಸ್ವಲ್ಪ ಒಂಚೂರು ಅಂಚಿಂಚಿಪ್ಪು ಪಂಡೆಗೆ ಮದಿಮೆದ ಪ್ರಾಯ ಆಪಣ ಪೊರ್ತುಗಾಣಗಳ ಮುಗಿಲು ಸತ್ಯನಾರಾಯಣ ಪೂಜೆ ಮಲ್ತಿದ್ದೀರು ಒಂಜಿ ಆಣಗೆ ಎಡ್ಡೆ ವ್ಯಾಪಾರದ ಆಣಗಳೆತ್ತು ಮದ್ಮೆ ಮಲ್ತೇರು ಮರ್ಮನೆತ್ತಂತೂ ಸಾಧು ವೈಶ್ಯ ಬೇರೊಗ್ ಬೈ ಪೋದಾನಗ ಒಂಜಿ ದಿಕ್ಕಿಡು ವ್ಯಾಪಾರ ಅದು ಅಕಲು ಕುಲೋಂದಿತ್ತೇರು ರೆಸ್ಟ್ ಆ ಊರದ ರಾಜನಲ್ಲಿ ಕಳುವೇರು ಬತ್ತದು ಬಂಗಾರ ಕಂಡದು ಗಂಟು ಕಟ್ಟದು ಮುಗುಲು ಕುಲ್ನಾಡಿ ಕೊಣ ದಕ್ಕದು ಬೇರು ರಾಜನ ಸೈನಿಕರು ಬತ್ತದ ಬಂಡೇರು ಕಂಡಿದನಾಗ್ಲಿ ಮುಗುಲೇನು ಕೈಕಾರ ಕಟ್ಟದು ಸಮ್ಮಲೆ ಮರ್ಮ್ಯಾಣ ರಾಜ ನಡ್ಕೊಂಡೇರು ರಾಜ ಬಂಡೆ ಕಂಡಿಯಾರನಿಗ್ಲು ಆಗ್ಲಿ ಏತು ಪಂಡಲ ಕೇಂದ್ರ ಆಗ್ಲಿ ಜೈಲು ಬಾಡಿಯರು ಬಂಗಾರನ ಬಂಡಾರ ಸೇರ್ಸಾರು ಮೂಲಿಂಬೇನ ಇಲ್ಲಿ ಕಳುವೇರು ಬತ್ತು ಪುರಕೊಂಡೇರು ಶೀಲಾವತಿ ಅಪ್ಪೆ ಮಗಳು ಕಲಾವತಿ ನಾಲಿಲ್ಲಿ ನಟ್ಟದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಆಗ್ಲೇ ತಾಳಿಜ್ಜಿ ನಾಲಿಲ್ಲಿ ನಟ್ಟದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಪ್ಪೆಗೆ ನೆನಪುಂಡು ತುಲೆ ಪೊಂಜನಾಗ್ಲಿ ಮಸ್ತ್ ಉಲ್ಲಾರ್ನಿಗ್ಲೆ ಇಲ್ಲಡು ಆಂಜನಾಗ್ಲೆ ಮರತ್ತುಂಡಲ್ಲ ಪೊಂಜನಾಗ್ಲೆ ನೆನೆಪಿಪ್ಪುಂಡು ನೆನೆಪಿಪ್ಪೋಡು ಶೀಲಾವತಿಗೆ ಮರ್ತಿಜ್ಜಂಡ ಕಲಾವತಿನ ಅಪ್ಪೆಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡ್ದಾನ ಸುದ್ದಿ ಹಣ್ಣು ಮುಗಿಲು ಬರೋದಿಲ್ಲೇರು ಸಮ್ಮಲೆ ಮರ್ಮೆ ಅಲ್ಲ ಆಗ ಕಣ ಕಟ್ಟಂಡು ರಾಜಾಗೆ ಆಗಲೇ ನಿರಪರಾಧಿಲು ದಯ ಮುಗುಲು ಪೂಜೆ ಶುರು ಮಾಡ್ತಾರೆ ಮುಳಿ ಇಲ್ಲ ಲಂಚಾತ್ ಆಗಲೇ ನಿರಪರಾಧಿ ಬುಡ್ಲ ರಾಜೆ ಮನದಾನೆ ಆಗ್ಲೇನು ತಪ್ಪಾಂಡು ಬಂಡೆ ಆಗಲಿಗೂ ಕಾಣಿಕೆ ಕೊರಿಯೆ ಅಕ್ಲನ ವಸ್ತುನ ಕೊರಿಯೆ ಕಡಪುಡಿಯೆ ಬತ್ತೇರು ಬಣ್ಣಗ ಮುಗುಳು ಬತ್ತೇರಿಂದ ಸುದ್ದಿ ಆಂಡು ಮೂಲ ಅಪ್ಪೆ ಮಗಳು ಅಪ್ಪೆ ಬಂಡಾಲು ಮಗಳೇ ಈ ಪ್ರಸಾದ ತೊಂದು ಏನು ಪಕ್ಕ ಪೋಪೆ ಆಗ್ಲಿ ಬರ್ಪೇರು ಹೋದಾನಾಗ ಸಮ್ಮಲೆನ ಅಡಗಿಡ್ ಬತ್ತನ ಐದು ತುಕ್ಕ ಎಲ್ಲೆಲ್ಲಿ ಐಟು ಓಡೋಲಿತ್ತೋ ಆ ಒಂಜಿ ಓಡೋಡು ಇಂಬೆ ಬತ್ತೆ ಒಂಜಿ ಓಡು ಆಯ್ ಬತ್ತೆ ಬತ್ತದಾದು ಈ ಮರ್ಮಯನ ಓಡ ಮುರುಕೊಂಡು ಮುರುಕುದಾನಾಗ ಮಗಳು ಬತ್ತದು ಕಂಡನಿ ಸಹಿತ ನೀರ್ತಿ ಪೂರ್ತಿ ಬಂಡದ ಹಾಲು ಬೇಜಾರು ಮಲ್ತಾಳೆ ಈತನಾಗ ಆಕಾಶ ಹೊಡೆದ ಅಶರೀರವಾಣಿ ಅಂಡ್ ಆಯೆ ಸಹಿತದಿಜೆ ನಿಗ್ಲಿ ಪ್ರಸಾದ್ ದೇತೋನಂತ ಬರ್ತಾರೆ ಸತ್ಯನಾರಾಯಣ ದೇವರನ್ನ ಪ್ರಸಾದ್ ದೇತೋಲ್ನೆ ಆಯ್ ಬರ್ಪೆ ಪ್ರಸಾದ ಬೋದು ದೇತೊಂಡೇರು ಸಮ್ಮಲೆ ಬರ್ಮೇರು ಅಡಿಜಲ್ಲ ಬತ್ತೇರು ಇಲ್ಲಡೆ ಬತ್ತೇರು ಮಾತೆಲ್ಲ ಸೇರಿ ಸತ್ಯನಾರಾಯಣ ಪೂಜೆ ಮಾಡ್ತೇರು ಪೂರ ಸಮಸ್ಯೆಯಲ್ಲಿ ನಿವಾರಣೆ ಸತ್ಯನಾರಾಯಣ ದೇವರನ್ನ ಪೂಜೆ ಸುದತ್ತ ಬರಿಟ್ಟು ಮಲ್ಲ ಮೈದಾನಡು ಅಶ್ವತ್ಥ ಮರತಾಡಿಟ್ಟು ಇಂಚಿನ ಶಾಲೆ ಸಾರ್ವಜನಿಕ ಜಾಗಡು ಸಾಮೂಹಿಕವಾದ ಬಯ್ಯದ ಪೊರ್ತುಡು ಹೆಚ್ಚಾದು ಮಲ್ಪೊಡಾಯಿನ ಗೋಧೂಳಿತ ಪೊರ್ತುಡು ಇನ್ನು ನಮ್ಮ ಬುಲ್ಪು ಮಲ್ತದ ಬಯ್ಯದ ಬರ್ಸದ ಸಮಸ್ಯೆ ಉಂಟು ಒಂದು ಮಲ್ಪೊಲಿ ಸತ್ಯನಾರಾಯಣ ದೇವರನ್ನ ಪೂಜೆ ದಾಡೆ ಪೋದು ಎಂಕ ಅರ್ಜೆಂಟ್ ಉಂಡು ಮದುವೆ ಬಾರುಂಡು ಅಲ್ಪ ಇತ್ತನ ಪ್ರದೀಪ್ ಎರಡ ಪಂಡಿತಿ ಏನು ಪೋಪೆ ಅಂದು ಪೋವರ ಬಲ್ಲಿ ಪ್ರಸಾದ ದೆತನಂತೆ ಪೋವರ ಬಲ್ಲಿ ಕಲಾವತಿಗೆ ದಾನಂಡು ಕಂಡನಿ ನೀರಿಡು ಬುರಿಯೇ ಪ್ರಸಾದ ದೆತನಂದ್ರ ತಪ್ಪು ಸತ್ಯನಾರಾಯಣ ದೇವರನ್ನ ಪ್ರಸಾದ ದೆತನಂತೆ ಪೋವರ ಬಲ್ಲಿ ಬತ್ತಿ ಬುಕ್ಕೋ ಇಂಚಿನ ಮಸ್ತ್ ವಿಷಯ ಎಲ್ಲ ಆ ವಿಷಯ ಉಂಡು ನಮ್ಮ ಗೌಡ ಸಮುದಾಯಗೂ ವೆಂಕಟರಮಣ ದೇವರನ್ನ ನಮ್ಮ ಕುಲದೇವರು ವೆಂಕಟರಮಣ ದೇವರು ನಂಗೆ ಕುಲದೇವರು
ನಮ್ಮನ ಒಂಜಿ ಹಳ್ಳಿಟು ಇನ್ನಿಲ್ಲ ಉಂಡು ಶನಿವಾರ ಒಣಸು ಮಲ್ಪನ ಸೋಣ ತಿಂಗೊಳ್ಟು ಆನಿ ವೆಂಕಟರಮಣ ದೇವರಿಗೆ ನಮ್ಮ ದುಡ್ಡಿದ ತೀಡ್ಪ ಆ ಕಲ್ಪನೆಡು ವೆಂಕಟರಮಣ ಮಂಡ ವಿಷ್ಣು ಅವೇ ಸತ್ಯನಾರಾಯಣ ಪೂಜೆ ಅಂಚಾದ ನಮ್ಮ ಕುಲದೇವರಿನ ಪೂಜೆ ಎಂದು ನಮ್ಮ ಗ್ರೀತಿ ನೋಡು ಗೌಡ ಸಮುದಾಯದಾಗಲು ವೆಂಕಟರಮಣ ದೇವರು ನಮ್ಮ ಕುಲದೇವತಾ ಪ್ರಸನ್ನ ಅಂತ ನಾವು ಬರೆಪ ಕಾಕಜಿಡ್ಬುರ ಅಂಚಿನ ದೇವರಿನ ಪೂಜೆ ನೀ ಆಜಿ ಗ್ರಾಮದಾಗಲು ಸೇರಿದು ಮುಲ್ಪ ಮಲ್ತಂದು ಎಡ್ಡೆರಿತ್ರು ಸುಬ್ರಹ್ಮಣ್ಯ ಬಲ್ಲುಕ್ರಾಯರು ಆರ್ಲ ಎಡ್ಡೆ ದೈವಜ್ಞರು ಎಡ್ಡೆ ಕ್ರಮಟ್ಟು ಮಲ್ತದಿರಾರು ಅಂಚಿನ ಈ ಸಾಮೂಹಿಕವಾಯಿನಂಚಿನ ಸತ್ಯನಾರಾಯಣ ಪೂಜೆದ ಫಲನು ಮಾತೆರಗಿಲ್ಲ ಮಾತಾ ಇಲ್ಲಗಿಲ್ಲ ಜೋಕ್ಲೆಗಿಪ್ಪು ಮಲ್ಲಗಿಲೆಗಿಪ್ಪು ಅಗ್ಲ ಮಲ್ಪನ ವ್ಯವಹಾರಗಳಿಗೆ ಮಾತೆರ ಕೊರುದು ಆ ದೇವರು ನಮ್ಮ ಮಾತ ರಕ್ಷಣೆ ಮಲ್ಪಾಡೆ ಪಂಪಂಚಿನ ಒಂದು ಪ್ರಾರ್ಥನೆದ ಒಟ್ಟಿಗೂ ಇನ್ನೇ ಏನನು ಒಂಜು ತಿಂಗಳು ದುಮ್ಮು ಬಂತೇರು ಪ್ರದೀಪರು ಬರೋಡು ಸಂತೋಷ ಆತನ ಎಂಕ ಖುಷಿ ಆತನ ದಯಬಂಡ ಮಸ್ತ್ ಈ ಏರಿಯಾದ ಜೋಕ್ಲೆ ಎಂಕಲ ಕಾಲೇಜ್ ಬರ್ಪ ಇನ್ನು ಮುಲ್ಪ ಏತು ಜನ ಬರ್ತಾರೆ ಗೊತ್ತಿಜ್ಜಿ ರಾಮಕುಂಜ ಕಾಲೇಜಿಗೆ ಮುಲ್ಪ ದಿಂಜೆ ಜೋಕ್ಲು ಬರ್ಪ ಶರವೂರು ಈ ಮೇಡಿಪುರ ಒಂಜಿ ಎರಡನೇದಾದ ಈ ಶಾಲೆಡ್ ಎಂಕಲ ಒಂಜಿ NSS ಕ್ಯಾಂಪ್ ಮಾಡ್ತಾವ 7 ದಿನದ ನನಂಜಿ ಎನ್ನ ಕೈತಲದ ಊರು ಬಲ್ಯಾಗ ಟಚ್ ಇಪ್ಪುಣ ಒಂದು ಕುಂತೂರು ಪೆರಾಬೆ ನಮ್ಮ ತಿಮ್ಮಪ್ಪಣ್ಣೆ ಮಾತ ಒಳ್ಳೆರಿ ಅವ ಎಂಕಲ ಬಲ್ಯ ಗ್ರಾಮದ ಅಂಚಿದ ಗ್ರಾಮ ಮಾತ ಸೇರ್ನು ಅಂಚಿನ ಜಾಗ ಅಲಂಕಾರ ವಲಯ ಈ ಪ್ರದೇಶದ ಜನಕ್ಕಲ್ನ ಒಂಜಿ ಸೇರಿದ ಮಲ್ಪನ ಪೂಜೆ ನನಗ ಎಂಕ್ಲ ಪಾತೆರ್ರಗ ಬಾರಿ ಖುಷಿಯಾಂಡು ಅಂಚ ಅದುಪಣಗ ಈ ಅವಕಾಶ ಮಲ್ತುಕೊರು ನಂಚಿನ ಪ್ರದೀಪರಿಗೆ ಅಂಚನೆ ಮಾತ ಸಮಿತಿ ವಲಯ ಸಮಿತಿ ಗ್ರಾಮ ಸಮಿತಿ ಪದಾಧಿಕಾರಿನಗಳಿಗೆ ಈ ಊರದ ಹಿರಿಯರ್ನಗಳಿಗೆ ಮಾತೆರಗಿಲ್ಲ ಸೊಲ್ಮೇಲೆ ಸಂದಾವಂತು ನನಾತ್ ಇಂಚಿನ ದೇವರನ್ನ ಕೆಲಸ ನಮ್ಮ ಪಾಲ್ಪಡೆಕ ಅಂಚನೆ ನಮ್ಮ ಜೋಕ್ಲೆಗಿಲ ಆ ಒಂಜಿ ಸಂಸ್ಕಾರನ ಕೊರ್ಕ ಆ ಮೂಲಕವಾದ ಗೌಡ ಜನಾಂಗ ದೇವೇ ಗೌಡ್ರನ ಮಟ್ಟಗು ಬಂಡ ರಾಷ್ಟ್ರ ಮಟ್ಟಗು ಕುವೆಂಪುನ ಮಟ್ಟಗು ಬಂಡ ರಾಷ್ಟ್ರಕವಿ ಕೆಂಪೇಗೌಡ ಬೆಂಗಳೂರು ನಿರ್ಮಾಣ ದಾಯೆ ಕುರುಂಜಿ ವೆಂಕಟರಮಣ ಗೌಡ ಈ ಮುಗಲ ಮಾತ ಒಂದು ಆದರ್ಶ ಅನ್ನೋದು ಎತ್ತೊಂದು ನಮ್ಮ ಸಮುದಾಯದ ಜೋಕ್ಲೆಯನ್ನು ಬಳಿಪಾಕವನ್ನ ವಿನಂತಿ ಮಲ್ತೊಂದು ಎನ್ನ ರಡ್ಡು ಪಾತ್ರ ನುಂತವೆ. ನಮಸ್ಕಾರ. ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಇಂದು ನಮ್ಮ ಗೌಡ ಸಮಾಜದ ಆಚಾರ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಸಂದರ್ಭೋಚಿತವಾಗಿ ಉಪನ್ಯಾಸ ಕಾರ್ಯಕ್ರಮ ನೀಡಿದ ಸರ್ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಡಬ ತಾಲೂಕು ಒಕ್ಕಲಿಗ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಸುರೇಶ್ ಗೌಡ ಬೈಲು ಇವರು ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಹೂ ಹಾಗೂ ಶಾಲ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಮಯವನ್ನು ಕಳೆದ ಸರ್, ನಿಮಗೆ ಕಾರ್ಯಕ್ರಮದ ಎಲ್ಲರ ಪರವಾಗಿ 6 ಗ್ರಾಮಗಳ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಸಂಘಟನೆಯ ಅಧ್ಯಕ್ಷರು, ಹಿರಿಯ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು, ನಮಗೆಲ್ಲರಿಗೂ ಪ್ರೋತ್ಸಾಹ ನೀಡುವವರು, ನಮ್ಮ ಕಿರಿಯರನ್ನು ನಾಚಿಸುವಂತಹ ಕಾರ್ಯವೈಖರಿಯನ್ನು ಮುನ್ನಡೆಸಿ ಹೋಗುವವರು ನಮ್ಮ ಶಿವನ್ನಗೌಡ ಕಕ್ವೆ ಇವರ ನೇತೃತ್ವದ ತಂಡವನ್ನು ಹೃತ್ಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ತಾಲೂಕು ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ಗೌಡ ಬೈಲು ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸ್ತಾ ಎಲ್ಲ ಪದಾಧಿಕಾರಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಶಿವನ್ನಗೌಡ ಕಕ್ವೆ ಅಧ್ಯಕ್ಷರು, ದಯವಿಟ್ಟು ಇಲ್ಲಿ ಆಗಮಿಸಿರುವವರು ಆದಷ್ಟು ಹೆಸರು ಹೇಳಿದ ತಕ್ಷಣ ಬೇಗ ಬೇಗ ವೇದಿಕೆಗೆ ಬರಬೇಕು, ಅಧ್ಯಕ್ಷರನ್ನು ಸೇರಿಕೊಳ್ಬೇಕು. ಶ್ರೀಯುತ ಭವಾನಿ ಶಂಕರ್ ಪರಂಗಾಜೆ ಉಪಾಧ್ಯಕ್ಷರು, ಆನಂದಗೌಡ ಪಜ್ಜಡ್ಕ ಪ್ರಧಾನ ಕಾರ್ಯದರ್ಶಿ, ಪದ್ಮಪ್ಪ ಗೌಡ ರಾಮಕುಂಜ ಖಜಾಂಚಿ, ಪದ್ಮನಾಭಗೌಡ ಯರ್ಮಾಳ ಸಂಘಟನಾ ಕಾರ್ಯದರ್ಶಿ, ಹರೀಶ್ ಬಾರಿಂಜ ಮಾಧ್ಯಮ ಸಂಯೋಜಕರು, ರಾಮಣ್ಣಗೌಡ ಸುರಳಿ ಗೌರವಾಧ್ಯಕ್ಷರು, ಇನ್ನು ಸದಸ್ಯರು ನಾಗಪ್ಪಗೌಡ ಅಲಂಗಪ್ಪೆ, ವಸಂತಗೌಡ ಕೆದ್ದೊಟ್ಟೆ ಆಗಮಿಸುವರು. ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀನಾಥ್ ಗೌಡ ಕೇವಳ,
ಶ್ರೀನಾಥ ಗೌಡ ಕೇವಳ, ಮಂಜಪ್ಪ ಗೌಡ ಕಜೆ, ರಾಮಣ್ಣಗೌಡ ಪರಾರಿ, ವಸಂತಗೌಡ ಕುಂಟ್ಯಾಣ, ಕೇಶವಗೌಡ ಆಲಡ್ಕ, ರಾಮಣ್ಣಗೌಡ ಅಲಸಂಡೆಕಾಡು, ಚೆನ್ನಪ್ಪಗೌಡ ಶರವೂರು, ಶೀನಪ್ಪಗೌಡ ಕೊಂಡಾಡಿ, ಶೇಖರಗೌಡ ಹಿರಿಂಜ, ಧರ್ಣಪ್ಪಗೌಡ ಅಲೆಪಾಡಿ, ಆನಂದಗೌಡ ಎತ್ತರ ಪಡುಪು, ಪೂವಣಿಗೌಡ ಮರಂಕಾಡಿ, ಪೂವಣಿಗೌಡ ಮರಂಕಾಡಿ, ಈಶ್ವರಗೌಡ ಬಾರಿಂಜ, ಜನಾರ್ದನಗೌಡ ಬಾಂತೊಟ್ಟು, ಸದಾಶಿವಗೌಡ ಅರ್ವೆ, ವಿನೋದರಗೌಡ ಮಾಳ, ರಾಮಯ್ಯಗೌಡ ಖಂಡಿಗ, ಗುಮ್ಮಣ್ಣಗೌಡ ಆನೆಗುಂಡಿ, ತಿಮ್ಮಪ್ಪಗೌಡ ಸಂಕೇಶ ಹಾಗೂ ಶೇಖರಗೌಡ ಕಟ್ಟಪುಡಿ. ಇವರು ನಮ್ಮ ನೂತನ ಅಲಂಕಾರು ವಲಯ ಹಿರಿಯ ಸಮಿತಿಯ ಪದಾಧಿಕಾರಿಗಳು. ಇವರಿಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಶ್ರೀಯುತ ರಾಮಣ್ಣಗೌಡ ಸುರಳಿ ಇವರಿಂದ ಅಧಿಕಾರವನ್ನು ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಎಲ್ಲರೂ ನಿಂತು ಒಂದು ಭಾವಚಿತ್ರ ಒಟ್ಟುಕೊಳ್ಳಬೇಕಾಗಿ ವಿನಂತಿ. ಹಿರಿಯ ಸಮಿತಿಯ ಸದಸ್ಯರು. ಎಲ್ಲರೂ ಒಟ್ಟಿಗೆ ನಿಂತು ಒಂದು ಫೋಟೋವನ್ನು ತೆಗೆದುಕೊಳ್ಳಿ. ಸುರೇಶ್ ಗೌಡ ಬೈಲು ಇವರಿಂದ ಪದಗ್ರಹಣ ಸಮಾರಂಭವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರದೀಪ್ ಪಾಕಿಲ ಅಧ್ಯಕ್ಷರು, ಸದಾನಂದ ಗೌಡ ಕುಂಟ್ಯಾನ ಉಪಾಧ್ಯಕ್ಷರು, ಬೇಗ ಬೇಗ ಬನ್ನಿ. ಜಗದೀಶ್ ಪಟ್ಟೆ ಕೊಯ್ಲಾ ಪ್ರಧಾನ ಕಾರ್ಯದರ್ಶಿ, ಚಂದ್ರಹಾಸ ಪಟ್ಟೆ ಕೋಶಾಧಿಕಾರಿ, ಯೋಗೀಶ್ ಮಾಪಳ ಕ್ರೀಡಾ ಕಾರ್ಯದರ್ಶಿ, ಲಕ್ಷ್ಮೀನಾರಾಯಣ ಲೆಪ್ಪಾಡಿ ಸಾಂಸ್ಕೃತಿಕ ಕಾರ್ಯದರ್ಶಿ, ಶೇಖರಗೌಡ ಕೆದ್ದೊಡ್ಡೆ ಸದಸ್ಯರು, ಉಳಿದ ಸದಸ್ಯರು ಕೂಡ ಕೊಡಬೇಕು. ಶೇಖರಗೌಡ ಕೆದ್ದೊಡ್ಡೆ, ದಿವಾಕರ ಗೌಡ ಯರ್ಮಾಳ, ಪ್ರವೀಣ ಕೆಮ್ಮಣ್ಣು, ಗಣೇಶ್ ಗೌಡ ಕೇವಲ, ಹೇಮಚಂದ್ರ ಸುರುಳಿ, ಶೇಖರಗೌಡ ಕೊಡ್ಯಾಡ್ಕ, ಯುವರಾಜ ಕುಂಟ್ಯಾನ, ಮನೋಹರ ಕಕ್ವೆ, ರವಿ ಕೋಡ್ಲ, ಭಗವತಿ ಕಿರಣ್ ಪಜ್ಜಡ್ಕ, ರವಿ ಕೋಡ್ಲ, ತಿಮ್ಮಪ್ಪ ಗೌಡ ನೆಕ್ಕಿಲಾಡಿ, ನವೀನ್ ಗೌಡ ಕಕ್ವೆ, ಗಣೇಶ್ ಹಿರಿಂಜ, ಪ್ರಶಾಂತ್ ಕಾಪಿಕಾಡು, ಗಣೇಶ್ ಕಟ್ಟಪುಣಿ, ಕರುಣಾಕರ ದೊಡ್ಡವುರ್ಕ, ರಮೇಶ್ ಸಂಪ್ಯಾಡಿ, ಸುಧಾಕರ ಬಾಂತೊಟ್ಟು, ಹೂವಪ್ಪ ಕೊಂಡಾಡಿ, ಗಣೇಶ್ ಯರ್ಮಡ್ಕ, ವಿಶ್ವನಾಥ್ ಗೌಡ ಪುತ್ರಿ ಹಾಗೂ ಹರೀಶ್ ಕಾಯರಟ. ಆಗಮಿಸಿರುವ ಉಪಸ್ಥಿತರಿರುವ ನೂತನ ಸಮಿತಿಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಿಂದಿನ ಸಮಿತಿ ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಮತ್ತೆ ಮುಂದುವರಿಸಿ ಇನ್ನೂ ಹೆಚ್ಚಿನ ಕೆಲಸ ನಿಮ್ಮಿಂದಾಗಲಿ ಎಂದು ಆಶಯವನ್ನು ಬಯಸ್ತಾ, ನೂತನ ಸಮಿತಿಗೆ ರಾಮಕುಂಜ ಕಾರ್ಯದರ್ಶಿ, ಪದ್ಮಾವತಿ ಕೇವಳ ಕೋಶಾಧಿಕಾರಿ, ಜಾಹ್ನವಿ ಕಟ್ಟಪುಣಿ ಕ್ರೀಡಾ ಕಾರ್ಯದರ್ಶಿ,
ರಮ್ಯಾ ಕೇಶವ ಕಂಡತಡ್ಕ ಸಾಂಸ್ಕೃತಿಕ ಕಾರ್ಯದರ್ಶಿ. ಇನ್ನು ಸದಸ್ಯರು ಶಾರದಾ ಯರ್ಮಾಳ, ಸರೋಜಿನಿ ಜಾಲು, ಸಂಧ್ಯಾ ಕೆದ್ದೊಟ್ಟೆ, ಸರೋಜಾ ಮಾಯಿಲ್ಗ, ನಾಗವೇಣಿ ಪೂಜಾ, ಪದ್ಮಶ್ರೀ ಕುಂಟ್ಯಾಣ, ಮಧುರ ಕುಶಾಲಪ್ಪ ಸುರಳಿ, ಜಯಶ್ರೀ ಪಜ್ಜಡ್ಕ, ಹೇಮಲತಾ ಬಾಕಿಲ, ಲತಾ ಅಲಸಂದೆಕಾಡು, ಸುಶೀಲಾ ಕೊಂಡಾಡಿ, ರೂಪಶ್ರೀ ಪಟ್ಟೆ, ಮಧುರಾ ಅಲಂಕಾರು, ಮೋಹಿನಿ ಅಲಂಕಾರು, ವಸಂತಿ ಕನೆಮಾರು, ಲೀಲಾವತಿ ಮಡಿಂಜಿಮಾರು, ಗಾಯತ್ರಿ ಕನೆಮಾರು, ಶ್ವೇತಾ ಬದೆಂಜ, ಜಯಶ್ರೀ, ಪದ್ಮಾವತಿ, ಲಾವಣ್ಯ ಪಲ್ಲಡ್ಕ, ಕವಿತಾ ಕಡಿಮಿರಲು ಹಾಗೂ ದಿವ್ಯಾ ರವೀಂದ್ರ. ನೂತನ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ರಾಮಾಯಣಿರೋ ಇಂಥ ಸ್ವಾಮಿಯ ನಾಮವ ಬರೆಯದಿರೋ. ತುಂಬಿದ ಪಟ್ಟಣ ನೂತನ ಮಾತೃ ಸಂಘದ ಶ್ರೀಯುತ ಅಧ್ಯಕ್ಷರಾದಂಥ ಸುರೇಶ್ ಬೇಳವರೇ, ವೇದಿಕೆಯಲ್ಲಿರುವಂಥ ನಮ್ಮ ಎಲ್ಲ ಸಮಾಜ ಬಾಂಧವರಾದಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಸಮಾಜ ಬಾಂಧವರೇ, ಆತ್ಮೀಯ ಸಮಾಜ ಬಾಂಧವರೇ, ಇವತ್ತು ಸತ್ಯನಾರಾಯಣ ಪೂಜೆ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಅಲಂಕಾರು ವಲಯ ಇವತ್ತು ಹಮ್ಮಿಕೊಂಡು ಆ ಕಾರ್ಯಕ್ರಮ ಇದೀಗ ಸುಸೂತ್ರವಾಗಿ ನೆರವೇರಿದಿದೆ. ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಮುಗಿದು ಈಗ ಸಭಾ ಕಾರ್ಯಕ್ರಮ ಮತ್ತು ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಉಪನ್ಯಾಸ ಕಾರ್ಯಕ್ರಮವೂ ಕೂಡ ಭಾಳ ಉತ್ತಮ ರೀತಿಯಲ್ಲಿ ಶ್ರೀಯುತ ಗುಡ್ಡಪ್ಪ ಬಲ್ಯ ನನ್ನ ಸ್ನೇಹಿತರು ಅವರು ನೆರವೇರಿಸಿಕೊಟ್ಟಿದ್ದಾರೆ. ಆತ್ಮೀಯರೇ, ನಮ್ಮ ಅಲಂಕಾರ ವಲಯ 6 ಗ್ರಾಮಗಳನ್ನು ಒಳಗೊಂಡಂಥ ಒಂದು ಅಲಂಕಾರ ವಲಯ. ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವಂಥ ವಲಯ ಅಂದರೆ ಅಲಂಕಾರ ವಲಯ. ಇದನ್ನು ಸ್ವಲ್ಪ ಉಲ್ಲೇಖಿಸಲೇಬೇಕಾಗ್ತದೆ. ಒಂದು ಸಮಯದಲ್ಲಿ ನಮ್ಮ ಅಲಂಕಾರ ವಲಯ ಪ್ರಪ್ರಥಮವಾದಂಥ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥ ಅಲಂಕಾರ ವಲಯ ನಮ್ಮ ಪುತ್ತೂರು ತಾಲೂಕಿನ ಜೊತೆಗೆ ಕೈ ಜೋಡಿಸ್ತಾ ಇದ್ದೆವು. ಅಲ್ಲಿಂದ ಇಲ್ಲಿ ತನಕ ನಮ್ಮ ಅಲಂಕಾರ ವಲಯದ ಸಮಾಜ ಬಾಂಧವರು ಒಟ್ಟು ಸೇರಿಕೊಂಡು ಹಲವು 10 ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಒಮ್ಮೆ ಮಧ್ಯದಲ್ಲಿ ಅದರ ಕೊಂಡಿ ತಪ್ಪಿ ಹೋಯಿತು. ಆ ಕೊಂಡಿಯನ್ನು ಸರಿಪಡಿಸಬೇಕಂತ ಶ್ರೀಯುತ ಚಕ್ರಪಾಣಿ ಸರ್ ಮತ್ತು ನಾನು ಅದನ್ನು ಮುಂದಾಳತ್ವವನ್ನು ತಗೊಂಡು ಪ್ರಯತ್ನ ಪಟ್ಟೆವು. 6 ಗ್ರಾಮಗಳಿಗೆ ಭೇಟಿ ನೀಡಿ 6 ಗ್ರಾಮಗಳಲ್ಲಿ ಗ್ರಾಮ ಸಮಿತಿಯನ್ನು ರಚಿಸಿಕೊಂಡು ಒಂದು ಉತ್ತಮವಾದಂಥ ಸಂಘಟನೆಯ ಸಮಿತಿಯನ್ನು ರಚಿಸಬೇಕಂತ ನಾವು ಪ್ರಯತ್ನ ಪಟ್ಟೆವು. ಆಗ ಎಲ್ಲ ಗ್ರಾಮ ಸಮಿತಿಗಳು ಸೇರಿಕೊಂಡು ನಮ್ಮ ಅಲಂಕಾರ ವಲಯದಲ್ಲಿ ಒಂದು ಪ್ರಪ್ರಥಮ ಯುವ ಸಮಿತಿ ಅಲ್ಲಿ ರಚನೆಗೊಂಡಿತು. ಅದರ ಅಧ್ಯಕ್ಷರಾಗಿ ಚಕ್ರಪಾಣಿ ಸರ್, ಅದೇ ರೀತಿ ಕಾರ್ಯದರ್ಶಿಯಾಗಿ ನಾನು, ಇನ್ನೂ ಅನೇಕ ಕೋಶಾಧಿಕಾರಿಯಾಗಿ ಆನಂದ ಪಜ್ಜಡ್ಕ, ಈ ರೀತಿಯಾಗಿ ಸಂಘಟನೆ ಸೇರಿಕೊಂಡು ಆನಂತರ ಹಿರಿಯ ಸಮಿತಿಯನ್ನು ಕೂಡ ಮಾಡಿಕೊಂಡು ಆನಂತರ ಮಹಿಳಾ ಸಮಿತಿಯನ್ನು ಮಾಡಿಕೊಂಡು ಒಮ್ಮೆ ನಮ್ಮ ಸಂಘಟನೆಗೆ ನಾವು ಪಾದಾರ್ಪಣೆಯನ್ನು ಮಾಡಿದೆವು. ಆ ಸಮಯದಲ್ಲಿ ನಮಗೆ ಕಂಡುಕೊಂಡದ್ದು ಅಂದರೆ
ಶ್ರೀಯುತ ಈಶ್ವರಗೌಡ ಪಜ್ಜಡ್ಕ, ನಾಗಪ್ಪಗೌಡ ಮರುವಂತಿಳ, ಲಿಂಗಪ್ಪಗೌಡ ಕಡೆಂಬಿಯಾಲ್ ಇಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಒಮ್ಮೆ ಸಭೆಯನ್ನು ಮಾಡಿದಾಗ ಶ್ರೀಯುತ ಈಶ್ವರಗೌಡ ಪಜ್ಜಡ್ಕ ಹೇಳಿದ್ದಿಷ್ಟೇ, ನಾವು ಏನಾದರೂ ಮಾಡೋದಾದರೆ ಮೊದಲು ನಾವು ಗುರುಮಠಕ್ಕೆ ಹೋಗಬೇಕು, ಆನಂತರ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು, ಆನಂತರ ನಾವು ಕಾರ್ಯಕ್ರಮವನ್ನು ಮುಂದಕ್ಕೆ ತಗೊಂಡು ಹೋಗುವಂತ ಹೇಳಿದಂಥ ಮಾತು ಶ್ರೀಯುತ ಈಶ್ವರಗೌಡಿದ್ದಾರೆ, ಕಡಿಮೆಯಲ್ಲಿ ನಾಗಪ್ಪ ಲಿಂಗಪ್ಪಗೌಡರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರಥಮವಾಗಿ ನಾವು ಗುರು ಮಠಕ್ಕೆ ಹೋಗಿ ಅಲ್ಲಿ ಪಾದ ಸೇವೆಯನ್ನು ಮಾಡಿ ನಾವು ಬಂದೆವು. ಆನಂತರ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಂತ ವರ್ಷ ನಾವು ಪೂರ್ತಿ ಅದನ್ನು ಇಟ್ಟುಕೊಂಡಿದ್ದರೂ ಅದನ್ನು ಮಾಡಲಿಕ್ಕೆ ಸಮಯ ಬರಲಿಲ್ಲ, ಯೋಗ ಬರಲಿಲ್ಲ. ಆದರೆ ಆ ಒಂದು ಗುರುಮಠದ ಒಂದು ಆಶೀರ್ವಾದದಿಂದ ಮುಂದಿನ ಕಾರ್ಯಕ್ರಮ ನಮ್ಮ ಅಲಂಕಾರು ವಲಯದಲ್ಲಿ ಒಕ್ಕಲಿಗೌಡ ಸಮುದಾಯ ಪತ್ತಿನ ಸಹಕಾರ ಸಂಘವನ್ನು ತೆರೀಬೇಕು ಅಂತ ನಾವು ಪ್ರಯತ್ನ ಪಟ್ಟೆವು. ಈ ಸಂದರ್ಭದಲ್ಲಿ ನಮಗೆ ಪುತ್ತೂರು ತಾಲೂಕಿನ ಅಧ್ಯಕ್ಷರು ನಮಗೆ ಒಂದು ಟಾರ್ಗೆಟನ್ನು ಕೊಟ್ಟರು. ಇಲ್ಲಿ ಸಾಮಾನ್ಯವಾಗಿ ಮಾಡುವಂಥ ವಿಚಾರ ಆದರೆ ನೀವು 1 ಕೋಟಿಯಷ್ಟು ಹಣವನ್ನು ಸಂಗ್ರಹಿಸಬೇಕು, 400 ಸದಸ್ಯರನ್ನು ನೀವು ಮಾಡಬೇಕು, 15 ಲಕ್ಷ ಡೆಪಾಸಿಟನ್ನು ಮಾಡಬೇಕು ಅಂತ ನಮಗೊಂದು ಸವಾಲನ್ನು ಕೊಟ್ಟರು. ನಾನು ಚಕ್ರಮಣ್ ಸರ್ ಅಧ್ಯಕ್ಷರು, ನಾನು ಕಾರ್ಯದರ್ಶಿ, ಆನಂತರ ಹಿರಿಯ ಸಮಿತಿ ನಾಗಪ್ಪ ಮಾಸ್ಟರಾಗಿ ಮತ್ತೆ ನೇಮಕಗೊಂಡಂಥ ಸಂದರ್ಭದಲ್ಲಿ ನಮಗೊಂದು ಸವಾಲನ್ನು ನೀಡಿದರು. ಆ ಸವಾಲನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿದೆವು ಹಿರಿಯರ ಆಶೀರ್ವಾದದಿಂದ. ಕೇವಲ 5 ತಿಂಗಳಲ್ಲಿ ಅವರು ಕೊಟ್ಟಂಥ ಟಾರ್ಗೆಟು 1 ಕೋಟಿ. ನಾವು 1,05,00,000ವನ್ನು ಮುಟ್ಟಿ 300 ಸದಸ್ಯರನ್ನು ಕೊಟ್ಟರು, 450 ಸದಸ್ಯರನ್ನು ಮಾಡಿ, ಆನಂತರ 15 ಲಕ್ಷ ಡೆಪಾಸಿಟನ್ನು ಮಾಡಿ ನಾವು ಅಲಂಕಾರ್ ವಲಯದಲ್ಲಿ ಒಕ್ಕಲಿಗೌಡ ಸಮುದಾಯ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದಿಂದ, ಊರಿನ ಸಹಕಾರದಿಂದ ಆ ಒಂದು ಕೆಲಸ ಆಗಿ ಇವತ್ತು ನಮ್ಮ ಹೃದಯ ಭಾಗದಲ್ಲಿ, ಅಲಂಕಾರ ಹೃದಯ ಭಾಗದಲ್ಲಿ ನಮ್ಮ ಹೆಸರನ್ನು ಸೂಚಿಸುವಂಥ ಒಕ್ಕಲಿಗೌಡ ಸಮುದಾಯ ಪತ್ತಿನ ಸಹಕಾರಿ ಸಂಘ ಆಗಲಿಕ್ಕೆ ನೀವೆಲ್ಲರೂ ಕಾರಣಕರ್ತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಅನೇಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದೆವು. ಆನಂತರ ಶೃಂಗೇರಿ ಮಠಕ್ಕೆ ಹೋದೆವು. ಆನಂತರ ನಾವು ಅಲಂಕಾರ ಹೃದಯ ಭಾಗದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಸಮಿತಿಯನ್ನು ಮಾಡಿತ್ತು. ಆನಂತರ ಪಜ್ಜಡ್ಕ ಅಲ್ಲಿ ಕ್ರಾಸಲ್ಲಿರುವಂಥ ಒಂದು ಬಸು ತಂಗುದಾಣವನ್ನು ನಾವು ನಿರ್ಮಾಣ ಮಾಡಿದೆವು. ಆನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ವತಃ ಅವರ ಮನೆಗೆ ಹೋಗಿ ನಾವು ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಕೂಡ ನಮ್ಮ ಸಂಘದ ವತಿಯಿಂದ ಮಾಡ್ತಾ ಬಂದೆವು. ಆನಂತರ ಅಕಾಲಿಕವಾಗಿ ಮರಣ ಹೊಂದಿರುವಂಥ ಅನೇಕ ನಮ್ಮ ಸಮಾಜ ಬಾಂಧವರಿದ್ದರು. ಅವರಿಗೆ ನಮ್ಮ ಸಂಘದ ವತಿಯಿಂದ ಕೊಡುವಂಥ ಧನ ಸಹಾಯವನ್ನು ಕೂಡ ನಾವು ಕೊಡ್ತಾ ಬಂದೆವು. ಅನಂತರ ಇತ್ತೀಚೆಗೆ ಕೆಲವೊಂದು ಉಚಿತವಾದಂಥ ಒಂದು ಕಣ್ಣು ತಪಾಸಣಾ ಶಿಬಿರವನ್ನು ಕೂಡ ನಮ್ಮ ಅವಧಿಯಲ್ಲಿ ನಾವು ಮಾಡಿ ಕೊಟ್ಟೆವು. ಹಾಗೆ ಯಶಸ್ವಿಯಾಗಿ 4 ವರ್ಷ ನಾವು ಕ್ರೀಡಾಕೂಟವನ್ನು ಬಹಳ ಅದ್ಧೂರಿಯಾಗಿ ತಾಲೂಕಿಗೆ ಸಮಾನವಾದ ರೀತಿಯಾದಂಥ ಕ್ರೀಡಾಕೂಟವನ್ನು ಕೂಡ ಯಶಸ್ವಿಯಾಗಿ ನಮ್ಮ ಇಂದಿನ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ನಡೆಸಿಕೊಂಡು ಬಂದೆವು. ಇನ್ನೂ 10 ಹಲವು ಕೆಲಸ ಕಾರ್ಯಗಳನ್ನು ನಮ್ಮ ಸಂಘ ಮಾಡಿದೆ. ಸಮಯದ ಅಭಾವ ಇದೆ, ಎಲ್ಲವನ್ನೂ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಏನು ಮಾಡಿದ್ದೇವೆ ಎಂಬುದು ನಿಮಗೆ ಸಮಾಜಕ್ಕೆ ಗೊತ್ತಿರಬಹುದು. ಅದೇ ರೀತಿ ಈಗ ಹೊಸದಾದಂಥ ಒಂದು ನಾವು ಸಮಿತಿಯನ್ನು ಮಾಡಿದ್ದೇವೆ. ಒಬ್ಬರೇ ಇರುವುದಲ್ಲ, ಅದು ಬದಲಾವಣೆ ಆಗ್ತಾ ಇರಬೇಕು. ಹೊಸ ಮುಖಗಳು ನಮ್ಮ ಸಮಾಜದಲ್ಲಿ ಕಾಣಬೇಕಂತ ಹೇಳಿ ಈಗ ಹೊಸ ಸಮಿತಿ ರಚನೆಯಾಗಿದೆ. ಮುಖ್ಯವಾಗಿ ಹಿರಿಯ ಸಮಿತಿಯಲ್ಲಿ ಶಿವಣ್ಣಗೌಡ ಕಕ್ವೆ, ಆನಂತರ ಯುವ ಸಮಿತಿಯಲ್ಲಿ ಪ್ರದೀಪ್ ಬಾಕಿಲ, ಆನಂತರ ಗೀತಾ ಮೇಡಮ್ ಮರಂಕಾಡಿ ಮಹಿಳಾ ಸಮಿತಿಯಲ್ಲಿ ಆಯ್ಕೆಗೊಂಡಿದ್ದಾರೆ. ಆತ್ಮೀಯರೇ, ನಾನೊಂದು ಇಷ್ಟೇ ಹೇಳೋದು, ನಾವು ಎಷ್ಟೋ ಒತ್ತಡಗಳಲ್ಲಿವೆ. ಉದಾಹರಣೆ ಒಂದು ಹೇಳ್ತಾ ಇದ್ದೇನೆ. ನಾನು ಸಮಾಜಕ್ಕಾಗಿ ನನ್ನ ಮನೆಯ ಕೆಲಸವನ್ನು ಬಿಟ್ಟು ಕೂಡ ನಾನು ಬಂದ ಸಂದರ್ಭಗಳಿವೆ. ಒಂದು ಸಲ ಯಾರು ಬೇಕಾದರೆ ನಂಬುವುದಾದರೆ ನಂಬಿ, ಬಿಡುವುದಾದರೆ ಬಿಡಿ. ಒಂದು ಸಲ ನಾವು ಮೀಟಿಂಗನ್ನು ನಾನು ಕರೆದಿದ್ದೆ. ಆಗ ತುಂಬ ಮಳೆ ಅಂದರೆ ಬರಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ
ನಾನು ಸ್ಕೂಲಿಗೆ ಬಂದು ಸೀದಾ ಇಲ್ಲಿಗೆ ಮೀಟಿಂಗಿಗೆ ಬಂದದ್ದು. ಆಗ ನಮಗೆ ಅಂಗಳ ಯಾವುದು ರೋಡ್ ಯಾವುದು ಅಂತ ಕಾಣ್ತಿರಲಿಲ್ಲ. ಆದರೂ ನಾನು ಇಲ್ಲಿಗೆ ಮೀಟಿಂಗ್ ಬಂದಿದ್ದೇನೆ. ಬಂದವರು ಯಾರಿಲ್ಲ, ನಾನು ಒಬ್ಬನೇ ಇದ್ದದ್ದು. ನನ್ನ ಮನೆ ಅಂಗಳದಲ್ಲಿ 5 ಗೋಣಿ ಚೀಲ ಅಡಿಕೆ ಬೊಲ್ಲಕ್ಕೆ ಹೋಗಿದೆ. 5 ಬ್ಯಾಗ್ ಬೊಲ್ಲಕ್ಕೆ ಹೋದರೂ ಕೂಡ ನಾನು ಸಮಾಜದ ಹಿತದೃಷ್ಟಿಯಿಂದ ಇಲ್ಲಿ ಬಂದು ಮೀಟಿಂಗಿಗೆ ನಾನು ಜನರನ್ನು ಕಾಯ್ತಾ ಇದ್ದೆ. ಜನ ಯಾರು ಬರಲಿಲ್ಲ. ಆದರೂ ಕೂಡ ಸಮಾಜಕ್ಕಾಗಿ ಅಂತ ಸಮಯವನ್ನು ನಾನು ಸೀಮಿತವಾಗಿ ಇಟ್ಟಿದ್ದೇನೆ ಎಂದು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೇ ಇರಲಿ ಆತ್ಮೀಯರೇ, ಇನ್ನು ಮುಂದೆ ಕೂಡ ಈ ಅಲಂಕಾರ ವಲಯದಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯಗಳು ನಡೆಯಲಿ. ನೂತನವಾಗಿರುವಂಥ ಅಧ್ಯಕ್ಷರುಗಳು ಇದ್ದಾರೆ. ಇನ್ನೂ ಕೂಡ ಹೊಸ ಹೊಸ ನಮ್ಮ ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸ ಆಗಲಿ. ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ನಮ್ಮ ಸುರೇಶನ್ನ ನಾವು ಇನ್ನು ಮುಂದೆ ಪುತ್ತೂರು ತಾಲೂಕಿದ್ದರೂ ಇನ್ನು ನಾವು ಇರುವುದು ಕಡಬ ತಾಲೂಕಿನ ಮಾತೃ ಸಂಘದ ಅಡಿಯಲ್ಲಿ ನಮ್ಮ ಅಲಂಕಾರ ವಲಯ ಕೆಲಸ ಮಾಡಲಿಕ್ಕಿದೆ. ನಮ್ಮ ಒಬ್ಬ ಉತ್ತಮವಾದ ನಾಯಕ, ಸಮಾಜದಲ್ಲಿ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಪಣ ತೊಟ್ಟಂಥ ಒಬ್ಬ ಉತ್ತಮವಾದ ನಮ್ಮ ನಾಯಕರು ಸುರೇಶನ್ನಿದ್ದಾರೆ. ಈಗಾಗಲೇ ನಮ್ಮ ಒಕ್ಕಲಿಗ ಸಮುದಾಯ ಭವನಕ್ಕೆ ಹಗಲು ರಾತ್ರಿ ದುಡಿಯುತ್ತಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲಿ ಕಾಣಬಹುದು. ಅಂದರೆ ಅವರ ನೇತೃತ್ವದಲ್ಲಿ ನಮ್ಮ ಅಲಂಕಾರ ವಲಯ ಕೂಡ ಇನ್ನು ಕಡಬ ತಾಲೂಕಿನ ಮಾತೃ ಸಂಘದ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಬೇಕು. ಅಂಥ ಒಂದು ಉತ್ತಮ, ಅಂದರೆ ನಮ್ಮ ಸಮಾಜದ ಆಸ್ತಿ ಅದು. ಯಾಕೆಂದರೆ ನಮ್ಮ ಸಮುದಾಯ ಭವನ ಎಂಬುದು ನಮ್ಮ ಸಮಾಜದ ಆಸ್ತಿ. ಅದು ಎಲ್ಲರಿಗೂ ಅಲ್ಲಿ ಹೋಗುವಂಥ ಅವಕಾಶ ಇದೆ, ಅಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಆದ ಕಾರಣ ನಾನು ನಮ್ಮ ಇಂದಿನ ಕೆಲಸಗಳನ್ನು ಹೇಳಿದೆ ಹೊರತು ಮುಂದೆ ಆ ಕೆಲಸ ಉತ್ತಮವಾಗಿ ನಡೆಯಲಿ. ತಾಲೂಕು ಆಗಿರುವಂಥ ನಮ್ಮ ಕಡಬ ತಾಲೂಕಿಗೆ ನಮ್ಮ ಸಹಕಾರ ವಲಯದಿಂದ ಇರಲಿ ಅಂತ ಹೇಳುತ್ತಾ, ನೂತನವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕು. ಇವತ್ತಿನಿಂದ ಪ್ರದೀಪ್ ಬಾಕೀಲ ಯುವ ಸಮಿತಿಯಲ್ಲಿ, ಅದೇ ರೀತಿ ಶಿವಣ್ಣಗೌಡ ಕಕ್ವೆ ಇವರೆಲ್ಲ ನಮ್ಮ ವಲಯದ ಇನ್ನು ನೇತೃತ್ವವನ್ನು ವಹಿಸಿ ಸಾರಥ್ಯವನ್ನು ವಹಿಸಲಿಕ್ಕಿದೆ. ನಾನು ಒಂದು ಪುಸ್ತಕವನ್ನು ಹಸ್ತಾಂತರ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರದೀಪ್ ಮತ್ತು ಶಿವಣ್ಣವರು ಬಂದು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಸ್ತಾಂತರಿಸಿರುವ ನಮ್ಮ ಇಬ್ಬರು ಪದಾಧಿಕಾರಿಗಳಾಗಿರುತ್ತ ಶ್ರೀತ ಚಕ್ರಪಾಣಿ ಬಾಕಿಲ ಹಾಗೂ ಶ್ರೀ ರಾಮಣ್ಣಗೌಡ ದೋಳ ಇವರಿಗೆ ಒಂದು ಕಿರು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಬ್ಬರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀತ ಸುರೇಶ್ ಗೌಡ ಬೈಲಿಯವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯುವ ಸಮಿತಿ ಅಧ್ಯಕ್ಷರಾಗಿ ಹಾಗೂ ನಮ್ಮ ಅಲಂಕಾರ ವಲಯದ ಗೌರವಾಧ್ಯಕ್ಷರಾಗಿ ಸಮಾಜದ ಏಳಿಗೆಗಾಗಿ ಶ್ರಮಿಸಿದವರು. ಅದೇ ರೀತಿ ಶ್ರೀತ ರಾಮಣ್ಣಗೌಡ ದೋಳ ಇವರು ಮೊದಲ ಅವಧಿಯಲ್ಲಿ ಕಾರ್ಯದರ್ಶಿಯಾಗಿ ಕಳೆದ 2 ಅವಧಿಗಳಿಂದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ನಿಮ್ಮ ಕೊಡುಗೆಯನ್ನು ಗೌರವಪೂರ್ವಕವಾಗಿ ಸ್ಮರಿಸುತ್ತಾ ನಿಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಗೌರವವನ್ನು ನೀವು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಗೆಲ್ಲರಿಗೂ ತೋರಿಸಿಕೊಟ್ಟವರು ಶ್ರೀಯುತ ಕೇಶವ ಅಮೈ ಇವರು, SK ಲ್ಯಾಡರ್ಸ್ನ ಮಾಲೀಕರು. SK ಲ್ಯಾಡರ್ಸ್ನ ಮಾಲೀಕರು ಎನ್ನುವುದಕ್ಕಿಂತಲೂ ನಮ್ಮ ಸಮಾಜದ ಮಾಲೀಕರು ಅಂತ ಹೇಳ್ಬೋದು. ಹಲವು ಕಾರ್ಯಕ್ರಮಗಳ ಮೂಲಕ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಯುವ ಜನತೆ ಸಮಾಜಕ್ಕೆ ಒಂದು ಸ್ಫೂರ್ತಿಯ ಸೆಲೆಯನ್ನು ತುಂಬಿದವರು. ಒಬ್ಬ ವ್ಯಕ್ತಿ ಹೇಗಿರಬೇಕು, ಛಲ ಇದ್ದರೆ ಸಾಧಿಸಬೇಕೆನ್ನುವಂತಹ ಹಠ ಇದ್ದರೆ ಏನನ್ನು ಕೂಡ ಸಾಧಿಸಬೇಕು ಎನ್ನುವುದಕ್ಕೆ ನಾವು ಬಹಳ ದೂರದ ಉದಾಹರಣೆಗಳನ್ನು ನೀಡಬೇಕಾಗಿಲ್ಲ. ನಮ್ಮ ಸುತ್ತ
ಮುತ್ತ ಇರುವಂತಹ ಶ್ರೀಯುತ ಕೇಶವಗೌಡ ಒಯ್ಮಿ ಇವರನ್ನು ಈ ಒಂದು ಒಳ್ಳೆಯ ಕಾರ್ಯಕ್ರಮದ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನು ಶಿವನಗೌಡ ಕಕ್ಕವೆ ಇವರು ಶಾಲು ಓದಿಸಿ ಆತ್ಮೀಯವಾಗಿ ಸ್ವಾಗತಿಸಬೇಕು. ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನವರಿಗೆ ಗೊತ್ತಿರಬಹುದು, ಕೆಲವು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ ಕೇಶವಗೌಡ ಅಮೈ. ದೂರದ ಕೊಯ್ಲ ಪ್ರದೇಶವನ್ನು, ತೀರಾ ಗ್ರಾಮೀಣವಾದಂತಹ ಪ್ರದೇಶವನ್ನು ಎಲ್ಲರೂ ಒಮ್ಮೆ ಕಣ್ಣು ಹಾಯಿಸುವ ಹಾಗೆ ಮಾಡಿದ್ದಾರೆ. ಏನು ಕಾರ್ಯಕ್ರಮ ನಡೀತಾ ಇದೆ, ನಮ್ಮ ಪಟ್ಟಿಯಲ್ಲಿ ಆ ಕಾರ್ಯಕ್ರಮದ ಎಜೆಂಡೆ ಇರಲಿಲ್ಲ. ಆದರೂ ಕೂಡ ನಿಮ್ಮೆಲ್ಲರನ್ನು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಎನ್ನುವಂಥ ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಎನ್ನುವಂಥ ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸುವ ಕಾರಣ ಸ್ವಲ್ಪ ಹೊತ್ತು ಅವರಿಗೆ ಅವಕಾಶವನ್ನು ನೀಡ್ತಾ ಇದ್ದೀವಿ. ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಮುದಾಯದ ಗಣ್ಯರೇ, ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲ ಸಮುದಾಯ ಬಾಂಧವರೇ, ನಾನು ನಿಮ್ಮ ಜೊತೆ ಈ ಸಮುದಾಯದವನಾಗಿ ನಾನಿಂದು ಇಲ್ಲಿ ಆಗಮಿಸಿದ್ದೇನೆ. ಸ್ಪಂದನ ಸಮುದಾಯ ಸಹಕಾರ ಸಂಘ ಎಂಬ ನಮ್ಮ ಸಹಕಾರಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ಇದು ನಮ್ಮ ಸಮುದಾಯ ಅಂದರೆ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಒಂದು ಅಂಗಸಂಸ್ಥೆ. ನನಗೆ ಈ ಜವಾಬ್ದಾರಿಯನ್ನು ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರಾದ ಸುರೇಶಣ್ಣನವರು ನನಗೆ ನೀಡಿದ್ದಾರೆ. ಅದನ್ನು ಸಮರ್ಥವಾಗಿ ನಿಭಾಯಿಸುವ ಪ್ರಯತ್ನದಲ್ಲಿದ್ದೇನೆ. ನಮ್ಮೆಲ್ಲ ಆಳಂಗಾರು ವಲಯದ ಎಲ್ಲ ಸಮುದಾಯ ಬಾಂಧವರು ನಮ್ಮ ಈ ಸಹಕಾರ ಸಂಘದೊಂದಿಗೆ ವ್ಯವಹಾರವನ್ನು ನಡೆಸಬೇಕು, ಆ ಮೂಲಕ ನಮ್ಮ ಇನ್ನೊಂದು ಅಂಗಸಂಸ್ಥೆಯನ್ನು ಎತ್ತಿ ಬೆಳೆಸಬೇಕು ಅಂಥೇಳಿ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಅತ್ಯಂತ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನನ್ನ ಪರಿಚಯ ನಿಮಗಿದೆ. ನಾನು SRK ಲ್ಯಾಡರ್ಸ್ ಎಂಬ ಸಂಸ್ಥೆಯನ್ನು 1999ರಲ್ಲಿ ಪುತ್ತೂರಿನಲ್ಲಿ ಕಟ್ಟಿಕೊಂಡಿದ್ದೇನೆ. ನನ್ನ ಈ ಸಂಸ್ಥೆಯನ್ನು 25 ವರ್ಷಗಳ ಉದ್ದನೆಯ ಒಂದು ಜರ್ನಿಯೊಂದಿಗೆ ಇಲ್ಲಿಗೆ 25 ವರ್ಷಗಳನ್ನು ಪೂರೈಸಿದ್ದೇನೆ. ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಾನು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇನೆ. ಇದನ್ನು ಕಡಬ ತಾಲೂಕಿನ ಕೊಯ್ಲ ಗ್ರಾಮದ ಕಳಾಯಿಗೊತ್ತು ನನ್ನ ಮನೆಯಲ್ಲಿ ಆಯೋಜಿಸಿದ್ದೇನೆ. ಕಾರಣ, ನನ್ನ ಸಂಸ್ಥೆ ಇರೋದು ಪುತ್ತೂರಾದರೂ ನಾನು ಕೊಯ್ಲ ಗ್ರಾಮದ ಕಳಾಯಿಗುತ್ತಲ್ಲಿ ಮನೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಾನು ಪುತ್ತೂರಿನ ಸಮುದಾಯದಲ್ಲಿ ತೊಡಗಿಸಿಕೊಳ್ಳದೆ ನನ್ನನ್ನು ಕಡಬ ತಾಲೂಕಿನ ಸಮುದಾಯದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನದಲ್ಲಿ ಸುರೇಶಣ್ಣ ನನ್ನನ್ನು ಕಡಬ ತಾಲೂಕಿನ ಒಕ್ಕಲಿಗ ಸಂಘಕ್ಕೆ ಸೇರಿಸಿಕೊಂಡಿದ್ದಾರೆ. ನನ್ನ ಹುಟ್ಟೂರು ಕೂಡ ಇದೇ ತಾಲೂಕು ಬೆಳಿನೆಲೆ ಗ್ರಾಮ. ಹಾಗಾಗಿ ಇದೆಲ್ಲದರ ಸವಿ ನೆನಪಿಗಾಗಿ ನಾನು ಕೊಯ್ಲ ಗ್ರಾಮದ ಕಳಾಯಿಗುತ್ತಲ್ಲಿ SRK ಲ್ಯಾಡರ್ಸ್ನ ರಜತ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇದೇ ಬರುವ ಶನಿವಾರ ಮೇ 25ರಂದು ಕಳಾಯಿಗುತ್ತು ಮನೆಯಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ನಿರಂತರ 12 ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಡುವವನಿದ್ದೇನೆ. ಮಧ್ಯೆ 2 ಗಂಟೆಗಳ ಕಾಲ ಸಭಾ ಕಾರ್ಯಕ್ರಮವಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ ಕಾರ್ಯಕ್ರಮ, ಗೌರವಾರ್ಪಣೆ ಹಾಗೂ ನಮ್ಮ ಜಿಲ್ಲಾ ಹಾಗೂ ರಾಜ್ಯದ ನಾಯಕರುಗಳ ಕೂಡುವಿಕೆಯಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯಲಿದೆ.
ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ನೆಲೆಯಲ್ಲಿ ನಮ್ಮ ಸಮುದಾಯದ ಅಧ್ಯಕ್ಷರಾದ ಸುರೇಶಣ್ಣನವರು ಭಾಗವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಬಂಧುಗಳಾದ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆ ನೆಲೆಯಲ್ಲಿ ನಾನು ಇಲ್ಲಿ ಬಂದು ನಿಮ್ಮನ್ನು ಆಮಂತ್ರಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನಿಮ್ಮನ್ನು ಆಮಂತ್ರಣ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲದೇ ಇರುವುದರಿಂದ ನಿಮ್ಮನ್ನೆಲ್ಲರನ್ನು ಈ ವೇದಿಕೆ ಮುಖಾಂತರ ನನ್ನ ಈ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇನೆ. ತಾವೆಲ್ಲರೂ ಬರಬೇಕು. ಬಂದು ಈ ಕಾರ್ಯಕ್ರಮವನ್ನು ನೀವು ಅತ್ಯಂತ ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ವಂದನೆಗಳು. ಒಕ್ಕಲಿಗಗೌಡ ಸೇವಾ ಸಂಘ ಅಲಂಕಾರ ವಲಯದ ವತಿಯಿಂದ ನಡೆಯುತ್ತಿರುವ ಸತ್ಯನಾರಾಯಣ ಪೂಜೆ ಮತ್ತು ಪದಾಗ್ರಹಣ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಿವಣ್ಣಗೌಡ ಕಕ್ಕುವೆಯವರೇ, ನೂತನವಾಗಿ ಯುವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರದೀಪ್ ಬಾಕಿಲರವರೇ, ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿ ಪದಾಗ್ರಹಣಗೊಂಡ ಗೀತಾ ಮರಂಕಾಡಿಯವರೇ, ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅಲಂಕಾರ ವಲಯದ ಎಲ್ಲ ಹಿರಿಯರೇ, ಗ್ರಾಮ ಸಮಿತಿಯ ಪದಾಧಿಕಾರಿಗಳೇ, ಗ್ರಾಮ ಗೌಡರುಗಳೇ, ಪುಟಾಣಿಗಳೇ, ಬಹುಶಃ ಕಡಬ ತಾಲೂಕಾದ ನಂತರದ ದಿನಗಳಲ್ಲಿ ಪ್ರಪ್ರಥಮವಾಗಿ ವಲಯ ಮಟ್ಟದಲ್ಲಿ ಕಡಬ ತಾಲೂಕಿನ ವಲಯ ಮಟ್ಟದಲ್ಲಿ ನಡೆಯುತ್ತಿರುವ ಈ ಒಂದು ಪೂಜಾ ಕಾರ್ಯಕ್ರಮವು ಆಗಿರುತ್ತದೆ. ಆದ್ದರಿಂದ ಇದೆಲ್ಲರಿಗೂ ಶ್ರೀ ಸತ್ಯನಾರಾಯಣ ದೇವರು ಎಲ್ರಿಗೂ ಒಳಿತನ್ನು ಮಾಡಲಿಂತ ಪ್ರಪ್ರಥಮವಾಗಿ ಬೇಡಿಕೊಳ್ಳುತ್ತಾ, ಈಗಾಗಲೇ ನೂತನ ಪದಾಧಿಕಾರಿಗಳಾಗಿ ಪದಾಗ್ರಹಣಗೊಂಡ ಎಲ್ಲರನ್ನು ಒಂದೇ ಮಾತಿನಲ್ಲಿ ಅಭಿನಂದಿಸುತ್ತಾ, ಇದುವರೆಗೆ ವಲಯ ಮಟ್ಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಿನ ರೀತಿಯಲ್ಲಿ ಇದುವರೆಗೆ ಸಂಘಕ್ಕಾಗಿ ದುಡಿದಂಥ ನಿರ್ಗಮಿತ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಬಹುಶಃ ಕಡಬ ತಾಲೂಕು ರಚನೆಗೊಂಡು ಸುಮಾರು 5 ತಿಂಗಳು ಆಗಿದೆ ಅಷ್ಟೇ. ಇದುವರೆಗೆ ನಾವು ಪುತ್ತೂರಿನೊಂದಿಗೆ ಎಲ್ಲ ರೀತಿಯಲ್ಲೂ ಮಾನಸಿಕವಾಗಿಯೂ ಇಂದು ಕೂಡ ನಾವು ಅಲ್ಲೇ ಇದ್ದೇವೆ. ಆದರೆ ನಮಗೆ ಇನ್ನೂ ಅನಿವಾರ್ಯವಾಗಿ ಕಡಬ ತಾಲೂಕಲ್ಲಿ ನಮ್ಮ ಮನಪೂರ್ವಕ ಮನಸ್ಸನ್ನು ಮತ್ತು ಎಲ್ಲ ಯೋಜನೆಗಳನ್ನು ಕಡಬದ ತಾಲೂಕಿನೊಂದಿಗೆ ನಾವು ಸಂಯೋಜನೆಗೊಳ್ಳಬೇಕಾಗ್ತದೆ. ಯಾಕಂದರೆ ನಮಗೆ ಇದು ಅನಿವಾರ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 6 ತಾಲೂಕುಗಳಲ್ಲಿ 5 ತಾಲೂಕುಗಳಲ್ಲಿ ಒಕ್ಕಲಿಗಗೌಡ ಸಂಘವು ಬಲಿಷ್ಠವಾಗಿದೆ. ನಾವು ನೂತನವಾಗಿ ರೂಪುಗೊಂಡ ಕಡಬ ತಾಲೂಕು ಹಲವು ಗ್ರಾಮಗಳು ಸುಳ್ಯದಲ್ಲಿದ್ದವು, 37 ಗ್ರಾಮಗಳು ಪುತ್ತೂರಿನಿಂದ ಇದ್ದು, ಈಗ ನಾವು ಕಡಬ ತಾಲೂಕಾಗಿ ಬೇರ್ಪಟ್ಟಿದ್ದೇವೆ. ನಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು. ಈಗಾಗಲೇ ನಾವು ಶಿಲಾನ್ಯಾಸಗೊಂಡಂಥ ಬಲ್ಯ ಗ್ರಾಮದಲ್ಲಿ ಖರೀದಿಸಿದ ಜಾಗದಲ್ಲಿ ಸುಮಾರು 12 ಕೋಟಿ ವೆಚ್ಚದ ಭವ್ಯ ತಾಲೂಕು ಒಕ್ಕಲಿಗಗೌಡ ಸೇವಾ ಸಂಘದ ಮಹಾ ಸಭಾಭವನ ಆದಷ್ಟು ಬೇಗ ಕೈಗೂಡಬೇಕಾದರೆ ನಮ್ಮೆಲ್ಲರ ಸಹಕಾರ ಮುಖ್ಯ. ಕಡಬ ತಾಲೂಕನ್ನು ಎಲ್ಲ ಕಡೆ ನಾನು ಹೇಳ್ತಾ ಇದ್ದೇನೆ, ನಮ್ಮದು ದೇಹವಾಗಿ
ಯೋಚಿಸಿ. ಅಲಂಕಾರು ಕಡಬ ತಾಲೂಕಿನ ತಲೆ ಇದ್ದಾಗೆ, 2 ಕೈಗಳು ಸವಣೂರು ಬಲಗೈ ಆದರೆ ನೆಲ್ಯಾಡಿ ಎಡಗೈ, ಸುಬ್ರಹ್ಮಣ್ಯ 1 ಕಾಲಾದರೆ ಬಿಳಿನೆಲೆ ವಲಯ ಮತ್ತೊಂದು ಕಾಲು, ಹೃದಯ ಭಾಗ ಕಡಬ ಅಂತೇಳಿ 6 ಭಾಗಗಳಲ್ಲಿ ಯಾವುದೇ ಒಂದು ಕಾಲು ಅಥವಾ ತಲೆ ಅಥವಾ ಕೈ ಕೆಲಸ ಮಾಡದಿದ್ದರೆ ಅದು ಒಟ್ಟು ನಷ್ಟ ಇಡೀ ದೇಹಕ್ಕೆ, ನಮ್ಮ ತಾಲೂಕಿಗೆ. ಆದ ಕಾರಣ ಇದುವರೆಗೆ ನೀವು ಪುತ್ತೂರಲ್ಲಿ ಯಾವ ರೀತಿ ಸಹಕರಿಸಿದಿರೋ ಅದಕ್ಕಿಂತ 2 ಪಟ್ಟು ನಾವು ಕಡಬ ತಾಲೂಕನ್ನು ಬೆಳೆಸುವಲ್ಲಿ ಅಲಂಕಾರು ತಲೆಯ ಜವಾಬ್ದಾರಿಯನ್ನು ವಹಿಸುವ ಮಹತ್ತರ ಜವಾಬ್ದಾರಿ ಇದೆ. ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಯಾವುದಕ್ಕೂ ಕಮ್ಮಿಲ್ಲದ ಅಲಂಕಾರು ಎಲ್ಲ ರೀತಿಯಲ್ಲೂ ಸಮರ್ಥವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸುವಂಥ ವಲಯ ಇದ್ದರೆ ಅದು ಅಲಂಕಾರು ವಲಯ. ಇಲ್ಲಿಯ ಜನರ ಹಿರಿಯರು ನಮ್ಮ ಸಮಾಜದಲ್ಲಿನ ಪ್ರೀತಿ ಯಾವ ರೀತಿ ಇದೆ ಅಂತೇಳಿ ನನಗೆ ನಾನು ಮನೆ ಭೇಟಿಯಲ್ಲಿ ಕಂಡುಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವವಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಶನಿವಾರ ಮತ್ತು ಆದಿತ್ಯವಾರ ಧನ ಸಂಗ್ರಹಕ್ಕೆ ಮಹಾ ಅಭಿಯಾನ ಮನೆ ಭೇಟಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಈಗಾಗಲೇ ಬಿಳಿನೆಲೆ ವಲಯದಲ್ಲಿ ಕಳೆದ ಶನಿವಾರ, ನಿನ್ನೆ ಸವಣೂರು ವಲಯದಲ್ಲಿ, ಇವತ್ತು ಬಿಳಿನೆಲೆ ವಲಯದ ಕೊಂಬಾರು ಗ್ರಾಮದಲ್ಲಿ ನಡೀತಾ ಇದೆ. ಆದ ಕಾರಣ ನಾನು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲು ಸ್ವಲ್ಪ ತಡವಾಯಿತು. ಎಲ್ಲ ಕಡೆ ನಾವು 40 ರಿಂದ 50 ಜನರ ತಂಡವನ್ನು ಮಾಡಿಕೊಂಡು 7 ರಿಂದ 8 ತಂಡಗಳನ್ನು ಮಾಡಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಮಹಾ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಅಲಂಕಾರಿನ ಸಮಾಜ ಬಾಂಧವರು ನೀವು ನಿಮ್ಮ ದಿನಾಂಕವನ್ನು ನಿಗದಿಪಡಿಸಿದರೆ ನಾವು ತಾಲೂಕಿಂದ 25 ರಿಂದ 30 ಜನ ನಾವು ಕೂಡ ನಿಮ್ಮೊಂದಿಗೆ ಸೇರಿಕೊಳ್ಳುತ್ತೇವೆ. ನಮ್ಮ ಸಭಾಭವನವು ನಿಮಗೆಲ್ಲರಿಗೂ ಒಂದು ಜಿಜ್ಞಾಸೆ ಇರ್ಬೋದು, 10 ರಿಂದ 12 ಕೋಟಿ ಅಷ್ಟು ದೊಡ್ಡ ಸಭಾಭವನ ಬೇಕಾ? ಇದಕ್ಕೆ ಸ್ಪಷ್ಟನೆ ಕೊಡುವುದು ನನ್ನ ಜವಾಬ್ದಾರಿ. ನಾವು ಹಿಂದಿನ ದಿನಗಳಲ್ಲಿ ನಾವು ಶ್ರಮಿಕ ವರ್ಗವಾಗಿ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದೆವು. ನಂತರದ ದಿನಗಳಲ್ಲಿ ಮಣ್ಣಿನ ಗೋಡೆಯಲ್ಲಿದ್ದವರು ಕಲ್ಲಿನ ಗೋಡೆ ಇತ್ತು, ಅಲ್ಲಿಂದ ಹುಲ್ಲಿ ಹೋಯಿತು, ಹಂಚು ಹೋಯಿತು, ಕಾಂಕ್ರೀಟೀಕರಣದ ಅತ್ತ ಸ್ಲ್ಯಾಬ್ ಮಾಡಿ ಅಲ್ಲಿ ಆಯಿತು, ನೆಲಕ್ಕೆ ಟೈಲ್ಸ್ ಹೋಗಿ ಗ್ರಾನೈಟ್ ಬಂತು, ಮಾರ್ಬಲ್ ಬಂತು. ಜಗತ್ತು ಪರಿವರ್ತನೆಯಾಗ್ತಾ ಇದೆ. ನಾವು ಕೂಡ ನಮ್ಮ ಮಕ್ಕಳು SLC ಆದರೆ ಸಾಕು ಅಂತಿದ್ದವರು ಡಿಗ್ರಿ ಆಗಬೇಕು ಅಂತಾಯಿತು, ಅಲ್ಲಿಂದ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅದನ್ನು ಮೀರಿ ನನ್ನ ಮಗ ಜಪಾನಲ್ಲಿ ಓದಬೇಕು, USA ಓದಬೇಕೆಂಬ ನಿಟ್ಟಿನಲ್ಲಿ ಯೋಚಿಸ್ತಾ ಇದೆ ಸಮಾಜ. ಅಷ್ಟು ಪರಿವರ್ತನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮಗೂ ನಮ್ಮ ಮಕ್ಕಳು ಯಾವ ರೀತಿ ಆಧುನಿಕ ಜಗತ್ತಿಗೆ ಪರಿವರ್ತನೆಗೊಳ್ಳುತ್ತಿದ್ದಾರೋ ಆ ನಿಟ್ಟಿನಲ್ಲಿ ನಮಗೂ ಕಡಬದಲ್ಲಿ ಇನ್ನು ಮುಂದಿನ 25 ವರ್ಷಗಳ ಮುಂದಿನ ಯೋಚನೆಯನ್ನು ಇಟ್ಟುಕೊಂಡು ಸುಸಜ್ಜಿತ ರೀತಿಯಲ್ಲಿ ಸಭಾಭವನವು ನಿರ್ಮಿಸ್ತಾ ಇದ್ದೇವೆ. ಇದು ಒಟ್ಟು ನಮ್ಮ ಕಡಬ ತಾಲೂಕಿನ ಸಮಾಜ ಬಾಂಧವರ ಮನೆಯಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಮನೆಯರ ಮನಸ್ಸು ಮತ್ತು ಹಣ ಎಲ್ಲವೂ ಅದರಲ್ಲಿ ಇರಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿ ಮನೆಯವರನ್ನು ಕೂಡ ಮನ ಮುಟ್ಟುವ ಕೆಲಸ ಆಗಬೇಕು. ಎಲ್ಲ ಕೆಲಸಗಳಾಗಬೇಕಾದ್ರೆ ಅಲಂಕಾರ ವಲಯದ ಎಲ್ಲ ಸಮಾಜ ಬಾಂಧವರು ನಿಮ್ಮ ಮನೆಗೆ ಬರುವಾಗ ಎಲ್ಲ ರೀತಿಯಲ್ಲೂ ಸಹಕರಿಸಬೇಕು. ಅದೇ ರೀತಿ ತಮ್ಮನ್ನು ಈ ಸಮಾಜದಲ್ಲಿ ಹುಟ್ಟಿದ ನಾವೇ ಇದಕ್ಕೆ ದುಡಿಬೇಕು ಹೊರತು ಇನ್ನೊಬ್ಬರೊಂದಿಗೆ ಪೈಪೋಟಿಗಲ್ಲ. ಇದು ನಮ್ಮ ಸಮಾಜದ ಕೊಡುಗೆಯಾಗಿ ನಮ್ಮ ಇಡೀ ಸಮಾಜದ ಸಂಪತ್ತು ಅದು 10 ರಿಂದ 12 ಕೋಟಿಯ ಒಂದು ಸಂಪತ್ತು ಇನ್ನು 1 ವರ್ಷದೊಳಗೆ ನಾವು
ಆಗಬೇಕು. ಈಗಾಗಲೇ ಸುಮಾರು 3.5 ಕೋಟಿ ಅಂದಾಜು ಫೌಂಡೇಶನ್ ಜಾಗ ಮತ್ತು ಫೌಂಡೇಶನ್ಗೆ ಆಗಿದೆ. ಇದುವರೆಗೆ ನಾವು 3 ಕೋಟಿಯನ್ನು ನಾವು ಸಂಗ್ರಹಿಸಿದ್ದೇವೆ. ಇದು ನಮ್ಮ ತಾಲೂಕಿನ ಕೇವಲ 10% ಜನರಿಂದ ಮಾತ್ರ ಸಂಗ್ರಹಿಸಿದ್ದು. ಇನ್ನು ನಮ್ಮ ಕೆಲಸ 90% ಜನರನ್ನು ಮುಟ್ಟುವ ಕಾರ್ಯ ಇನ್ನು ನಡಿಬೇಕು. ಈ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಈ ಮಹಾ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ವಲಯದ ಸಮಿತಿಗಳು ಕೇವಲ ವಲಯಕ್ಕೆ ಸೀಮಿತವಾಗದೆ, ಗ್ರಾಮ ಸಮಿತಿಯ ಸಮಿತಿಗಳು ಕೇವಲ ಗ್ರಾಮಕ್ಕೆ ಸೀಮಿತವಾಗದೆ, ತಾಲೂಕು ಸಂಘಟನೆ, ವಲಯ ಸಂಘಟನೆ ಮತ್ತು ಗ್ರಾಮ ಸಮಿತಿ, ಬಯಲು ಸಮಿತಿಗಳು ಸೇರಿಕೊಂಡು ಜೊತೆಯಾಗಿ ಹೋಗೋಣ. ಹಿರಿಯರ ಮಾರ್ಗದರ್ಶನ, ಯುವಕರ ದುಡಿಮೆಯನ್ನು ಸೇರಿಸಿಕೊಂಡು ನಾವೆಲ್ಲರೂ ಜೊತೆಗೆ ಹೋದರೆ ಖಂಡಿತ ನಮ್ಮ ತಾಲೂಕು ಸಂಘಟನೆಗಳು ಇತರ ತಾಲೂಕುಗಳಿಗಿಂತ ವಿಭಿನ್ನವಾಗಿ ನಾವು ಅಚ್ಚುಕಟ್ಟಿನ ಒಂದು ಸಭಾಭವನ ಮಾತ್ರವಲ್ಲ, ಮುಂದೆ ಇದನ್ನು ನಮ್ಮ ಸಂಪತ್ತಾಗಿ ಕ್ರೋಢೀಕರಿಸಿ ನಂತರದ ದಿನಗಳಲ್ಲಿ ಹಲವು ಯೋಜನೆಗಳಿವೆ. ಅದರಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಮೆಡಿಕಲ್ ಶಾಪ್ ತೆರೆದು ನಮ್ಮ ಎಲ್ಲ ಗ್ರಾಮ ಸಮಿತಿಗಳ ಮುಖಾಂತರ ದಿನಂಪ್ರತಿ ಕೊಳ್ಳುವಂಥ ಔಷಧಿ, BP ಇರ್ಬೋದು, ಶುಗರ್ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಜೀವನ ಪರ್ಯಂತ ತಗೊಳ್ಳುವಂಥ ಮೆಡಿಸಿನ್ಗಳನ್ನು ನಾವು ಗ್ರಾಮ ಸಮಿತಿಯ ಮುಖಾಂತರ ತಾಲೂಕು ಸಮಿತಿಯಲ್ಲಿ ವಿತರಿಸುವ ಕೆಲಸಗಳನ್ನು ಮಾಡಲಿದ್ದೇವೆ. ಮತ್ತು ಶೈಕ್ಷಣಿಕ ಸಂಸ್ಥೆಯನ್ನು ತೆರೆಯುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಲಿದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ಬಂಧುಗಳು ಅಪಘಾತಕ್ಕೊಳಗಾದಾಗ, ಯಾರಾದರೂ ತೆಂಗಿನ ಮರದಿಂದ ಬಿದ್ದರೆ ಅಥವಾ ವಿಷ ಹಾವು ಕಚ್ಚಿದರೆ ಅಪಘಾತಗಳು ಸಂಬಂಧಿಸುವ ಸಂದರ್ಭದಲ್ಲಿ ಅವರಿಗೆ ಒಂದು ಗ್ರಾಮ ಸಮಿತಿಯಿಂದ 25,000 ತಕ್ಷಣಕ್ಕೆ ನೆರವಾಗುವ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನು, ಅಪಘಾತ ವಿಮೆ ಯೋಜನೆಗಳನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿದ್ದೇವೆ. ಈ ಎಲ್ಲವೂ ಕಾರ್ಯಕ್ರಮಗಳು ಈಡೇರಿಸಬೇಕಾದ್ರೆ ನಮಗೆ ಪ್ರಪ್ರಥಮವಾಗಿ ನಮ್ಮ ಕಡಬ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳ ಮನೆಯಾಗಿ ನಮ್ಮ ಸಭಾಭವನವು ನಿರ್ಮಾಣಗೊಳ್ಳಬೇಕು. ಇದು ಒಕ್ಕಲಿಗ ಸಮಾಜದ ಸ್ವಾಭಿಮಾನದ ಮಂದಿರವಾಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ, ಇಂದು ನನಗೆ 2 ಮಾತನಾಡಲು ಅವಕಾಶ ಕೊಟ್ಟದಕ್ಕಾಗಿ ವಂದಿಸುತ್ತಾ, ಮತ್ತೊಮ್ಮೆ ಎಲ್ರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ತಾಲೂಕು ಸಮಿತಿ ಅಧ್ಯಕ್ಷರಾದ ಸುರೇಶ್ ಬೈರವರೇ, ಅದೇ ರೀತಿ ಈಗ ತಾನೇ ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸಿದಂತಹ ನಮ್ಮ ಸಮಾಜದ ಮಾಣಿಕ್ಯ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಪಡ್ತಾನೆ. ಯಾಕಂತ ಹೇಳಿದರೆ ಅವ್ರದ್ದು ಗೌಡನಗಳ ತಾಕತ್ತು. ಈಗ 25ನೇ ತಾರೀಕಿನಲ್ಲಿ ಒಂದು ರಜತ ಸಂಭ್ರಮವನ್ನು ಮಾಡ್ತಾ ಇರುವಂತಹ ಶ್ರೀಯುತ ಕೇಶವ ಅಮೈ, ಇವರನ್ನು ನೋಡಿ ನಾವು ಕಲಿಬೇಕು. ಇಂತಹ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂದರೆ ಅದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಷಯ. ಈಗ ತಾನೇ ನಮ್ಮ ಕಾರ್ಯಕ್ರಮದಿಂದ ಅವರು ನಿರ್ಗಮಿಸಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಯುವ ಸಮಾಜದ ತಾಲೂಕು ಕಾರ್ಯದರ್ಶಿಯಾದಂತಹ ಚೈತ್ರೇಶ್ ಬಲ್ಯ, ಪೂರ್ಣೇಶ್ ಬಲ್ಯ, ನಮ್ಮ ಗೌರವ ಸಲಹೆಗಾರರಾದ ರಾಮಣ್ಣಗೌಡ ಸುರುಳಿ, ಅದೇ ರೀತಿ ತಾಲೂಕು ಸಮಿತಿಯ ಸದಸ್ಯರಾದಂಥ ದಯಾನಂದ ಆಲಡ್ಕ, ಅದೇ ರೀತಿ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರದೀಪ್ ಬಾಕಿಲ, ಅದೇ ರೀತಿ ನಮ್ಮ ಮಹಿಳಾ ಸಮಾಜದ ಅಧ್ಯಕ್ಷರಾದ ಗೀತಾ ಹರಳೆರೆಗ್ಗಿ, ಇವರೆಲ್ಲ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಘಟಾನುಘಟಿಗಳು, ನಮ್ಮ ಹಿರಿಯರು,
ವೇದಿಕೆಯ ಎದುರು ಭಾಗದಲ್ಲಿದ್ದಾರೆ. ಅವರೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಬೇಕಾಗಿದ್ದರೆ ನನಗೆ ನಿಜವಾಗಿ ಹೇಳಬೇಕಾದ್ರೆ ಇದು ಮೈಕ್ ಉಂಟು, ಇದು ಖಂಡಿತ ದೂರ ಕೇಳ್ತದೆ. ನನಗೆ ಸ್ವಲ್ಪ ನಾಚಿಕೆ ಆಗ್ತದೆ. ಯಾಕಂತ ಹೇಳಿದರೆ 6 ಗ್ರಾಮದ ಜನರು ಅಂತ ನನಗೆ ಹೇಳಲಿಕ್ಕಿದೆ. ನಮ್ಮ ಸಮಾಜದಲ್ಲಿ 6 ಗ್ರಾಮದ ಜನರು ಇಲ್ಲಿದ್ದಾರೆ. ನಾವು ಸುಮಾರು ಸಲ ಈ ರೀತಿ ಮೀಟಿಂಗ್ ಮಾಡ್ತಾ ಇರುವಾಗ ನಾವು ಒಂದು ಮಾತನ್ನು ಹೇಳ್ತಾ ಇದ್ದೇವೆ, ದಯಮಾಡಿ ನೀವು ಟಿಕೆಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಕಾರ್ಯಕ್ರಮಕ್ಕೆ ಬನ್ನಿ. ಟಿಕೆಟ್ ಮಾಡುವ ಅವಶ್ಯಕತೆ ನಮಗೆ ಇಲ್ಲ. ಯಾಕಂದರೆ ಪೂಜೆ ರಸೀದಿ ಮಾಡಿಯೇ ಬರಬೇಕಂತ ನಾವು ಹೇಳಲಿಲ್ಲ. ಖಂಡಿತ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾವು ಹೇಳಿ ಅಂತ ನಾವೊಂದು ಮೊದಲೇ ಒಂದು ತೀರ್ಮಾನ ಮಾಡಿ ಹೇಳ್ತಾ ಹೋಗಿದ್ದೇವೆ. ಆದರೆ ನನಗೊಂದು ರೀತಿಯ ಬೇಸರ, ಇಷ್ಟೇನಾ 6 ಗ್ರಾಮದಲ್ಲಿ ನಮ್ಮ ಒಕ್ಕಲಿಗರು ಇದು ಇಷ್ಟೇನಾ? ಬೇರೆ ಕಾರ್ಯಕ್ರಮ ಇದ್ದರೆ ಖಂಡಿತ ಸೇರಿಕೊಳ್ತಾರೆ ಬೇರೆ ಸಮಯದಲ್ಲಿ. ಆದರೆ ನಾನು ಒಂದು ರೀತಿಯ ವಿಷಾದದಿಂದ ಹೇಳ್ತಾ ಇದ್ದೇನೆ. ಆದರೆ ಮುಂದೆ ಇದು ಸರಿ ಆಗಬಹುದು ಅನ್ನೋಂಥ ಒಂದು ಭರವಸೆ ನನಗಿದೆ. ಇಂದಿನ ಯುವಕರು, ನಮಗೆ ಹಿರಿಯರು ಬಹುಶಃ ಅವರ ಎದುರಲ್ಲಿ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ ನನಗೆ. ಅವರು ಇಳಿದು ಹೋಗುವಾಗ ನನ್ನಲ್ಲಿ ಕೇಳಿಯಾರು, ಇಷ್ಟೇ ಜನ ಸೇರಿಸಿದ್ದ ನೀವು ಅಂತ. ಕ್ಷಮಿಸಿ ಸರ್, ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಮುಂದೆ ನಾವು ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಯುವಕರಿದ್ದಾರೆ, ಅಕ್ಕನವರು ಇದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಖಂಡಿತ ಯಾವುದೇ ಕಾರ್ಯಕ್ರಮದ ವಲಯದಲ್ಲಿ ಇರಲಿ, ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂತ ಹೇಳಿದರೆ ನಾವು ಯಾವುದರಲ್ಲಿ ಕಡಿಮೆ ಇಲ್ಲ. ನಮ್ಮ ಒಕ್ಕಲಿಗರಂದರೆ ಯಾವುದರಲ್ಲಿ ಕಡಿಮೆ ಇಲ್ಲ. ಖಂಡಿತ ನಮ್ಮ ಎಲ್ಲ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಜನರಿದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ಬರೋದು ಮಾತ್ರ ಸ್ವಲ್ಪ ನಿಧಾನ. ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಎದುರಿನ ಸೀಟಿನಲ್ಲಿ ಕುಳಿತುಕೊಳ್ಳಿಕ್ಕೆ ಮತ್ತು ಕೂಡ ನಮಗೆ ಸ್ವಲ್ಪ ಮುಜುಗರ. ಯಾಕೆಂದರೆ ಇದು ಆದಷ್ಟು ಹಿಂದೆ ಹೋಗೋದು, ಹಿಂದೆ ಬೇಗ ಎದ್ದು ಹೋಗಬಹುದಾ ಅದಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀಬೇಕಿದ್ದರೆ ಖಂಡಿತ ಅಧ್ಯಕ್ಷ ಸ್ಥಾನ ಒಂದು ಇದ್ದರೆ ಸಾಲದು. ಅಧ್ಯಕ್ಷ ಒಂದು ಹಿರಿಯರೊಂದು ಮಾತು ಹೇಳ್ತಾರೆ, ಒಂಜಿಕಾಯಿ ಇಟ್ಟು ಬೊಟ್ಟಿನ ಶಬ್ದ ಬರ್ಬೇಕು. ಖಂಡಿತ ರಡ್ಡು ಕಾಯಿ ಅವು ಏತು ಮಲ್ಲ ಏತು ಸ್ಟ್ರಾಂಗ್ ಕಾಯಿ ಎಲ್ಲ ಒಂಜಿಕಾಯಿ ಇಟ್ಟು ಶಬ್ದ ಬರೆಯೋದು ಸಾಧ್ಯ ಇಜ್ಜಿ. ರಡ್ಡು ಕಾಯಿ ಕೇರಿನ ಮಾತ್ರ ಶಬ್ದ ಅದು. ಅವು ಹಿರಿಯರಾಯನ ಈಶ್ವರ ಗೌಡ್ರಿಪ್ಪು, ಲಿಂಗಪ್ಪ ಗೌಡ್ರಿಪ್ಪು, ಅಥವಾ ತಿಮ್ಮಪ್ಪ ಗೌಡ್ರು ಮುಗುಳು ಮಾತಾ ಈ ಪಣ್ಪುಣಂಚಿನ ಪಾತೆರಳು ಅಂಚದು ಎಂಗ್ಲ ಅಧ್ಯಕ್ಷ ಸ್ಥಾನ ಹೊಡೆದು ನಡತನತ್ತು. ಎಂಗಲ್ಲ ಈ ಟೀಮು ಎಂಗ್ಲಿ ದುಂಬುದ ಇತ್ತೆ ಪದಗ್ರಹಣ ಆಯ್ನಂಚಿನ ಆ ಟೀಮು ತಗಲಿ ಎಂಗಲಿ ಮಾರ್ಗದರ್ಶನ ಕೊಡ್ತೀನಿ. ಆ ಪ್ರಕಾರ ಎಂಗಲ್ಲ ಪೋತು ಅದೆಟ್ಟು ಏತು ತತ್ತು ಇತ್ತಿಲ್ಲ ನನ್ನ ದುಂಬುಗ ಆಯ್ನ ತಿದ್ದರ ಒಂದು ಅವಕಾಶ ಇಲ್ಲ ಮಲ್ತು ಕೊರಲಿ. ಈ ಸಮಾಜ ನನ್ನ ದುಂಬುಗು ನನ್ನದ ಜೋಕುಲು ಜವಳಿರು ಎಂಜಂದ ಇಲ್ಲಿ ಮೊಬೈಲ್ದ ಯುಗ ಅದು ಬೋದಲು, ಫ್ಯಾಷನ್ ಯುಗ ಆತಲು. ಮೊಬೈಲ್ ನಮ್ಮ ಫ್ಯಾಷನ್. ಮೊಬೈಲ್ ಏತು ಬೋರ್ಡ ಆತು ಉಪಯೋಗ ಮಾತ್ರ ನೈಟ್ ಪ್ರಯೋಜನ. ಮೊಬೈಲ್ ಖಂಡಿತ ಪ್ರಯೋಜನ ಉಂಟು, ಎಂಗೆಲ್ಲ ಗೊತ್ತುಂಡು. ಏತು ಬೋರ್ಡ್ ಆತು ನಮ್ಮ ಇಲ್ಲಿ ಉಪಯೋಗ ಮಾತ್ರ ಪ್ರಯೋಜನ ಜೋಕುಲಿಗ ಆಯ್ನತು. ಆ ಮೊಬೈಲ್ ಅಲ್ಪ ಉಪಯೋಗ ಮಲ್ಪಡ ಅಂಚಿನ ಅಲ್ಪ ಕೊರತು ನಮ್ಮ ಅಕ್ಕನಗಲ್ಲಾದಿಪ್ಪು ನಮ್ಮ ಮಾತಾ ನಂಗೆ ಸಂಬಂಧಪಟ್ಟಾಗಲು ಮಾತಾ ಇಲ್ಲೊಂದು ಜಾಗ್ರತೆ ಕೊರದು ಒಂದು ಎಲ್ಲ ಖಂಡಿತ ನಿಗಿಲ ಒಂಜಿ ಸಲಹೆ ಅತ್ತು ಎಲ್ಲ ನಿಗಿಲ ಒಂಜಿ ವಿಜ್ಞಾಪನೆ ಸಮಾಜದ ನಮ್ಮ ಈ ಜೋಕ್ಲಿನ ಸಾಧಿ ತಪ್ಪಂತಲೇಕ ನಮ್ಮ ಒಂಜಿ ತೂಕ ಅವು ಅದ್ದಂತೆ ಜವಣಿಯರ ಸಮೇತ ಹಿರಿಯರಿನ ವೃದ್ಧಾಶ್ರಮಗೂ ಪಾಟ್ನಂಚಿನ ಕೆಲಸನ ಮಲ್ಪಡ್ಚಿ ಹಿರಿಯರು ನಿಗಿಲಿನ ಕಲ್ಪತೆರ ದುಡ್ಡು ಖರ್ಚು ಮಾಡ್ತದ್ದು ಅಸಲ ಜಾಗಕ್ಕೆ ಲೋನ್ ಮಾಡ್ತದ್ದು. ಜಾಗಕ್ಕೆ ಲೋನ್ ಮಾಡ್ತದ್ದು ಕಲ್ಪ ಇನ್ನ ಜೋಕುಲು ಇಲ್ಲಿ ಹಾಲಾತು ಪೋಪೇರು ನನಗ ಅಪ್ಪ ಮಗ ಏತ್ ಮಲ್ಲ ಬೇಜಾರಪ್ಪಡು ದೇಂದಣ್ಣ ಜಾಗಕ್ಕೆ ಲೋನ್ ಮಲ್ಬಿಟ್ಟೆ RTC ಪುದಾರು ಬೋರ್ಣ RTC ಪುದಾರು ಬೋರ್ತು ಎಲ್ಲೇ ಲೋನು ಕಟ್ರ ಇನ್ನ ಆತ್ಮಹತ್ಯೆಲೆ ಮಲ್ತೊಂಡು ಪೇ ವಾಪಸ್ ಮಗ ಅಕ್ಕೆ ಬರ್ಬಿಡು ಕಟ್ಟ್ಯಾರ ಅಲ್ಲಿ ನಮ್ಮ ಜಾಗ್ರತೆ ಮಾಡ್ತದ್ದು. ದುಂಬುಗು ಜವಣಿ ಎಲ್ಲ ಸಾಧಿ ತಪ್ಪಂದೆ ಏನು ಜಾಸ್ತಿ ಪಾತ್ರೆ ಬಹುಶಃ ಜಾಸ್ತಿ ಅಂತೋಜುಂಡು ಒಂಜಿ ಸೈಡ್ ಅಲ್ಲಿ ಕೌಂಟ್ರನ್ನ ತೀಡೊಂದುಲ್ಲೆ ಒಣಸಿದ್ದು ನನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೇರುಂಡು. ಈ ಪೂಜೆಗೂ ಇದು ಯಶಸ್ವಿಯಾದ ನಡಪೇರ ಹೆಂಗಲ್ಲ ಈ ಮಾತಾ ಸದಸ್ಯರ್ನಾಗಿಲ್ಲ ಯುವ ಘಟಕದಾಗೆಲ್ಲ ಸಹಕಾರ ಕೊಡ್ತೇನೆ ನಿಗಲ ಮಾತಾ ಸಹಕಾರ ದಮ್ಮುಗುಲ ನಿರೀಕ್ಷೆ ಮಲ್ತೊಂದು ದುಂಬುಗೋ ಇಂಚನೆ ನಮ್ಮ ಕೂಡ್ದು ಬೀರಿಪಿನ ಕೆಲಸ ಮಾಡು ಬಂದದ್ದು ಒಂಜೇ ಒಂಜಿ ಉದ್ದೇಶರು ಇರೋದು ಎನ್ನ ಅವಕಾಶವು ಒಂದಿಸ ಒಂದೆಲ್ಲ ಎರಡು ಪಾತ್ರೆ ಉಂಟಾವುದಿಲ್ಲ. ವಂದನೆಗಳು ಸರ್, ಧನ್ಯವಾದ. ಗುರುತಿಸಬೇಕಂತೆ ಅಬ್ಬರದಲ್ಲಿರುವವರನ್ನು ಗುರುತಿಸುವುದು ಸ್ವಲ್ಪ ಕಡಿಮೆ ಮಾಡಿ ಯಾರು ಸದ್ದಿಲ್ಲದೆ ಕೆಲಸ ಮಾಡ್ತಾರೋ ಅವರನ್ನು ಹೆಚ್ಚು ಗುರುತಿಸಬೇಕು. ನಮ್ಮೆಲ್ಲರ ಆತ್ಮೀಯವಾಗಿರುವ ಅಶೋಕ್ ಗೌಡ ಪಜ್ಜಡ್ಕ, ನಿಮ್ಮನ್ನು ಒಮ್ಮೆ ವೇದಿಕೆಗೆ ನಾವು ಕರೆಯದಿದ್ದರೆ ತುಂಬ ತಪ್ಪಾಗ್ತದೆ. ಪ್ರೀತಿಯಿಂದ ಬಂದು ನಮ್ಮ ಒಂದು ಸಣ್ಣ ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕು. ನಮ್ಮ ಪ್ರೇರಕ ಶಕ್ತಿ ಇವರು. ಅಶೋಕನ ಕಾರ್ಯಕ್ರಮದ ಪರವಾಗಿ ನಿಮಗೊಂದು ಸಣ್ಣ ಗೌರವಾರ್ಪಣೆ ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ವಂದನೆಗಳು ಸರ್. ನಿಮ್ಮ ಸೇವೆ ನಮ್ಮ ಸಮಾಜಕ್ಕೆ ಇನ್ನು ಮುಂದೆ ಕೂಡ ಹೀಗೆ ಇರಲಿ. ಅಲಂಕಾರು ಒಕ್ಕಲಿಗ ಗೌಡ ಸೇವಾ ಸಂಘ ಅಲಂಕಾರ ವಲಯ ಇದರ ಈ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಶಿವಣ್ಣಗೌಡ ಕಕ್ವೆ ಅಧ್ಯಕ್ಷರು ಅಲಂಕಾರ ವಲಯ ಸಂಘ, ಇವರಿಗೆ ನಮ್ಮ ವಲಯದ ಪರವಾಗಿ ಹಾಗೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗೌಡ ಸಮಾಜದ ಕಟ್ಟುಪಾಡುಗಳ ಬಗ್ಗೆ ಉಪನ್ಯಾಸವನ್ನು ನೀಡಿರುವಂಥ ಶ್ರೀ ಗುಡ್ಡಪ್ಪಗೌಡ ಬಲ್ಯ ಇವರಿಗೂ ಕೂಡ ಅಲಂಕಾರ ವಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಅತಿಥಿಯಾಗಿರುವಂಥ ಶ್ರೀ ಸುರೇಶ್ ಗೌಡ ಬೈಲು ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಶ್ರೀ ಕಡಬ ತಾಲೂಕು, ಇವರಿಗೂ ಕೂಡ ಅಲಂಕಾರ ವಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವರಿಗೆ ನಮ್ಮ ಅಧ್ಯಕ್ಷರಾಗಿರುವಂಥ ಶಿವಣ್ಣಗೌಡ ಇವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸತ್ಯನಾರಾಯಣ ಪೂಜೆಯನ್ನು ನಡೆಸಿಕೊಟ್ಟಂಥ ತಂತ್ರಿ ವರ್ಗದವರಿಗೂ ಕೂಡ ನಮ್ಮ ಅಲಂಕಾರ ವಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ನಮ್ಮ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಮಾಜದ ಯುವ ಸಮಿತಿಯ ಅಧ್ಯಕ್ಷರಾಗಿದ್ದ ಪೂರ್ಣೇಶ್ ಬಲ್ಯ, ಅದೇ ರೀತಿ ನಮ್ಮ ಅಲಂಕಾರ ವಲಯದ ಗೌರವಾಧ್ಯಕ್ಷರಾಗಿರುವಂಥ ರಾಮಣ್ಣಗೌಡ ಸೂರಳಿ, ಅದೇ ರೀತಿ ನಮ್ಮ ಅಲಂಕಾರ ವಲಯದ ಉಸ್ತುವಾರಿಯಾಗಿರುವಂಥ ದಯಾನಂದ ಆಲಡ್ಕ, ಅದೇ ರೀತಿ ಯುವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರದೀಪ್ ಬಾಕಿಲ, ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಗೀತಾ ಮರಂಕಾಡಿ, ಇವರಿಗೂ ಕೂಡ ಅಲಂಕಾರ ವಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸುವಂಥ ನಮ್ಮ ಅಲಂಕಾರ ವಲಯದ ಎಲ್ಲ ನೂತನ ಪದಾಧಿಕಾರಿಗಳಿಗೂ ಹಾಗೂ ಇಂದಿನ ಪದಾಧಿಕಾರಿಗಳಿಗೂ ಕೂಡ ಅಲಂಕಾರ ವಲಯದ ಪರವಾಗಿ ಹಾಗೂ ತುಂಬ ಹೃದಯದ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿರುವಂಥ ಎಲ್ಲ ಗೌಡ ಸಮಾಜದ ಹಿರಿಯರಿಗೆ ಕೂಡ ನಮ್ಮ ಅಲಂಕಾರ ವಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸಮಾಜದ ಎಲ್ಲ ಮಹಿಳೆಯರಿಗೂ ಮಹನೀಯರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ವಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕಾರವನ್ನು ನೀಡಿರುವಂಥ ಶ್ರೀ ಭಾರತಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯ ಗುರುಗಳು ಹಾಗೂ ಅಧ್ಯಾಪಕ ವೃಂದಗಳಿಗೂ ಕೂಡ ನಮ್ಮ ಅಲಂಕಾರ ವಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮ ಪದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ ಪುಣ್ಯಂ പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം ಉರಳಲಿ ವಸಿಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ
ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ.
ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.